ಸ್ವಾಗತವನ್ನು ಸ್ವೀಕರಿಸಿದಂತಹ ಹಾಗೂ ಸನ್ಮಾನವನ್ನು ಸ್ವೀಕರಿಸಿದಂತಹ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. ಶ್ರೀಯುತ ಜಗಣ್ಣನವರು ಮಾಜಿ ವ್ಯಕ್ತಿ ಮೆಂಬರ್ ಅವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಅವ್ರಿಗೂ ಕೂಡ ಸನ್ಮಾನವನ್ನ ನೀಡಬೇಕಾಗಿ ಸಭೆಯ ಪ್ರಾರ್ಥನೆ. ಪರಮ ಪೂಜ್ಯರು ಹಾಗೂ ವೇದಿಕೆ ಮೇಲ್ಭಾಗದಲ್ಲಿರ್ತಕ್ಕಂತಹ ಎಲ್ಲ ಗಣ್ಯಾತಿಗಣ್ಯರು ದೀಪವನ್ನ ಬೆಳಗುವುದರ ಮೂಲಕ ವೇದಿಕೆಯ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ಸಭೆಯ ಪ್ರಾರ್ಥನೆ. ಕ್ಯಾಮರಾಮನ್ ಸನ್ಮಾನವನ್ನ ಸ್ವೀಕರಿಸಿದಂತಹ ಹಾಗೂ ಸನ್ಮಾನವನ್ನ ಮಾಡಿದಂತಹ ಎಲ್ಲ ಗಣ್ಯಾತಿಗಣ್ಯರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಉದ್ಘಾಟನೆ ದೀಪ ಬೆಳಗುವುದರ ಮೂಲಕ ಪರಮ ಪೂಜ್ಯರು ಹಾಗೂ ಗಣ್ಯಾತಿಗಣ್ಯರು ಮಾಡಿ ಎದ್ದು ನಿಂತು ನಾವೆಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹವನ್ನು ನೀಡಬೇಕಾಗಿ ಪ್ರಾರ್ಥನೆ. ಅಸತೋಮಾ ಸತ್ಯಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅನ್ನದಾನ ಪರಮದಾನಂ ವಿದ್ಯಾದಾನಂ ಮಹತ್ತರಂ. ಅನ್ನದಾನ ವಿದ್ಯಾದಾನ ಇವೆರಡು ಸರ್ವಶ್ರೇಷ್ಠ. ನಮಗೆಲ್ಲರಿಗೂ ಅನ್ನವನ್ನ ನೀಡತಕ್ಕಂತಹ ಅನ್ನದಾತನಿಗೆ ಒಂದು ರೈತ ಗೀತೆಯನ್ನ ಹಾಡುವುದರ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಯಶಸ್ಸನ್ನ ಕೋರೋಣ. ದಯಮಾಡಿ ರೈತ ಗೀತೆಗೆ ತಾವೆಲ್ಲರೂ ಎದ್ದು ನಿಂತು ರೈತರಿಗೆ ಅವರ ಒಂದು ಸೇವೆಗೆ ನಾವೆಲ್ಲರೂ ಕೂಡ ಎದ್ದು ನಿಂತು ಅನ್ನದಾತನಿಗೆ ಗೌರವವನ್ನ ಸೂಚಿಸೋಣ ಅಂತ ಹೇಳ್ತಾ ಹೊಲಗಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಹೊಲಗಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಹಲವರು ಬಯಸದ ಸೇವೆಯ ಪೂಜೆಯು ಕರ್ಮಯೇ ಅವರ ಸಾಧನವು. ಕಷ್ಟದೊಡನ್ನವರು ಇವನ ಜಾಡಿ ಸೃಷ್ಟಿಯ ನಿಯಮಗಳವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಕಡೆಯುತ್ತಲಿರಲಿ ಕಣ್ಣೀಗಾಗಿ ಬಂದಬೇಕು.
ರಾಜ್ಯಗಳು ಉಳಿಸಲಿ ರಾಜ್ಯಗಳಳಿಯಲಿ ಹಾರಲಿ ಸತ್ಯುಗ ಮುಕುಟಗಳು ರಾಜ್ಯಗಳು ಉಳಿಸಲಿ ರಾಜ್ಯಗಳಳಿಯಲಿ ಹಾರಲಿ ಸತ್ಯುಗ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುವುದರ ಬಿಡುವುದಿಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರು ಒಲಿಯದ ನೇಗಿಲೆಯ ಲೋಕಕ್ಕೆ ಅನ್ನವಡಿಯುವನು ಯಾರು ಒಲಿಯದ ನೇಗಿಲೆಯ ಲೋಕಕ್ಕೆ ಅನ್ನವಡಿಯುವನು ಹೆಸರನ್ನು ಬಯಸದೆ ಅದು ಸುಖ ಕೆರೆಸದ ಕುಡಿಬರು ಗೌರವ ಆಶಿಸದೆ ನೇಗಿಲ ಮುಳಗಳ ಗಡಗಿಗೆ ಕರ್ತ ಉಳುವ ಯೋಗಿಯ ನೋಡಲ್ಲಿ 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 ಅನ್ನದಾತರಿಗೆ ಎದ್ದು ನಿಂತು ಅಭಿನಂದನೆಗಳನ್ನ ಅವರ ಕಾರ್ಯ ತತ್ಪರತೆಯನ್ನ ಮಂಡಿಸಿ ಗೌರವಿಸಿದಂತಹ ಎಲ್ಲರೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. ವೇದಿಕೆ ಮೇಲೆ ಈಗ ಪ್ರಾಸ್ತಾವಿಕ ನುಡಿಯನ್ನ ನೋಡ್ತಾ ಇದ್ದಾರೆ ಅಧ್ಯಕ್ಷರು ತುಮಕೂರು ಹಾಲು ಒಕ್ಕೂಟ ಹಾಗೂ ಸಾಕಾರ ಪುರಸ್ಕೃತರು ಹಿಂದಿನ ಸಾಲಿನ ಸಾಕಾರ ರತ್ನ ಪುರಸ್ಕೃತರು ಶ್ರೀ ಸಿ.ವಿ. ಮಹಾಲಿಂಗಯ್ಯನವರು ದಯಮಾಡಿ ಪ್ರಾಸ್ತಾವಿಕ ನುಡಿಗಳನ್ನ ನುಡಿಬೇಕಾಗಿ ಅವರಲ್ಲಿ ಪ್ರತಿಪೂರ್ವಕವಾಗಿ ಕೋರ್ಕೊಳ್ತಾ ಇದ್ದಾರೆ. ಏನಿದಿನ ತುಮಕೂರು ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ತುಮಕೂರು ಜಿಲ್ಲಾ ರೈತರ ಮತ್ತು ಎಂಪಿಸಿಎಸ್ ನೌಕರರ ಹಾಗೂ ಸಾಮಾನ್ಯ ರೈತರ ಕಲ್ಯಾಣ ಟ್ರಸ್ಟ್ ವತಿಯಿಂದ ಏನಿವತ್ತು ವಿಶೇಷವಾಗಿ ರೈತರಿಗೆ ಸಾರ್ವಜನಿಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಬೇಕು ಅನ್ನೋ ಚಿಂತನೆಯಲ್ಲಿ ಚರ್ಚೆ ಆದಂತಹ ಸಂದರ್ಭದಲ್ಲಿ ಇವತ್ತೇನು ಎಲ್ಲ ಆಸ್ಪತ್ರೆಗಳ ಸಹಯೋಗದೊಂದಿಗೆ ವಿಶೇಷವಾಗಿ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಬಿಸಿ ನಗರ, ಅದೇ ರೀತಿ ಸಿದ್ಧಗಂಗಾ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕಿದ್ವಾಯಿ ಸ್ಮಾರಕ ಗ್ರಂಥಿ ಆಸ್ಪತ್ರೆ, ನಾರಾಯಣ ಹೃದಯಾಲಯ, ಮಿಂಟೋ ಆಸ್ಪತ್ರೆ, ನಾರಾಯಣ ನೇತ್ರಾಲಯ, ಒಕ್ಕಲಿಗರ ದಂತ ವೈದ್ಯ ಕಾಲೇಜು, ಜಯದೇವ ಆಸ್ಪತ್ರೆ, ಬಿಜಿಎಸ್ ಅಪೋಲೋ ಆಸ್ಪತ್ರೆ ಮೈಸೂರು ಇವರ ಸಹಯೋಗದೊಂದಿಗೆ ಮಾಡಬೇಕು ಅನ್ನೋ ಒಂದು ತೀರ್ಮಾನ ಮಾಡಿ ಎಲ್ಲ ಸಂಘಗಳ ನಮ್ಮ ಪದಾಧಿಕಾರಿಗಳ ಅಧ್ಯಕ್ಷರುಗಳ ಕಾರ್ಯದರ್ಶಿಗಳ ಸಭೆ
ನಿಮಗೆ ಒಳ್ಳೆಯದಾಗ್ಲಿ, ಈ ಒಂದು ಸಭೆನ ಮಾಡಿ ಅಂತ ಹೇಳಿ ನಮ್ಗೆ ಆಶೀರ್ವಾದ ಮಾಡಿದ್ರು. ಅದೇ ರೀತಿ ಪೂಜ್ಯ ಸಿದ್ಲಿಂಗ ಸ್ವಾಮೀಜಿ ಅವರು ಸಹ ನಮ್ಗೆ ಆಶೀರ್ವಾದ ಮಾಡಿ ಇವತ್ತು ಬಹಳ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ, ಈ ಒಂದು ಸಭೆಯ ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಪರಮ ಪೂಜ್ಯ ಶ್ರೀ ಶ್ರೀ ಗುರುಪರದೇಶಿ ಕೇಂದ್ರ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ನನ್ನ ಭಕ್ತಿಯನ್ನ ಸಮರ್ಪಣೆ ಮಾಡ್ತಾ, ನಾನು ಅತಿ ತುರ್ತಾಗಿ ಸ್ವಾಮೀಜಿಯವರೇ ಸಭೆ ಮಾಡ್ಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ನೀನ್ ಎಲ್ಲಿಗಾರ ಕರೆಯಪ್ಪ, ಒಳ್ಳೆ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ನಾನು ಬಂದಿರೋಂಥದ್ದು ನನಗೆ ತುಂಬಾ ಸಂತೋಷವನ್ನು ಉಂಟು ಮಾಡಿದೆ ಅಂತ ಹೇಳ್ತಾ, ವಿಶೇಷವಾಗಿ ಈ ಒಂದು ಸಭೆಯಲ್ಲಿ ಇವತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಪರಮ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಸಹ ಇವತ್ತು ನಮ್ಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡೋದ್ರ ಮೂಲಕ ಅವನು ಸಹ ತುರ್ತಾಗಿ ಕೇಳ್ತಾರೆ. ಅವರು ಸಹ ಎಲ್ಲ ರೀತಿಯ ವಿಶೇಷವಾಗಿ ಸುಮಾರು 180 ಸಿಬ್ಬಂದಿ ಇವತ್ತು ಡಾಕ್ಟರ್ ವ್ಯವಸ್ಥೆನ ಆದಿಚುಂಚನಗಿರಿ ಮಹಾವಿದ್ಯಾಲಯ, ಅದೇ ರೀತಿ ಸುಮಾರು 30 ಜನ ಸಿಬ್ಬಂದಿಗಳನ್ನ ಇವತ್ತು ಸಿದ್ಧಗಂಗಾ ಆಸ್ಪತ್ರೆಯವರು ಇವತ್ತು ಕಳಿಸ್ಕೊಡೋದ್ರ ಮೂಲಕ ಸುಮಾರು 250 ಜನಕ್ಕೂ ಹೆಚ್ಚಿನದಾಗಿದೆ. ಇವತ್ತು ವೈದ್ಯರನ್ನ ನಿಯೋಜನೆ ಮಾಡಿ ಬಹಳ ಇವತ್ತು ಒಂದು ಯಶಸ್ವಿ ಆಗಲಿಕ್ಕೆ ಕಾರಣ ಆಗಿದೆ. ನಂಗೆಲ್ಲ ಒಂದ್ ಕಡೆ ಇವತ್ತು ಮನ ತುಂಬಿ ಬರ್ತಾ ಇದೆ. ನಮ್ಮ ಕರೆಗೆ ಹೋಗ್ಬಿಟ್ಟು ಇಷ್ಟೊಂದು ನಮ್ಮ ಪ್ರಚಾರ ಏನ್ ಮಾಡಿದ್ವಿ ಅದಕ್ಕೆ ಸಕಾರಾತ್ಮಕವಾಗಿ ಇವತ್ತು ಸಾರ್ವಜನಿಕರು, ವಿಶೇಷವಾಗಿ ನಮ್ಮ ಎಲ್ಲ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಿರ್ದೇಶಕರು ಸಹ ಸಹಕರಿಸಿದ್ರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಿ ನಾನು ಭಾವನೆ ಮಾಡ್ತಾ, ಹಲವಾರು ವಿಧವಾದಂತಹ ಕಾಯಿಲೆಗಳಿಗೆ ಇವತ್ತು ವಿಶೇಷವಾದಂತ ಆರೋಗ್ಯ ಶಿಬಿರ ಮಾಡ್ಬೇಕು ಅನ್ನೋ ಒಂದು ಆಶಯ ಇತ್ತು. ಅದ್ರ ಜೊತೆಗೆ ಇವತ್ತು ಕಣ್ಣಿನ ಏನು ಪರೀಕ್ಷೆ ಮಾಡ್ಲಿಕ್ಕೆ ವಿಶೇಷವಾಗಿ 1,000 ಕನ್ನಡಗಳನ್ನ ಉಚಿತವಾಗಿ ಕೊಡ್ಬೇಕು ಅನ್ನೋ ಒಂದು ನನ್ನ ಆಶೆ ಇತ್ತು. ಅದನ್ನು ಸಹ ಮಾಡ್ಬೇಕು ಅನ್ನೋ ಚಿಂತನೆಯಲ್ಲಿ ಇವತ್ತು ನಮ್ಗೆ ಎಲ್ಲಾ ರೀತಿಯ ಸಹಕಾರ ನೋಡಿದಂತ ಎಲ್ಲ ಆಸ್ಪತ್ರೆಗಳ ಮುಖ್ಯಸ್ಥರುಗಳು ಸಹ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಮಾನ್ಯ ಶಾಸಕರು ಸಹ ಕರೆದಿದ್ದು ಅವರು ತಡವಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಕೊಡ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಪಾಸಣಾ ಘಟಕಗಳ ಉದ್ಘಾಟನೆ ಮಾಡಿದಂತ ಮಾನ್ಯ ಮಾಜಿ ಶಾಸಕರಾದಂತ ಹಿರಿಯರಾದಂತ ಎಂ.ಟಿ. ಕೃಷ್ಣಪ್ಪನವರೇ, ಹಾಗೆ ಈ ಒಂದು ರಕ್ತದಾನ ಘಟಕದ ಉದ್ಘಾಟನೆ ಮಾಡಿದಂತ ವಿಧಾನ ಪರಿಷತ್ ಸದಸ್ಯರಾದಂತ ಬೆಮಲ್ ಕಾಂತರಾಜ್ ಅವರೇ, ಉಚಿತ ಇಸಿಜಿ ಘಟಕದ ಉದ್ಘಾಟನೆ ಮಾಡಿದಂತ ಮಾಜಿ ಶಾಸಕರಾದಂತ ಎಂ.ಡಿ. ಲಕ್ಷ್ಮೀನಾರಾಯಣ ಅವರೇ, ಉಚಿತ ಕರ್ನಾಟಕ ವಿತರಣಾ ಘಟಕದ ಉದ್ಘಾಟನೆ ಮಾಡಿದಂತ ಮಾಜಿ ಶಾಸಕರು ಹಿರಿಯರಾದಂತ ಎಸ್ ರುದ್ರಪ್ಪನವರೇ, ವಿಶೇಷವಾಗಿ ಒಂದು ಸಭೆಯಲ್ಲಿ ಭಾಗವಹಿಸಿರುವಂತ ನಮ್ಮ ಹಿರಿಯ ನಿರ್ದೇಶಕರಾದಂತ ಎಂ.ಕೆ. ಪ್ರಕಾಶ್ ಅವರೇ, ಹಿರಿಯರಾದಂತ ಶಿವಲಿಂಗಪ್ಪನವರೇ, ನಮ್ಮ ಜನ್ಮಲಪ್ಪನವರೇ, ವಿಜಯ್ ಕುಮಾರ್ ಅವರೇ, ಹಾಗೆ ನಮ್ಮ ಆಸ್ಪತ್ರೆಯ ಎಲ್ಲ ಮುಖ್ಯಸ್ಥರುಗಳೇ, ಪರಮೇಶ್ ಅವರೇ, ಶಿವಕುಮಾರ್ ಅವರೇ, ವಿಶೇಷವಾಗಿ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮ್ಮ ಪುಟ್ಟರಂಗಪ್ಪನವರು, ಧರ್ಮೇಂದ್ರ ಅವರು ಬಹಳ ಕಾರಣಕರ್ತರು. ಹಾಗಾಗಿ ಅವರು ಸಹ ನಮ್ಮ ದಂತ ವೈದ್ಯಕ ಹನುಮಂತಯ್ಯಪ್ಪನವರೇ, ಹಾಗೆ ವಿಶೇಷವಾಗಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಈಗ ಏನು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಪಿಎಂಸಿಯ ಮಾಜಿ ಅಧ್ಯಕ್ಷರು ಹಿರಿಯರಾದಂತ ಕೊಂಡಜಿ ವಿಶ್ವಣ್ಣವರೇ, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ಹಿರಿಯರಾದಂತ ಶ್ರೀನಿವಾಸ್ ಅವರೇ, ಎಪಿ ಜಗದೀಶನ್ ಅವರೇ, ವಿಶೇಷವಾಗಿ ತಡವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಹಿತೈಷಿಗಳು, ವಿಶೇಷವಾಗಿ ರೇಷ್ಮೆ ಮಂಡಳಿಯ ಮಾಜಿ ಅಧ್ಯಕ್ಷರು, ನಮ್ಮ ಒಕ್ಕೂಟದ ನಿರ್ದೇಶಕರಾದಂತ ಸನ್ಮಾನ್ಯ ಎಸ್.ಆರ್. ಗೌಡ್ರೆ, ಈಗ ತಾನೇ ಸಭೆಗೆ ಆಗಮಿಸಿರುವಂತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ರುದ್ರಪ್ಪ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದಂತ ಡಾಕ್ಟರ್ ಬಿ.ಪಿ. ಸುರೇಶ್ ಅವರೇ, ಹಾಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಲೀಲಾವತಿ ಗಿಡ್ಡಯ್ಯನವರೇ, ವಿಶೇಷವಾಗಿ ನಮ್ಮ ಒಕ್ಕೂಟದ ಎಲ್ಲ ಹಿರಿಯ ಕಿರಿಯ ಅಧಿಕಾರಿ ಮಿತ್ರರೇ, ವಿಶೇಷವಾಗಿ ಒಂದು ಸಭೆನ ಬಹಳ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಕಾರಣೀಕರ್ತರಾದಂತ ಎಲ್ಲ ಮಾಧ್ಯಮದ ಸ್ನೇಹಿತರೆ, ವಿಶೇಷವಾಗಿ ಸಾರ್ವಜನಿಕ ಬಂಧುಗಳೇ,
ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಿರ್ದೇಶಕರುಗಳೇ, ಏನು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ನಮ್ಗೆಲ್ಲ ಗೊತ್ತಿರೋ ಹಾಗೆ ತುಮಕೂರು ಹಾಲು ಒಕ್ಕೂಟ ಜಿಲ್ಲೆಯಲ್ಲಿ 10 ತಾಲೂಕುಗಳ ವ್ಯಾಪ್ತಿಯನ್ನು ಒಳಗೊಂಡಿದೆ. ಸುಮಾರು 1300 ಸಹಕಾರ ಸಂಘಗಳು ಈ ಒಂದು ಒಕ್ಕೂಟದ ವ್ಯಾಪ್ತಿನಲ್ಲಿ ಬರ್ತದೆ. ಅದರಲ್ಲಿ ಸುಮಾರು 2,73,000 ಜನ ಸದಸ್ಯರನ್ನು ಹೊಂದಿದ್ದಾರೆ. ಅದರ ಪೈಕಿ ಸುಮಾರು 86,000 ಜನ ಇವತ್ತು ಸಂಘಕ್ಕೆ ಹಾಲನ್ನ ಸರಬರಾಜು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮುಖ್ಯ ಉದ್ದೇಶ ಇರುವಂತದ್ದು ರೈತರು ಶೇಖರಣೆ ಮಾಡಿದಂತ ಹಾಲಿಗೆ ಮಾರುಕಟ್ಟೆನ ಒದಗಿಸಿ ಅವರಿಗೆ ಸ್ಪರ್ಧಾತ್ಮಕ ದರ ಕೊಡಬೇಕು ಅನ್ನೋ ಚಿಂತನೆ ನಮ್ಮ ಆಡಳಿತ ಮಂಡಳಿದಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಪ್ರಾಮಾಣಿಕವಾಗಿ ನಮ್ಮ ಎಲ್ಲ ಹಿರಿಯ ನಿರ್ದೇಶಕರ ಸಹಕಾರದಿಂದ ಒಕ್ಕೂಟ ನಮ್ಗೆಲ್ಲ ಗೊತ್ತಿದೆ. ಇವತ್ತು ರಾಜ್ಯದ 14 ಒಕ್ಕೂಟಗಳ ಪೈಕಿ ಇವತ್ತು 2ನೇ ಅತಿ ಹೆಚ್ಚಿನ ದರ ಕೊಡುವಂತ ಒಂದು ಒಕ್ಕೂಟವಾಗಿ ಪರಿಣಾಮ ಆಗಿದೆ. ಇವತ್ತು ಮಾರುಕಟ್ಟೆನ ಹೊರ ರಾಜ್ಯದಲ್ಲಿ ವಿಸ್ತರಣೆ ಮಾಡಿ ಹೆಚ್ಚಿನ ದರ ಕೊಡಬೇಕು ಅನ್ನೋ ಚಿಂತನೆಯಲ್ಲಿ ನಾವು ಹಲವಾರು ಸಂದರ್ಭಗಳಲ್ಲಿ ಚರ್ಚೆಗಳಾದಂತ ಸಂದರ್ಭದಲ್ಲಿ ಇವತ್ತು ತುಮಕೂರು ಹಾಲು ಒಕ್ಕೂಟ ಬೆಂಗಳೂರಿನಲ್ಲಿ ಸುಮಾರು 1,76,000 ಹಾಲನ್ನ ಮಾರಾಟ ಮಾಡ್ತಾ ಇದ್ದೀವಿ. ತುಮಕೂರು ಜಿಲ್ಲೆಯಲ್ಲಿ ಸುಮಾರು 1,26,000 ಹಾಲನ್ನ ಮಾರಾಟ ಮಾಡ್ತೀವಿ. ಮೊಸರು ಸುಮಾರು 70,000 ಕೆಜಿ ಇವತ್ತು ಮೊಸರನ್ನ ಮಾರಾಟ ಮಾಡ್ತಾ ಇದೀವಿ. ವಿಶೇಷವಾಗಿ ತಾವು ಕಳಿಸಿದಂತ ಹಾಲನ್ನ ನೆರೆಯ ಮಹಾರಾಷ್ಟ್ರದ ನವಿ ಮುಂಬೈನಲ್ಲಿ ಕಚೇರಿನ ತೆರೆದು ಅಲ್ಲಿ ಪ್ರತಿನಿತ್ಯ 2,10,000 ಹಾಲನ್ನ ಇಲ್ಲಿ ಟ್ಯಾಂಕರ್ಸ್ ಗಳ ಮೂಲಕ ಕಳಿಸಿ ಅಲ್ಲಿ ಕೋ ಪ್ಯಾಕಿಂಗ್ ಮಾಡಿ ಅಮೂಲ್ಗೆ ಪೈಪೋಟಿ ಕೊಟ್ಟು ಇವತ್ತು 2,10,000 ಹಾಲನ್ನ ಮಾರಾಟ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ವಿಶೇಷವಾಗಿ ಜಮ್ಮು ಕಾಶ್ಮೀರದಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಇವತ್ತು ಇಷ್ಟ ಮತ್ತೆ ಐಮು ಅಂತ ಹೇಳಿ 2 ಮಾದರಿ ಹಾಲುಗಳನ್ನ ಸಗಟು ರೂಪದಲ್ಲಿ 160, 170 ml ಹಾಲನ್ನ ಬಿಡುಗಡೆ ಮಾಡಿ ಅಲ್ಲೂ ಸಹ ಹಾಲನ್ನ ಮಾರಾಟ ಮಾಡುವಂತದ್ದು. ಕ್ಷೀರಭಾಗ್ಯ ಯೋಜನೆಯಲ್ಲಿ ಇವತ್ತು 4 ಜಿಲ್ಲೆಗಳಿಗೆ ಶಾಲಾ ಮಕ್ಕಳಿಗೆ SMP ಮತ್ತೆ WMP ಅಂತ ಏನು ಪೌಡರ್ನ ಕೊಡ್ತೀವಿ. ಇವತ್ತು ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ, ಧಾರವಾಡ 4 ಜಿಲ್ಲೆಗಳಿಗೆ ಇವತ್ತು ಪೌಡರ್ನ ಕೊಡುವಂತದ್ದು. ಹಾಗಾಗಿ ಅಲ್ಲಿ ಇವತ್ತು ಕ್ಷೀರಭಾಗ್ಯ ಯೋಜನೆಯಲ್ಲಿ ಹಾಲನ್ನ ಕೊಡುವಂತದ್ದು. ಇಷ್ಟೆಲ್ಲ ಇವತ್ತು ನಮ್ಮ ವ್ಯವಸ್ಥೆ ಇರುವಂತದ್ದು. ಶೇಖರಣೆ ಮಾಡುವಂತ ಹಾಲನ್ನ ಮಾರಾಟ ಮಾಡಿ ಅದರಿಂದ ಬಂದಂತ ಹಣದಲ್ಲಿ ರೈತರಿಗೆ ನಾವು ಬಂಡವಾಳ ಮಾಡುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಇರೋದು. ನಿಮ್ಗೆಲ್ಲ ಗೊತ್ತಿದೆ, ಇವತ್ತು ತುಮಕೂರು ಹಾಲು ಒಕ್ಕೂಟ ಬಹಳ ಸುಭದ್ರವಾಗಿ ನೆಲೆನ ಕಟ್ಟಿಕೊಂಡಿದೆ. ಒಂದು ವಾರಕ್ಕೆ ಸುಮಾರು 20 ಕೋಟಿ ರೂಪಾಯಿ ಹಣ ರೈತರ ಖಾತೆಗಳಿಗೆ ಜಮಾ ಮಾಡ್ತೀವಿ. ಒಂದು ತಿಂಗಳಿಗೆ ಸುಮಾರು 80 ಕೋಟಿ ಹಣ, ಸರಾಸರಿ 8 ಲಕ್ಷ ಹಾಲು ಅಂದ್ರೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಅತಿ ಹೆಚ್ಚು ಅಂದ್ರೆ ಸುಮಾರು 9,31,000 ಹಾಲು ಶೇಖರಣೆ ಮಾಡುವಂತ ಒಂದು ವ್ಯವಸ್ಥೆ ಇತ್ತು. ನಮ್ಗೆಲ್ಲ ಗೊತ್ತಿದೆ, ಬೆಂಗಳೂರು ಹಾಲು ಒಕ್ಕೂಟ ಬೆಂಗಳೂರು, ರಾಮನಗರ ಮತ್ತೆ ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯನ್ನು ಒಳಗೊಂಡಿದೆ. ಇವತ್ತು ಹಾಸನ ಒಕ್ಕೂಟ ಹೋದ್ರೆ ಹಾಸನ, ಚಿಕ್ಕಮಗಳೂರು, ಮಡಿಕೇರಿ 3 ಜಿಲ್ಲೆಗಳನ್ನ ಒಳಗೊಂಡಿದೆ. ಅಲ್ಲೋದ್ರೆ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಆ ಒಂದು ವ್ಯಾಪ್ತಿನಲ್ಲಿ ಇವತ್ತು ಅತಿ ಹೆಚ್ಚಿನ ಹಾಲು ಶೇಖರಣೆ ಮಾಡುವಂತ ಒಂದು ಸಿಂಗಲ್ ಒಕ್ಕೂಟವಾಗಿ ಇವತ್ತು ತುಮಕೂರು ಹಾಲು ಒಕ್ಕೂಟ ಬೆಳೆದಿದೆ. ಅದ್ರ ಮೂಲಕ ಇವತ್ತು ನಮ್ಗೆಲ್ಲ ಗೊತ್ತಿದೆ, ನಮ್ಗೆ ಏನು 2018ರಲ್ಲಿ ಇವತ್ತು ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಏನು ಸಹಕಾರದಿಂದ ಒಕ್ಕೂಟದ ನಿರ್ದೇಶಕನಾಗಿ ಇವತ್ತು ಎಲ್ಲ ಒಂದ್ ಕಡೆ ಅಧ್ಯಕ್ಷನಾಗಿ ಕೆಲಸ ಮಾಡುವಂತ ಸಂದರ್ಭ ಬಂದಂತ ಸಂದರ್ಭದಲ್ಲಿ ನನ್ನ ಮುಖ್ಯ ಉದ್ದೇಶ ಇದ್ದಂಥದ್ದು ನಮ್ಮೆಲ್ಲ ಹಿರಿಯ ನಿರ್ದೇಶಕರ ಸಹಕಾರದಿಂದ ರೈತರಿಗೆ ಒಳ್ಳೆ ದರ ಕೊಡ್ಬೇಕು, ಸ್ಪರ್ಧಾತ್ಮಕ ದರ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮಾರುಕಟ್ಟೆನ ವಿಸ್ತರಣೆ ಮಾಡಿ 2019ರಲ್ಲಿ ಒಂದು ಒಕ್ಕೂಟದ ಇತಿಹಾಸದಲ್ಲಿ ಒಂದು ವರ್ಷಕ್ಕೆ ಸುಮಾರು 5 ಬಾರಿ ಅನಿಲ ದರ ಪರಿಷ್ಕರಣೆ ಮಾಡಿ ಸುಮಾರು 600 ರೂಪಾಯಿ 1 ಲೀಟರ್ಗೆ ಹೆಚ್ಚಿಗೆ ಕೊಡುವಂತ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ವಿ. ಸುಮಾರು 97 ಕೋಟಿ ಹಣ ಹೆಚ್ಚುವರಿಯಾಗಿ ರೈತರ ಖಾತೆಗಳಿಗೆ ಜಮೆ ಮಾಡಿದ್ವಿ. ನಮ್ಗೆಲ್ಲ ಗೊತ್ತಿದೆ, 2020ರಲ್ಲಿ ಕೋವಿಡ್ ಏನ್ ಬಂತು, 2020-21ರಲ್ಲಿ 2 ವರ್ಷ ಕೋವಿಡ್ ಬಂದು ನಮ್ಗೆ ಬಹಳ ಸಂಕಷ್ಟ ಎದುರಾಯ್ತು. ಆ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ರಜೆ ಕೊಡ್ಬೇಕು ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆದಂತ ಸಂದರ್ಭದಲ್ಲಿ ನಮ್ಮೆಲ್ಲ ಹಿರಿಯ ನಿರ್ದೇಶಕರ ಸಹಕಾರದಿಂದ ಅದನ್ನ ಪೌಡರ್ ಆಗಿ, ಬೆಣ್ಣೆ ಆಗಿ ಪರಿವರ್ತನೆ ಮಾಡಿ ಒಂದೇ ಒಂದು ದಿವಸ ರಜೆ ಮಾಡುವಂತ ಒಂದು ವ್ಯವಸ್ಥೆನ ನಿರ್ಮಾಣ ಮಾಡಿ
ರೈತರಿಗೆ ಸಕಾಲಕ್ಕೆ ಹಣ ಕೊಡ್ಬೇಕು ಅನ್ನೋ ಒಂದು ಚಿಂತನೆಯಲ್ಲಿ NDDP ಮತ್ತೆ ಸರ್ಕಾರದ ಸಹಯೋಗದೊಂದಿಗೆ ಏನು ನಮ್ಮಲ್ಲಿ 100 ಕೋಟಿಗೂ ಅಧಿಕ ಮೌಲ್ಯದ ಪೌಡರ್ ಮತ್ತೆ ಬೆಣ್ಣೆ ದಾಸ್ತಾನು ಉಳಿದಿತ್ತು. ಆ ದುಡಿಯುವ ಬಂಡವಾಳದ ಮೇಲೆ ಸುಮಾರು 5.7% ಬಡ್ಡಿ ದರದಲ್ಲಿ ಸುಮಾರು 97 ಕೋಟಿ 2020ರಲ್ಲಿ, ಸುಮಾರು 146 ಕೋಟಿ 2021ರಲ್ಲಿ ಪಡೆಯಲು ಇವತ್ತು ಸಾಲ ಪಡೆಯೋದ್ರ ಮೂಲಕ 2% ನ NDDP ಇಂದ ರಿಯಾಯಿತಿಯಿಂದ ತಗೊಂಡು 2% ನ ಕೇಂದ್ರ ಸರ್ಕಾರದಿಂದ ತಗೊಂಡು 1.7% ನ ಕರ್ನಾಟಕ ಹಾಲು ಮಂಡಳಿಯಿಂದ ಇವತ್ತು ರಿಯಾಯಿತಿ ಪಡೆದು ಸುಮಾರು 2,40,00,000 ಬಡ್ಡಿ ರಿಯಾಯಿತಿಯನ್ನು ತಗೊಂಡು 0% ಅಲ್ಲಿ ಆ ಏನು ಸಾಲ ಮಾಡಿದ್ವೋ ಆ ಸಾಲನೆಲ್ಲ ತೀರುವಳಿ ಮಾಡಿ ಇವತ್ತು ರೈತರಿಗೆ ಇನ್ನೂ ಹೆಚ್ಚಿನ ದರ ಕೊಡಬೇಕು ಅನ್ನೋ ಚಿಂತನೆಯಲ್ಲಿ ನಮ್ಗೆಲ್ಲ ಗೊತ್ತಿದೆ. ಕಳೆದ 21ರಲ್ಲಿ ನಾವು 2021ರಲ್ಲಿ ಸುಮಾರು 25.90 ಸಭೆ ಕೊಡ್ತಾ ಇದ್ವಿ. ಮೊನ್ನೆ ಫೆಬ್ರವರಿ 1ರಿಂದ ಜಾರಿಗೆ ಬರುವಂತೆ, ಮಾರ್ಚ್ 16ರಿಂದ ಜಾರಿಗೆ ಬರುವಂತೆ 2.5 ರೂಪಾಯಿ ದರ ಜಾಸ್ತಿ ಮಾಡಿದ್ವಿ, 27 ರೂಪಾಯಿ ಕೊಡ್ತಾ ಇದ್ವಿ. ಅದಾದ್ಮೇಲೆ ಮೊನ್ನೆ ನವೆಂಬರ್ 1ರಿಂದ ಜಾರಿಗೆ ಬರುವಂತೆ ಮತ್ತೆ 2.5 ರೂಪಾಯಿ ದರ ಜಾಸ್ತಿ ಮಾಡೋದ್ರ ಮೂಲಕ ಮತ್ತೆ ಕಳೆದ ಏನು ಹೊಸ ವರ್ಷಕ್ಕೆ 1.5 ರೂಪಾಯಿ ದರ ಕೊಡುವಂತ ಒಂದು ತೀರ್ಮಾನಗಳನ್ನ ಮಾಡಿದ್ವಿ. ಹೆಚ್ಚುವರಿಯಾಗಿ ಒಂದ್ ತಿಂಗಳಿಗೆ ಸುಮಾರು 7 ಕೋಟಿ ರೂಪಾಯಿ ಅಷ್ಟು ಹಣನ ಇವತ್ತು ರೈತರ ಖಾತೆಗಳಿಗೆ ಜಮೆ ಮಾಡುವಂತ ಒಂದು ವ್ಯವಸ್ಥೆನ ಮಾಡುವಂತ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ವಿ. ಇವತ್ತು ಮಾಧ್ಯಮದವರೆಲ್ಲ ಕುಂತಿದ್ದೀರಿ. ನಿಮ್ಗೆ ಒಂದು ಸಂತೋಷದ ವಿಚಾರ, ಇಷ್ಟೆಲ್ಲ ಸಂಘರ್ಷ ನಡುವೆ ಇವತ್ತು ತುಮಕೂರು ಹಾಲು ಒಕ್ಕೂಟ 105 ಕೋಟಿ FD ಇಟ್ಟಿದ್ದೀವಿ. ಅಪೆಕ್ಸ್ ಬ್ಯಾಂಕ್ ಮತ್ತೆ DCC ಬ್ಯಾಂಕ್ ನಲ್ಲಿ 6.75% ಬಡ್ಡಿ ನಮ್ಗೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಹಣ ಮಾಡೋದು, ಇವತ್ತು ರೈತರಿಗೆ ಹಣ ಕೊಡೋದೇ ನಮ್ಮ ಮುಖ್ಯ ಉದ್ದೇಶ ಅಲ್ಲ. ಅದರ ಜೊತೆನಲ್ಲಿ ಇವತ್ತು ತುಮಕೂರು ರೈತ ಕಲ್ಯಾಣ ಟ್ರಸ್ಟ್ ಅಂತ ಹೇಳಿ ರಚನೆ ಮಾಡಿದ್ವಿ. ಆ ಟ್ರಸ್ಟ್ ನ ಮೂಲಕ ಜನೋಪಯೋಗಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಇವತ್ತು ನಮ್ಗೆಲ್ಲ ಗೊತ್ತಿದೆ, ತುಮಕೂರು ಹಾಲು ಒಕ್ಕೂಟ ರೈತರ ಮಕ್ಕಳು ಉನ್ನತ ಶಿಕ್ಷಣ ಪಡಿಬೇಕು, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಹಾಸ್ಟೆಲ್ ಕೊಡಬೇಕು ಅನ್ನೋ ಚಿಂತನೆಯಲ್ಲಿ ಸುಮಾರು 223 ಜನ ಹೆಣ್ಮಕ್ಳಿಗೆ ಒಂದೇ 1 ರೂಪಾಯಿ ಹಣ ಪಡೆಯೋದಿಲ್ಲ, ಅಷ್ಟು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡುವಂತ ಒಂದು ವ್ಯವಸ್ಥೆನ ಮಾಡಿದ್ವಿ. ನಮ್ಗೆಲ್ಲ ಗೊತ್ತಿದೆ, ಕರೋನಾ ಬಂದಂತ ಸಂದರ್ಭದಲ್ಲಿ ಜಿಲ್ಲೆನಲ್ಲಿ ಸುಮಾರು 129 ಜನ ಕರೋನಾದಿಂದ ಮೃತಪಟ್ಟರು. ಅವರೆಲ್ಲರೂ ಸಹ ಟ್ರಸ್ಟ್ ನಿಂದ ಕೊಡಬೇಕು ಅಂತ ಹೇಳಿ ನಮ್ಮ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಆಗಿ ಸುಮಾರು 1,29,00,000 ಹಣ ಒಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿನ ಉಚಿತವಾಗಿ ಕೊಡುವಂತ ಒಂದು ತೀರ್ಮಾನಗಳನ್ನ ಮಾಡಿದ್ವಿ. ವಿಶೇಷವಾಗಿ ಇವತ್ತು ಹಾಲು ಉತ್ಪಾದಕರು ಸುಮಾರು 86,000 ಜನ ಇದ್ದಾರೆ. ಆ 86,000 ಜನಕ್ಕೂ ಭದ್ರತೆಯನ್ನು ಕಲಿಸಬೇಕು ಅನ್ನೋ ಚಿಂತನೆಯಲ್ಲಿ ಇವತ್ತು ರೈತರು ಸಹಜವಾಗಿ ಸತ್ತೋದ್ರು ಸಹ ಆ ಕುಟುಂಬಕ್ಕೆ 50,000 ರೂಪಾಯಿ ಕೊಡುವಂತ ಒಂದು ಮಹತ್ವದ ತೀರ್ಮಾನನ ಮಾಡಿದ್ವಿ. ಒಂದು ತಿಂಗಳಿಗೆ ಸುಮಾರು 80ರಿಂದ ನಾವ್ ಯಾರು ಸಹ ಹನ್ನೆರಡ ಪಾಲನೆ ಮಾಡಬಾರ್ದು, ನಾವ್ ಯಾರು ಸಹ ಏಜ್ ಲಿಮಿಟ್ ಇಟ್ಟಿಲ್ಲ. ಇವತ್ತು 100 ವರ್ಷ ಇದ್ದವ್ರು ಹಾಳಾಗ್ತಾರೆ ಅಂದ್ರೆ ಅವ್ರಿಗೂ ಸೌಲಭ್ಯ ಸಿಗ್ಬೇಕು ಅನ್ನೋ ಚಿಂತನೆಯಲ್ಲಿ ಇವತ್ತು 50,000 ರೂಪಾಯಿನ ಉಚಿತವಾಗಿ ಕೊಡುವಂತ ಒಂದು ತೀರ್ಮಾನಗಳನ್ನ ಏನ್ ಮಾಡಿದ್ವಿ. ಪ್ರತಿ ತಿಂಗಳು ಸುಮಾರು 40ರಿಂದ 50 ಲಕ್ಷ ಹಣನ ಇವತ್ತು ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ರೈತರು ಮಾಡುವಂತ ಸಂದರ್ಭದಲ್ಲಿ ಏನು ಹಣ ಕೊಡ್ತಾ ಇದೀವಿ ಹಾಗಾಗಿ ರೈತರ ರಾಸುಗಳಿಗೆ, ವಿಶೇಷವಾಗಿ ರೈತರ ರಾಸುಗಳಿಗೆ ಇನ್ಸೂರೆನ್ಸ್ ಮಾಡಿಸ್ಬೇಕು ಅನ್ನೋ ಚಿಂತನೆಯಲ್ಲಿ ನಾವೇನು 2017-18ರಿಂದ ಪ್ರಾರಂಭ ಮಾಡಿದ್ವಿ. ಪ್ರತಿ ವರ್ಷ ಇವತ್ತು ರಿಯಾಯಿತಿಯನ್ನು ಕೊಟ್ಟು ಒಕ್ಕೂಟದಿಂದ 60 ಭಾಗ 20 ಭಾಗ ಟ್ರಸ್ಟ್ ಇಂದ ಏನು ಹಣ ಕೊಡ್ತಾ ಇದೀವಿ. ಸುಮಾರು 17 ಕೋಟಿ ರೂಪಾಯಿ ಹಣನ ಇವತ್ತು ಉಚಿತವಾಗಿ ಇನ್ಸೂರೆನ್ಸ್ ಮಾಡ್ಲಿಕ್ಕೆ ಅಂತ ಹೇಳಿ ರಾಸುಗಳಿಗೆ ಸುಮಾರು 1,75,000 ರಾಸುಗಳಿಗೆ ಇನ್ಸೂರೆನ್ಸ್ ಮಾಡ್ಲಿಕ್ಕೆ ಹಣನ ಕೊಡ್ತಾ ಇದೀವಿ. ಇವತ್ತು ಪಡ್ಡೆ ರಾಸುಗಳು ಸತ್ತೋದ್ರೆ, ಎಮ್ಮೆ ಪಡ್ಡೆ ಇರ್ಬೋದು, ಹಸಿರು ಪಡ್ಡೆ ಇರ್ಬೋದು, ಅವಕ್ಕೂ ಸಹ 10,000 ರೂಪಾಯಿ ಹಣ ಕೊಡ್ತಾ ಇದೀವಿ. ಬೇಸಿಗೆ ಸಂದರ್ಭಗಳಲ್ಲಿ ರೈತರ ಬಡಮೆಗಳು ಸುಟ್ಟೋದ್ರೆ ಅವಕ್ಕೆ 10,000 ರೂಪಾಯಿ ಹಣ ಕೊಡುವಂಥದ್ದು. ಹಾಲು ಕರಿ ಯಂತ್ರಗಳಿಗೆ 50% ಹಣ ಕೊಡುವಂಥದ್ದು, ಮೇವು ಕತ್ತರಿಸ ಯಂತ್ರಗಳಿಗೆ 50% ಹಣ ಕೊಡುವಂಥದ್ದು, ರಬ್ಬರ್ ಮ್ಯಾಟ್ಸ್ ಗಳಿಗೆ 50% ಹಣ ಕೊಡುವಂಥದ್ದು, ಮೇವಿನ ಬೀಜಗಳಿಗೆ 50% ಹಣ ಕೊಡುವಂಥದ್ದು, ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಸಹ ಇವತ್ತು ಒಕ್ಕೂಟ ಕಲ್ಪಿಸಿದೆ. ಆ ನಿಟ್ಟಿನಲ್ಲಿ ಇವತ್ತು ಒಕ್ಕೂಟದ ಆಡಳಿತ ಮಂಡಳಿ ಇವತ್ತು ಬಹಳ ಯಶಸ್ವಿಯಾಗಿ ಕೆಲಸ ಮಾಡಿದೀವಪ್ಪ ಅನ್ನೋ ಒಂದು ಭಾವನೆ ನಿರ್ಮಾಣ ಆಗಿದೆ. ನಿಮ್ಮೆಲ್ಲರ ಸಹಕಾರದಿಂದ
ಒಕ್ಕೂಟ ಇನ್ನೂ ಹೆಚ್ಚಿನದಾಗಿ ಬೆಳಿಬೇಕು ಅನ್ನೋ ಚಿಂತನೆಯಲ್ಲಿ ಇವತ್ತು ಎಲ್ಲ ಒಕ್ಕೂಟಗಳಲ್ಲೂ ಸಹ ಮೆಗಾ ಡೈರಿ ಈಗಾಗಲೇ ಚಾಲನೆ ಬಂದಿದೆ. ನಮ್ಮ ಒಕ್ಕೂಟದಲ್ಲೂ ಸಹ 10 ಲಕ್ಷದಿಂದ 15 ಲಕ್ಷದವರೆಗೆ ವಿಸ್ತರಿಸಬಹುದಾದಂತ ಫುಲ್ಲಿ ಆಟೋಮೇಟೆಡ್ ಇರುವಂತಹ ಮೆಗಾ ಡೈರಿಗೆ ಚಾಲನೆ ಕೊಟ್ಟಿದ್ವಿ. ಈಗಾಗಲೇ ಸಿವಿಲ್ ಕಾಮಗಾರಿಗಳು ನಡೀತಾ ಇದೆ. ಮೆಕ್ಯಾನಿಕಲ್ ಟೆಂಡರ್ಗಳು ಸಹ ಇವತ್ತು ನಡೆಯುವಂತದ್ದಿದೆ. ಸುಮಾರು 200 ಕೋಟಿಗೂ ಅಧಿಕ ಮೌಲ್ಯದ ಫುಲ್ಲಿ ಆಟೋಮೇಟೆಡ್ ಇರುವಂತಹ ಮೆಗಾ ಡೈರಿಗೆ ಚಾಲನೆ ಕೊಟ್ಟಿದ್ವಿ. ಇವತ್ತು ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಹಾಸ್ಟೆಲ್ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಸುಮಾರು 20 ಕೋಟಿ ರೂಪಾಯಿ ಸುಸಜ್ಜಿತವಾದ ಹಾಸ್ಟೆಲ್ ನಿರ್ಮಾಣ ಮಾಡ್ಲಿಕ್ಕೆ ಅದನ್ನು ಸಹ ಟೆಂಡರ್ ಕರೆದಿದ್ದೀವಿ. ಕೆಲವು ಕಡೆ ಗಂಡು ಮಕ್ಕಳಿಗೂ ಕೊಡ್ಬೇಕು ಅನ್ನೋ ಒಂದು ಆಶಯ ನಮ್ದಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಅಂತ ಹೇಳ್ತಾ, ಇನ್ನು ಹೆಚ್ಚಿನದಾಗಿ ಸ್ವಾಮೀಜಿಯವರು ಸಹ ತುರ್ತಾಗಿ ಹೋಗ್ಬೇಕಾಗಿರೋದ್ರಿಂದ ಬಹಳ ಇನ್ನೂ ವಿಚಾರಗಳು ಇದ್ರೂ ಸಹ ನನ್ನ ಮಾತನ್ನ ಇಲ್ಲಿಗೆ ಸೀಮಿತಗೊಳಿಸಿ, ಇವತ್ತೇನು ಉಚಿತ ಆರೋಗ್ಯ ಶಿಬಿರ ನನ್ನ ಆಸ್ಪತ್ರೆ ಕೇಳಕ್ ಹೋದಂತ ಸಂದರ್ಭದಲ್ಲಿ ನಮ್ಮ ಧರ್ಮೇಂದ್ರ ಅವರು ಕಾಂತರಾಜ್ ಅವರು ಕೇಳ್ತಿದ್ರು, ಏನಪ್ಪ ಜನ ಸೇರ್ತಾರ, ನಾವು ಯಾವಾಗ ಶಿಬಿರ ಮಾಡಿದ್ದು ಅದು ಯಶಸ್ವಿ ಆಗಿರ್ಲಿಲ್ಲ ಅಂತ ಹೇಳಿ ಕೇಳ್ತಿದ್ರು. ಇಲ್ಲ ಸರ್, ಜನ ಸೇರಿಸ್ತೀವಿ, ನೀವು ಯಾವುದೇ ಕಾರಣಕ್ಕೂ ಅದನ್ನ ಬೇರೆ ರೀತಿ ಪಡೆಬೇಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವಿ. ಬಹಳ ಯಶಸ್ವಿ ಆಗಿದೆ. ಕೆಲವೊಂದ್ ಕಡೆ ಕೃಷ್ಣಪ್ಪನವ್ರು ಹೇಳ್ತಿದ್ರು, ನಿಮ್ ತಂದೆ ತಾಯಿ ಹೆಸರು ಮಾಡ್ಬೇಕು ಅಂತ. ನಮ್ಗೂ ಸಹ ಅದನ್ನ ಆಶೆಯನ್ನು ಇಟ್ಕೊಂಡು ನಮ್ಮ ತಂದೆ ತಾಯಿ ಹೆಸರಲ್ಲೇ ನಾನು ಉಚಿತವಾಗಿ ಮಾಡ್ಬೇಕು ಅನ್ನೋ ಒಂದು ಆಶೆಯನ್ನು ಇಟ್ಕೊಂಡೆ ಮಾಡಿರುವಂತದ್ದು. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಕೈ ಜೋಡಿಸಿ ಇದನ್ನ ಯಶಸ್ವಿಯಾಗಿ ಮಾಡಿದ್ದೀರಿ. ಎಲ್ಲರಿಗೂ ನಾವು ಒಕ್ಕೂಟದ ಪರವಾಗಿ ತಮಗೆ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಒಕ್ಕೂಟದ ಬಗ್ಗೆ ತಮಗೆಲ್ಲರಿಗೂ ತಿಳಿಸೋದು. ಪ್ರಾಸ್ತಾವಿಕ ನುಡಿಯನ್ನ ನುಡಿದಂತಹ ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀ ಸಿ.ಡಿ. ಮಹಾಲಿಂಗಯ್ಯನವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ, ಗುರುಗಳಾದಂತಹ ಪೂಜ್ಯ ಶ್ರೀ 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 ಗುರು ಪರದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಸುಕ್ಷೇತ್ರಾಧ್ಯಕ್ಷರು ಕೆರಗೋಡಿ ರಂಗಾಪುರ. ಇವರಿಂದ ನಮ್ಗೆಲ್ಲರಿಗೂ ಕೂಡ ಆಶೀರ್ವಚನವನ್ನ ನೀಡಬೇಕಾಗಿ ಗುರುಗಳ ಆಧಾರದ ಮೇಲೆ ಶರಣಾರ್ಥಿಗಳನ್ನ ಹೇಳ್ತಾ ನಮ್ಗೆಲ್ಲರಿಗೂ ಆಶೀರ್ವಚನವನ್ನು ನೀಡಬೇಕಾಗಿ ಸಭೆಯ ಪ್ರಾರ್ಥನೆ. ರೈತರಿಗೆ ಬೃಹತ್ ಆರೋಗ್ಯ ತಪಾಸಣೆ, ಚಿಕಿತ್ಸೆ, ರಕ್ತದಾನ ಶಿಬಿರ ಈ ಕಾರ್ಯಕ್ರಮವನ್ನ ನಡೆಸ್ತಾ ಇರ್ತಕ್ಕಂತ ತುಮಕೂರು ಸಹಕಾರ ಹಾಲು ಉತ್ಪಾದಕ ಸಂಘಗಳ ಒಕ್ಕೂಟ, ತುಮಕೂರು ಜಿಲ್ಲಾ ರೈತರು ಮತ್ತು APCS ಸಾಮಾನ್ಯ ಕಲ್ಯಾಣ ಟ್ರಸ್ಟ್ ಮೊಸಂದ್ರ, ಆದಿಚುಂಚನಗಿರಿ ವಿಶ್ವವಿದ್ಯಾಲಯ, ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಸಂಶೋಧನಾ ಕೇಂದ್ರ ಬೀದಿ ನಗರ, ಸಿದ್ಧಗಂಗಾ ಆಸ್ಪತ್ರೆ ಸಂಶೋಧನಾ ಕೇಂದ್ರ ತುಮಕೂರು, ಕಿದ್ವಾಯಿ ಸ್ಮಾರಕ ಗ್ರಂಥಿ ಆಸ್ಪತ್ರೆ, ನಾರಾಯಣ ಹೃದಯಾಲಯ, ಮಿಂಟೋ ಆಸ್ಪತ್ರೆ, ನಾರಾಯಣ ಹೃದಯಾಲಯ, ಒಕ್ಕಲಿಗರ ದಂತ ವೈದ್ಯ ಕಾಲೇಜು ಬೆಂಗಳೂರು, ಜಯದೇವ ಆಸ್ಪತ್ರೆ, BDS ಅಪೋಲೋ ಆಸ್ಪತ್ರೆ, ಮೈಸೂರು ಹಾಗೂ ತುಮಕೂರು ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸಂಯುಕ್ತ ಆಸ್ಪತ್ರೆಯಲ್ಲಿ ನಡೀತಾ ಇದ್ದಂತ ಈ ತಪಾಸಣೆಯ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಆಶೀರ್ವಾದವನ್ನು ನೀಡಲು ದಯಮಾಡಿಸಿರ್ತಕ್ಕಂತ ಪರಮ ಪೂಜ್ಯ ಚುಂಚನಗಿರಿಯ ಪ್ರಸನ್ನ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾದ ನಮನಗಳನ್ನ ಸಮರ್ಪಣೆ ಮಾಡ್ತಾ, ಇದೇ ತಾನೇ ಪ್ರಾಸ್ತಾವಿಕ ನುಡಿಯನ್ನು ನುಡಿದು ತುಮಕೂರು ಹಾಲು ಉತ್ಪಾದನಾ ಒಕ್ಕೂಟದ ಅಧ್ಯಕ್ಷರು ಆದಂತ ಸರಳ ಸಜ್ಜನ ಸಜ್ಜನಿಕೆಯ ವ್ಯಕ್ತಿಯಾದಂತ ಶ್ರೀ ಮಾಲಿಂಗಪ್ಪನವರೇ, ವೇದಿಕೆಯಲ್ಲಿರತಕ್ಕಂತ ಮಾಜಿ ಶಾಸಕರಾದಂತ MP ಕೃಷ್ಣಪ್ಪನವರೇ, ಲಕ್ಷ್ಮೀನಾರಾಯಣ್ ಅವರೇ, ML ಕಾಂತರಾಜರವರು ವಿಧಾನ ಪರಿಷತ್ ಸದಸ್ಯರು ಮತ್ತು ರುದ್ರಪ್ಪನವರೇ ಮಾಜಿ ಶಾಸಕರು, ಹಾಲಿನ ಡೈರಿಯ ಎಲ್ಲಾ ನಿರ್ದೇಶಕರೇ ಹಾಗೂ ಅಧಿಕಾರಿ ವರ್ಗದವರೇ, ವೇದಿಕೆಯಲ್ಲಿರತಕ್ಕಂತ ಎಲ್ಲಾ ಗಣ್ಯರೇ, ಅಧಿಕಾರಿ ರಾಜಕೀಯ ಪ್ರಮುಖರೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂತ ತಪಾಸಣೆಗೆ ಬಂದಿರ್ತಕ್ಕಂತ ರೈತಾಪಿ ಜನಗಳೇ, ಇಲ್ಲಿ ನಡೆದಿರ್ತಕ್ಕಂತ ಎಲ್ಲ ಸಂಪರ್ಕ ಮಹಾಶಯರು,
ಇದು ನಿಜವಾಗ್ಲೂ ನಮ್ಗೆ ಬಹಳ ಸಂತೋಷ ಆಗಿದೆ. ಈ ಒಂದು ಬೃಹತ್ತಾದ ಸಭಾಷಣೆ ಶಿಬಿರವನ್ನ ಏರ್ಪಡಿಸತಕ್ಕಂಥದ್ದು ನಮ್ಮ ಗ್ರಾಮಾಂತರ ಪ್ರದೇಶ ಜನಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಸದುದ್ದೇಶದಿಂದ ನಮ್ಮ ಹಾಲು ಒಕ್ಕೂಟ ಸಂಘದವರು ಸಂಯುಕ್ತ ಆಶ್ರಯದಲ್ಲಿ ನಡೆಸತಕ್ಕಂಥ ಈ ಕಾರ್ಯಕ್ರಮ ನಿಜವಾಗ್ಲೂ ಯಶಸ್ವಿಯಾಗಿ ನಡೆದು ಅದನ್ನ ನಮ್ಮ ರೈತಾಪಿ ಜನ ಉಪಯೋಗಿಸಿಕೊಂಡು ಅದರಿಂದ ಉನ್ನತವನ್ನ ಪಡಿಬೇಕು. ಇವತ್ತು ಮನುಷ್ಯನಿಗೆ ಏನೇ ಇರಲಿ, ಆಸ್ತಿ ಇರಲಿ, ಅರ್ಥಿರಲಿ, ಆರೋಗ್ಯ ಒಂದಿದೆ ಇದ್ರೆ ಅವ್ರ ಜೀವನ ವ್ಯರ್ಥವಾಗ್ತದೆ. ಆರೋಗ್ಯ ಭಾಗ್ಯವನ್ನು ನಾವು ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಆರ್ಥಿಕ ಅರ್ಥವಾಗಿರ್ತಕ್ಕಂಥದ್ರಿಂದ ಇವತ್ತು ನಮ್ಮಲ್ಲಿ ಎಷ್ಟೋ ಜನಕ್ಕೆ ಆಸ್ಪತ್ರೆಗೆ ಹೋಗ್ತಕ್ಕಂಥದ್ದು ವ್ಯವಸ್ಥೆ ಇಲ್ಲ. ಅದನ್ನ ಮನಗಂಡ ಈ ನಮ್ಮ ಹಾಲಿನ ಒಕ್ಕೂಟದವರು ಈ ಕಾರ್ಯಕ್ರಮನ ನಮ್ಮ ತಾಲೂಕು ಮಟ್ಟದಲ್ಲಿ ಏರ್ಪಡಿಸತಕ್ಕಂಥದ್ದು ಯಶಸ್ವಿಯಾಗಿ ನಡೀಲಿ, ಇದು ಸಹಕಾರಿಯಾಗಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಆಶೆಯಿಂದ ನಮ್ಮನ್ನು ಇದು ಬರಮಾಡಿಕೊಂಡು ನಿಜವಾಗ್ಲೂ ನಮ್ಗೆ ಇದೆಲ್ಲ ನೋಡಿದಾಗ ಬಹಳ ಸಂತೋಷ, ಆನಂದ. ಇದು ಯಶಸ್ವಿಯಾಗಿ ನಡೀಬೇಕು. ಇಂಥ ಕಾರ್ಯಕ್ರಮಗಳು ಆಗಿಂದಾಗೆ ನಡೀತಾ ಇರ್ತಕ್ಕಂಥದ್ದಾಗ್ಬಿಟ್ಟು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕ ಆಶೆಯನ್ನು ವ್ಯಕ್ತಪಡಿಸಿ ಎರಡು ಮಾತುಗಳು ಮುಗಿಸ್ತಾರೆ. ತಮ್ಮೆಲ್ಲರೂ ಆರೋಗ್ಯದ ಆಶೀರ್ವಚನವನ್ನ ನೀಡಿದಂತಹ ಪರಮ ಪೂಜ್ಯ ಶ್ರೀ 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 ಗುರು ಪ್ರದೇಶ್ ಕೇಂದ್ರ ಮಹಾಸ್ವಾಮೀಜಿ ಅವರಿಗೆ ಹೃದಯಪೂರ್ವಕ ಶರಣಾರ್ಥಿಗಳನ್ನ ತಿಳಿಸ್ತಾರೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಎಂ.ಟಿ. ಕೃಷ್ಣಪ್ಪನವರು ಮಾಜಿ ಶಾಸಕರು ತುರುವೇಕೆರೆ ಅವರು ವೇದಿಕೆಯನ್ನ ಹಾಗೂ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಸಭೆ ಪ್ರಾರ್ಥನೆ. ಅನ್ಯ ಕಾರ್ಯನಿಮಿತ್ತ ಹೇಳ್ತಕ್ಕಂತಹ ಬೆಳಗೋಡಿ ರಂಗಾಪುರ ಪರಮ ಪೂಜ್ಯರಾದಂತಹ ಗುರು ಪ್ರದೇಶ್ ಕೇಂದ್ರ ಮಹಾಸ್ವಾಮೀಜಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಗುರುಗಳ ಆಶೀರ್ವಾದ ನಮ್ಗೆಲ್ಲರಿಗೂ ಕೂಡ ಸದಾ ಇರಲಿ ಅಂತ ಅವರಲ್ಲಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಮಾಜಿ ಶಾಸಕರು ತುರುವೇಕೆರೆ ಶ್ರೀ ಎಂ.ಟಿ. ಕೃಷ್ಣಪ್ಪನವರು. ಪ್ರಪ್ರಥಮವಾಗಿ ಈ ನಗರದ ಎಲ್ಲ ದೇವಾಲಯಗಳನ್ನ ನಮ್ಮ ಭಕ್ತಿಯನ್ನ ಸಮರ್ಪಣೆ ಮಾಡ್ತಾ ತುಮಕೂರು ಹಾಲು ಉತ್ಪಾದನಾ ಸಹಕಾರ ಮಂಡಳಿಯಿಂದ ರೈತರ ಮತ್ತು ಆರೋಗ್ಯ ತಪಾಸಣೆಯನ್ನು ಮಾಡ್ತಕ್ಕಂಥ ಈ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಈಗ ನಮಗೆಲ್ಲರೂ ಆಶೀರ್ವಾದ ನೀಡಿದ ಪರಮ ಪೂಜ್ಯ ಶ್ರೀ ಶ್ರೀ ಗುರು ಪ್ರದೇಶ್ ಸ್ವಾಮೀಜಿಯವರಲ್ಲಿ ನನ್ನ ಭಕ್ತಿಗಳನ್ನ ಸಮರ್ಪಣೆ ಮಾಡ್ತಾ ಮತ್ತೋರ್ವ ಶ್ರೀ ಶ್ರೀ ಪ್ರಸನ್ನ ಸ್ವಾಮೀಜಿಯವರ ಸಹ ನನ್ನ ಭಕ್ತಿಯನ್ನ ಸಮರ್ಪಣೆ ಮಾಡ್ತಾ ಈ ಒಂದು ತಪಾಸಣೆ ರೂವಾರಿ ಹಾಗೂ ತುಮಕೂರು ಸಹಕಾರ ಸಂಘದ ಅಧ್ಯಕ್ಷರಾದಂತ ಮಾಲಿಗೆಯಿದ್ದಾರೆ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಬೆಂಬಲ ಕಾಂತರಾಜ್ ಅವರೇ, ಮಾಜಿ ವಿಧಾನ ಸಭಾ ಸದಸ್ಯರಾದಂತಹ ಲಕ್ಷ್ಮೀನಾರಾಯಣ ಅವರೇ, ಎಸ್ ಮುದ್ದಪ್ಪ ಅವರೇ, ಎಸ್ ಕೆ ಪ್ರಕಾಶ್ ಅವರೇ, ಬಂಡವಾಡಿ ಅವರೇ, ಶಿವಲಿಂಗಪ್ಪ ಅವರೇ, ಚಂದ್ರಶೇಖರ್ ಅವರೇ, ಕೃಷ್ಣಕುಮಾರ್ ಅವರೇ, ಎಲ್ಲ ಅಧಿಕಾರಿ ಮಿತ್ರರೇ, ನಿರ್ದೇಶಕರೇ, ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ರೈತ ಬಂಧುಗಳೇ, ಹಾಲು ಉತ್ಪಾದಕರೇ, ಮಾಧ್ಯಮದ ಗೆಳೆಯರೇ, ಹಾಗೆ ನಮ್ಮ ವಕೀಲ ಸಂಘದ ಸದಸ್ಯರೇ, ಎಲ್ಲ ಹಿರಿಯ ಮಿತ್ರರೇ, ಮಾಜಿ ಜಿಲ್ಲಾ ಪಂಚಾಯತ್
ತಾಲೂಕು ಪಂಚಾಯತ್ ಸದಸ್ಯರ ಸ್ನೇಹಿತರೆ, ಈಗಾಗಲೇ ಆರೋಗ್ಯವರು ಸುದೀರ್ಘವಾಗಿ ಇದರ ದೇಹ ಉದ್ದೇಶವನ್ನ ಮುಂದೆ ಮಂಡ್ಯ ಮಾಡಿದ್ರು. ಬಹಳ ಸಂತೋಷ ಅಂದ್ರೆ ಸುಮಾರು 30 ವರ್ಷದ ಹಿಂದಿನಿಂದ ನಮ್ಮ ಎಂ.ಡಿ. ಲಕ್ಷ್ಮೀನಾರಾಯಣ ಅವರು ಇನ್ನೂ ಶಾಸಕರಾಗಿರ್ಲಿಲ್ಲ. ಅವತ್ತು ಶಾಸಕರಿನ್ನೂ ಆಗಿರ್ಲಿಲ್ಲ. ಅವತ್ತು ಈ ಕಾರ್ಯಕ್ರಮ ಶುರು ಮಾಡಿದ್ರು. ನನಗೆ ಗೊತ್ತಿಲ್ಲ, ಅದರಿಂದ ಗೊತ್ತಿಲ್ಲ. ಭೈರಪ್ಪಾಜಿಯವರು ಅವರಿಂದ ರಾಜಕೀಯ ಬಂದಿರಲಿಲ್ಲ. ಹಾಗಾಗಿ ಅವತ್ತಿಂದಲೂ ನಾವು ನೋಡ್ತೇವೆ, ಹೊಸದಾಗಿ ಈ ಒಂದು ಕಾರ್ಯಕ್ರಮ ಲಕ್ಷ್ಮಣ ಶುರು ಮಾಡಿದ್ರು. ಆಮೇಲೆ ಬಹುತೇಕ ಎಲ್ಲರೂ ಮಾಡಿದ್ರೆ, ನಾವು ಮಾಡಿದ್ರು, ಪ್ರತಿಯೊಬ್ಬರು ಮಾಡಿದ್ರೆ. ಆದ್ರೆ ಇವತ್ತು ಬಹಳ ಸಂತೋಷ ಪಡುವಂತ ವಿಚಾರ, ನಮ್ಮ ರೈತಾಪಿ ಬೆಳಗಿಂದ ಸಂಜೆವರೆಗೆ ತಮ್ಮ ಬದುಕಲ್ಲಿ ಬೈಕಿಸ್ಕೊಂಡು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸ್ತಾರೆ. ತಾಲೂಕಿನಲ್ಲಿ ಒಳ್ಳೊಳ್ಳೆ ಆಸ್ಪತ್ರೆಗಳು ಸಹ ಡಾಕ್ಟರ್ ಸಹ ಸಿಗ್ತಾ ಇಲ್ಲ. ಹಾಗಾಗಿ ಇವತ್ತು ಈ ಒಂದು ಒಕ್ಕೂಟ ಒಂದು ಬೃಹದಾಕಾರವಾದಂತ ತಪಾಸಣೆ ಮಾಡಿರ್ತಕ್ಕಂಥದ್ದು ನಿಜವಾಗಿಯೂ ಶಾಂತಿಯುತ ವಿಚಾರ. ರೈತಾಪಿ ಭಕ್ತರಿಗೆ ಸಾಲುಗಟ್ಟಲೆ ನಿಂತಿದ್ದಾರೆ. ಪಾಪ ನಮ್ಮ ಪರೀಕ್ಷೆಗೆ ಒಳಪಡಬೇಕು, ಏನ್ ಕಾಯಿಲೆ ಟ್ರೀಟ್ಮೆಂಟ್ ಆಗಬೇಕು ಅನ್ನೋ ಬಗ್ಗೆ ಇಲ್ಲಿ ಬಹಳ ಜನ ರೈತರು ಬಂದಿದ್ದೀರ. ಇದು ಸವಲತ್ತನ್ನ ಬಳಸ್ಕೋಬೇಕು. ಜೊತೆಗೆ ವಿವಿಧ ಸಂಸ್ಥೆಯಿಂದ ಉದ್ಯೋಗಿ ಇರಬಹುದು, ಸಿಬ್ಬಂದಿ ಆಗಬಹುದು, ಬಹುತೇಕ ಸಂಸ್ಥೆಯಿಂದ ಸುಮಾರು 300-350 ಜನ ಡಾಕ್ಟರ್ ಸಿಬ್ಬಂದಿ ಎಲ್ಲರೂ ಬಂದಿದ್ದೀರಿ. ತಾವು ಅವರು ನಮಗೆ ಉತ್ತಮವಾದ ಸೇವೆಯನ್ನು ಕೊಡ್ತಾರೆ. ಅದನ್ನ ತಾವೆಲ್ಲರೂ ಸ್ವೀಕಾರ ಮಾಡಬೇಕು. ಜೊತೆಗೆ ನಮ್ಮ ಆರೋಗ್ಯ ತಪಾಸಣೆ ಮಾಡಬೇಕು. ಎಷ್ಟೇ ಏನೇ ಇದ್ರು ಸಹ ಆರೋಗ್ಯ ಇಲ್ಲದ ಕಷ್ಟ. ಆರೋಗ್ಯ ಬಹಳ ಮುಖ್ಯ. ಆರೋಗ್ಯ ಭಾಗ್ಯ ಅಂತ ನಾವು ಹೇಳ್ತೀವಿ. ಬರೀ ಹಣ ಅಂತಸ್ತು ಸಂಖ್ಯೆ ಇದೆ. ಆರೋಗ್ಯದ ಬಲವನ್ನು ಅನುಭವಿಸಬಹುದು. ಆರೋಗ್ಯ ಇದ್ರೆ ಯಾವ ಅನುಭವಿಸಕ್ಕಾಗಲ್ಲ. ಹಾಗಾಗಿ ಆರೋಗ್ಯವನ್ನ ಹೆಚ್ಚು ಗಮನವನ್ನು ಕೊಡಬೇಕು. ಇತ್ತೀಚೆಗೆ ಬಹಳ ಜನಕ್ಕೆ ಶುಗರ್, BP ಕಾಮನ್ ಆಗಿಬಿಡೋದು. ಅದೊಂದು ಈ ಚಳಿಗಾಲದಲ್ಲಿ BP ಇರೋರಿಗೆ ಸ್ವಲ್ಪ ಕಷ್ಟ. ಸ್ಟ್ರೋಕ್ ಹೊಡೆಯೋದು ಮತ್ತೊಂದು ಮುಗಿದೋದು ಆಗ್ತದೆ. ಹಾಗಾಗಿ ಅಡ್ವಾನ್ಸ್ ಆಗಿ ನಮ್ಮ ಆರೋಗ್ಯ ತಪಾಸಣೆ ಮಾಡುವ ಮುಖಾಂತರ ನಮ್ಮ ಆರೋಗ್ಯವನ್ನು ಕಾಪಾಡಬೇಕು. ವಿಶೇಷವಾಗಿ ನಮ್ಮ ಮಾಲಿನ್ಯರು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ಯಾವ್ದು ಅಧ್ಯಕ್ಷ ಆದ್ಮೇಲೆ ಸುಮಾರು ಕಾರ್ಯಕ್ರಮ, ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ನಾನು ನೋಡಿದ್ದೇನೆ. ನಿಜವಾಗಿ ಅವ್ರಿಗೆ ಕಾಲೇಜ್ ಇದೆ. ನಾನೇನ ಪಂಚಾಯತ್ ಕೂತ್ಕೊಂಡು ನಿಮ್ಮ ಅಪ್ಪ ಅಮ್ಮ ಹೆಸರು ಮಾಡ್ಬೋದಾಗಿತ್ತಲ್ಲ ಅಂತ ಹೇಳಿದೆ. ಆದ್ರೆ ಇವತ್ತು ಎಲ್ಲ ಒಂದ್ ಕಡೆ ಈ ಸಂಘದ ವತಿಯಿಂದ ಮಾಡಿರ್ಬೇಕಂದು ಬಹಳ ಒಳ್ಳೇದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಕಟ್ಟಿ ಮಾತುಗಳಿಗೆ ಅನುಮಾನತಕ್ಕಂಥ ಸಂಘದ ಅಧ್ಯಕ್ಷರು ಮುಖಾಂತರಿಗೆ ನನ್ನ ಕೃತಜ್ಞತೆ ಸಲ್ಲಿಸಿದ ಮಾತುಗಳನ್ನು ಜಾರಿ. ಮುಖ್ಯ ಅತಿಥಿಗಳಾಗಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಎಂ.ಟಿ. ಕೃಷ್ಣಪ್ಪ ಅವರಿಗೆ, ಮಾಜಿ ಶಾಸಕರು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಈಗ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀ ಉಗ್ರಪ್ಪನವರು ಅವರಿಗೆ ಸ್ವಾಗತ ಹಾಗೂ ಸನ್ಮಾನವನ್ನ ನೀಡಬೇಕಾಗಿ ಮಹಾಲಿಂಗಯ್ಯನವರಿಗೆ ನಾವು ಕೋರ್ಕೊಳ್ತಾ ಇದ್ದೇವೆ. ಇದೀಗ ಆರಂಭಿಸಿದಂತಹ ಶ್ರೀಯುತ ಉಗ್ರಪ್ಪನವರು ದಯಮಾಡಿ ಅಲ್ಲಿ ಕಣ್ಣಿನ ತಪಾಸಣೆಯನ್ನ ಮಾಡಿಸ್ಕೊಳ್ತಾ ಇರ್ತಕ್ಕಂಥವ್ರು ವೇದಿಕೆ ಮಧ್ಯಭಾಗದಲ್ಲಿ ಓಡಾಡ್ಲಿಕ್ಕೆ ಅಲ್ಲಿ ಜಾಗ ಇಲ್ಲ. ದಯಮಾಡಿ ಅಲ್ಲಿ ಸ್ವಲ್ಪ ಓಡಾಡ್ಲಿಕ್ಕೆ ಸ್ಥಳಾವಕಾಶವನ್ನ ಮಾಡಿಕೊಡ್ಬೇಕಾಗ್ತದೆ. ಪ್ರಾರ್ಥನೆ. ಸನ್ಮಾನವನ್ನ ಸ್ವೀಕರಿಸಿದಂತಹ ಶ್ರೀ ಉಗ್ರಪ್ಪನವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮುಖ್ಯ ಅತಿಥಿಗಳಾದಂತಹ ಮತ್ತೋರ್ವ ಶ್ರೀ ವಿನಯ್ ಕಾಂತರಾಜರವರು ಮಾಜಿ ವಿಧಾನಸಭಾ ಸಭಾ ಪರಿಷತ್ ಸದಸ್ಯರು, ಅವರು ಅವೆಲ್ಲರನ್ನ ಕುರಿತು ಮಾತನಾಡಬೇಕಾಗಿ ಸಭೆಯ ಪ್ರಾರ್ಥನೆ. ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನಮ್ಮ ರೈತರಿಗೆ ಮತ್ತೆ ಎಲ್ಲ ನಮ್ಮ ನಮಸ್ಕರಿಸಿ ವಿಶೇಷವಾಗಿ ನಮ್ಮ ಕೃತಜ್ಞತೆ ಈ ಸಂದರ್ಭದಲ್ಲಿ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಮತ್ತು ಶ್ರೀ ಬಾಲಗನಾಥ ಸ್ವಾಮಿಗಳಿಗೆ ಸ್ಮರಿಸಿ, ಉಚಿತ ಆರೋಗ್ಯ ತಪಾಸಣೆ ಕೇಂದ್ರದಲ್ಲಿ ಇವತ್ತು ಅವರ 2 ಸಂಸ್ಥೆಯಿಂದಲೂ ಡಾಕ್ಟರ್ಸ್ಗಳು ಸಿಬ್ಬಂದಿಗಳೆಲ್ಲ ಬಂದಿದ್ದಾರೆ.
ಇವತ್ತು ಈ ಸಂದರ್ಭದಲ್ಲಿ ಸ್ಪರ್ಶಿ ಹೇಳಕ್ಕೆ ಇವತ್ತು ಬಾಲಗಂಗಾಧರ ಸ್ವಾಮಿಗಳು ಮತ್ತೆ ಶಿವಕುಮಾರ್ ಸ್ವಾಮಿಗಳು ತುರುವೇಕೆರೆಗೆ ಬಂದಂತ ಅನುಭವ ನಮ್ಗೆ ಆಗಿದೆ ಅಂತ ಸಂಸ್ಥೆಗಳಿಗೆ ನಾನು ವಿಶೇಷವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶ್ರೀ ಪ್ರಸನ್ನತ ಸ್ವಾಮಿಗಳಿಗೆ ಪಾದಗಳಿಗೆ ನಮಸ್ಕರಿಸಿ, ಮಾಜಿ ಶಾಸಕರಾದಂತಹ ಎಂ.ಟಿ. ಕೃಷ್ಣಪ್ಪನವರೇ ಮತ್ತು ಮತ್ತೊಬ್ಬರು ಮಾಜಿ ಶಾಸಕರಾದಂತಹ ರುದ್ರಪ್ಪನವರೇ ಮತ್ತು ಎಂ.ಡಿ. ಲಕ್ಷ್ಮೀನಾರಾಯಣವರೇ ಮತ್ತು ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಮಾಲಿಂಗಣ್ಣವರೇ, ವಿಶೇಷವಾಗಿ ಈ ಎಲ್ಲ ನಿರ್ದೇಶಕರು ಹಾಲು ಒಕ್ಕೂಟದ ನಿರ್ದೇಶಕರು ಅವ್ರಿಗೂ ಸಹ ನಮನ ಸಲ್ಲಿಸಿ ಮತ್ತು ಜಿಲ್ಲಾ ಪರಿಷತ್ ಮಾಜಿ ಸದಸ್ಯರು, ತಾಲೂಕು ಸದಸ್ಯರು, ಮುಖಂಡರು ಅವ್ರಿಗೂ ನನ್ನ ನಮನ ಸಲ್ಲಿಸಿ ಇವತ್ತು ಆರೋಗ್ಯ ತಪಾಸಣೆ ಏನು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇವತ್ತು ನಾನಾದ್ರೂ ಈ ಜನ ನೋಡಿದ್ರೆ ಖಂಡಿತವಾಗ್ಲೂ ವಿಶೇಷವಾಗಿ ಮತ್ತೊಮ್ಮೆ ಮಾಲಿಂಗಪ್ಪನವ್ರಿಗೆ ನಿಮ್ಮ ಪರವಾಗಿ ನಮ್ಮ ಪರವಾಗಿ ವಿಶೇಷವಾಗಿ ಧನ್ಯವಾದ ಇಷ್ಟಪಡ್ತೀನಿ. ಅವರು ಈ ರೀತಿ ಹೆಚ್ಚಿನ ಕಾರ್ಯಕ್ರಮ ಮಾಡಿ ಖಂಡಿತವಾಗ್ಲೂ ನಾವು ಇರ್ತೀವಿ ಅಂತ ಇಷ್ಟಪಡ್ತೀನಿ. ಈ ತಪಾಸಣೆ ಮಾಡಿಸ್ಕೊಂಡು ದಯಮಾಡಿ ಯಾರು ಬಂದಿದ್ದೀರಾ ಎಲ್ಲರೂ ದೊಡ್ಡವರು ಚಿಕ್ಕವರು ಅಂತ ಏನ್ ನೋಡ್ಬೇಕು ದಯಮಾಡಿ ಸಾಯಂಕಾಲದವರು ಇರ್ತಾರೆ BPL ಚೆಕ್ ಮಾಡಿಸಲಿ ಅಂತ ಅವ್ರಿಗೂ ಸಹ ನಾನು ಮನವಿ ಮಾಡ್ತಿದ್ದೀನಿ. ಇವತ್ತು ಈ ಸಂದರ್ಭದಲ್ಲಿ ಏನು ಉಳಿದ ವ್ಯವಸ್ಥೆಯನ್ನು ಮಾಡಿ ಇಷ್ಟು ಅಚ್ಚುಕಟ್ಟಾಗಿ ನೀವು ಕಾರ್ಯಕ್ರಮ ಮಾಡಿಕೊಟ್ಟಿದ್ದೀರಾ ಮತ್ತು ಏನು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ನಮ್ಮೆಲ್ಲ ಪಾರ್ಟಿಯಲ್ಲಿ ಎಲ್ಲ ಸಿಬ್ಬಂದಿಗೂ ನಾನು ಧನ್ಯವಾದ ಹೇಳ್ತೀನಿ. ನೀವು ಏನ್ ಈ ಸಂದರ್ಭದಲ್ಲಿ ಮಾಲಿಂಗಪ್ಪನವ್ರ ಬಗ್ಗೆ ಮಾತಾಡಕ್ಕಾದ್ರೆ ನಾನು ಇವಾಗ SR ಗೌಡ್ರಿಗೆ ಬಂದಿದ್ರು ಕೇಳ್ತಾ ಇದ್ದೆ, ನಿಮ್ಮ ಕ್ಷೇತ್ರದಲ್ಲಿ ಮಾಡ್ತಿದ್ರೆ ನಾವು ಯಾವ ಮಾಡ್ತಿದ್ರು ಅಂತ. ಅವರು ಸಹ ವರ್ಷ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ 5,000 ಜನ ಬರ್ತಾರೆ ಇದ್ರು. ಇವತ್ತು ಏನು ಮುಂದಿನ ದಿವಸ ನಡೀಲಿ ಕಾರ್ಯಕ್ರಮಗಳು ಆರೋಗ್ಯ ತಪಾಸಣೆ ಶಿಬಿರ ತುರುವೇಕೆರೆಯಲ್ಲಿ ಸದಾ ನಡೀಲಿ. ಮಾಲಿಂಗಪ್ಪನವರು 4 ವರ್ಷ ಅಧ್ಯಕ್ಷ ಆಗೋರೆ, ಏನ್ ಡೈರೆಕ್ಟರ್ಗಳಲ್ಲಿ ಎಲ್ಲ ಅವರೇ. ಇನ್ನೊಂದು ವರ್ಷ ಅವಕಾಶ ಮಾಡ್ಕೊಂಡು 5 ವರ್ಷ ಪೂರೈಸಿ ಈ ಮತ್ತೊಮ್ಮೆ ಅವರೇ ಅಧ್ಯಕ್ಷರಾಗಿ ಈ ಆರೋಗ್ಯ ತಪಾಸಣೆ ಮಾಡಲಿ ಅಂತ ಮಾಲಿಂಗಣ್ಣವರು ಕೃತ್ಯ ಆಗ್ಬೇಕಾದ್ರೆ ಅವರ ಚುನಾವಣೆ ಟೈಮಲ್ಲಿ ಬಂದಿದ್ರು. ಆಮೇಲೆ ಅಧ್ಯಕ್ಷ ಆಗೋ ಟೈಮಲ್ಲಿ ಜೊತೆ ಒಡನಾಟ ಆಗಿ ಹೋರಾಡಿದ್ರು. ಅವ್ರನ್ನ ಅಧ್ಯಕ್ಷರು ಮಾಡ್ಬೇಕಾದ್ರೆ ನಾವು ತುಂಬಾ ನಾವೆಲ್ಲರೂ ಗೊತ್ತಿರೋರೆಲ್ಲ ವೇದಿಕೆ ಮೇಲೆಲ್ಲ ಸಹಾಯ ಮಾಡಿದ್ವಿ. ಇವತ್ತು ಅವ್ರ ಅಧ್ಯಕ್ಷರಾಗಿದ್ದೆ ನಮ್ಮ ತುರುವೇಕೆರೆ ತಾಲೂಕಿಗೆ ಒಂದು ಹೆಮ್ಮೆ ಇದೆ. ಅವ್ರ ಈ ತರ ಕಾರ್ಯಕ್ರಮ ಹೆಚ್ಚೆಚ್ಚಾಗಿ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡು ನನ್ನ 2 ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ನೀವೆಲ್ಲರೂ ಹೊಂದಿಸಿ ನಮ್ಮ ಮಾತು ಮುಗಿಸ್ತೀನಿ. ಜೈ ಜೈ. ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತ ಶ್ರೀ ಬೆಂಬಲ್ ಕಾಂತರಾಜರವರು ಮಾಜಿ ವಿಧಾನಸಭಾ ಪರಿಷತ್ ಸದಸ್ಯರು, ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಒಂದು ವಿಶೇಷವಾದ ಕಾರ್ಯಕ್ರಮ ವೇದಿಕೆ ಮೇಲೆ ಈಗ ನಡೀತಾ ಇದೆ. ತುರುವೇಕೆರೆ ತಾಲೂಕಿನ ಹಾಲು ಒಕ್ಕೂಟದ ಸಂಘದ ಕಾರ್ಯದರ್ಶಿಗಳು ಹಾಗೂ ಸಿಬ್ಬಂದಿ ವರ್ಗ ಇವರೆಲ್ಲರೂ ಸೇರಿ ಶ್ರೀಯುತ ಮಹಾಲಿಂಗಯ್ಯನವರಿಗೆ ಬೆಳ್ಳಿ ಕಿರೀಟ ತೊಡಿಸುವ ಮೂಲಕ ಅವರಿಗೆ ಸ್ವಾಮಿಗಳು ಹಾಗೂ ಗಣ್ಯಾತಿ ಗಣ್ಯರ ವೇದಿಕೆ ಮೇಲೆ ಏನಿದ್ದೀರಾ ಎಲ್ಲರೂ ಕೂಡ ಅವರಿಗೆ ಬೆಳ್ಳಿ ಕಿರೀಟವನ್ನ ನೀಡುವುದರ ಮೂಲಕ ಹಾಕುವುದರ ಮೂಲಕ ಅವರಿಗೆ ಇದು ಹೆಚ್ಚಿನ ಶಕ್ತಿಯನ್ನ ತುಂಬಬೇಕಾಗಿ ಸರಣಿಯ ಪ್ರಾರ್ಥನೆ. ದಿನಾಂಕ 19/11/2022 ಹೋದ ವರ್ಷ ನವೆಂಬರ್ 19ರಂದು ಕರ್ನಾಟಕ ಸರ್ಕಾರ ಶ್ರೀಧರಿಗೆ ಸಾಕಾರ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ. ಹಾಗಾಗಿ ಆ ಗೌರವ ಇನ್ನೂ ಇಮ್ಮಡಿಯಾಗಲಿಕ್ಕೆ ಇಲ್ಲಿನ ತುರುವೇಕೆರೆ ತಾಲೂಕಿನ ಎಲ್ಲ ಹಾಲು ಒಕ್ಕೂಟದ ಸಂಘದ ಕಾರ್ಯದರ್ಶಿಗಳು ಸಿಬ್ಬಂದಿಗಳು ಬೆಳ್ಳಿ ಕಿರೀಟವನ್ನು ಅವರಿಗೆ ಕೊಡಿಸುವುದರ ಮೂಲಕ ಇಲ್ಲಿ ಹೆಚ್ಚಿನ ಶಕ್ತಿಯನ್ನು ಅವರಿಗೆ ಕೊಡ್ತಾ ಇದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಕಿರೀಟ
ತುರುವೇಕೆರೆ ತಾಲೂಕಿನ ಎಲ್ಲ ಸಂಘದವರು ಸಿಬ್ಬಂದಿ ವರ್ಗದವರು ಬೆಳ್ಳಿ ಕಿರೀಟವನ್ನ ನೀಡುವುದರ ಮೂಲಕ ಧರಿಸುವುದರ ಮೂಲಕ ಅವರಿಗೆ ಹಾಕುವುದರ ಮೂಲಕ ಸಾಕಾರರತ್ನ ಪುರಸ್ಕೃತರಾದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಸಿ ವಿ ಮಹಲಿಂಗಯ್ಯನವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಭಗವಂತ ಇನ್ನೂ ಹೆಚ್ಚಿನ ಇಂಥ ಜನಾನುರಾಗಿ ಕಾರ್ಯಗಳನ್ನ ಮಾಡತಕ್ಕಂಥ ಶಕ್ತಿಯನ್ನ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನಾಗಿ ನೀಡಲಿ ಅಂತ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಮುಖ್ಯ ಅತಿಥಿಗಳಾಗಿ ಭಾಗವಹಿಸತಕ್ಕಂತಹ ಮತ್ತೋರ್ವ ಮಾಜಿ ಶಾಸಕರು ತುರುವೇಕೆರೆ ಶ್ರೀ ಎಂ.ಡಿ. ಲಕ್ಷ್ಮೀನಾರಾಯಣ ಸರ್ ಅವರು ನಮ್ಮೆಲ್ಲರನ್ನ ಕುರಿತು ಹಾಗೂ ವೇದಿಕೆಯನ್ನ ಕುರಿತು ಈ ಕಾರ್ಯಕ್ರಮದ ಬಗ್ಗೆ ತಮ್ಮದೇ ಆದ ನುಡಿಗಳನ್ನ ನುಡಿಬೇಕಾಗಿ ಅವರಲ್ಲಿ ಹೃದಯಪೂರ್ವಕ ಕೋರಿಕೆಯನ್ನ ಸಲ್ಲಿಸ್ತಾ ಇದ್ದೇವೆ. ನಮ್ಮೆಲ್ಲರ ಮುಂದೆ ಶ್ರೀ ಎಂ.ಡಿ. ಲಕ್ಷ್ಮೀನಾರಾಯಣ ಅವರು ಮಾಜಿ ಶಾಸಕರು ತುರುವೇಕೆರೆ. ಪ್ರಪ್ರಥಮವಾಗಿ ಆದಿಚುಂಚನಗಿರಿ ಕ್ಷೇತ್ರದ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ 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 ಪ್ರಸನ್ನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಪ್ರಣಮಿಸ್ತಾ ಹಾಗೆಯೇ ಈ ತಾನೇ ಆಶೀರ್ವಾದವನ್ನು ಕೊಟ್ಟು ಹೋಗಿರ್ತಕ್ಕಂಥ ಕೆರಗೋಡಿ ರಂಗಾಪುರದ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ 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 ಗುರುಪ್ರದೇಶಿ ಕೇಂದ್ರ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಪ್ರಣಮಿಸ್ತಾ ಉಚಿತ ಆರೋಗ್ಯ ಶಿಬಿರದ ನೇತೃತ್ವ ತುಮಕೂರು ಹಾಲು ಒಕ್ಕೂಟದ ಸನ್ಮಾನ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಸಿ ವಿ ಮಹಲಿಂಗಯ್ಯನವರೇ, ಮಾಜಿ ಶಾಸಕರಾದಂತ ಸನ್ಮಾನ್ಯ ಎಂ.ಟಿ. ಕಿಕ್ಕಪ್ಪನವರೇ, ರುದ್ರಪ್ಪನವರೇ, ಮುಂದೆ ಶಾಸಕರಾಗಲಿಕ್ಕೆ ಬಯಸಿರ್ತಕ್ಕಂಥ ಸನ್ಮಾನ್ಯ ಕಾಂತರಾಜ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ, ಮಾತೆಯರೇ, ಆರೋಗ್ಯವನ್ನು ತಪಾಸಣೆ ಮಾಡಲಿಕ್ಕೆ ಬಂದಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳೇ, ಇಡೀ ತಾಲೂಕು ಮತ್ತು ಜಿಲ್ಲೆಯಿಂದ ಬಂದಿರ್ತಕ್ಕಂಥ ಎಲ್ಲ ಹಾಲು ಒಕ್ಕೂಟದ ಪದಾಧಿಕಾರಿಗಳೇ, ಫಲಾನುಭವಿಗಳೇ, ಮಾತೆಯರೇ, ಮಾಧ್ಯಮ ಸ್ನೇಹಿತರು, ಬಂಧುಗಳೇ, ತುಮಕೂರು ಹಾಲು ಒಕ್ಕೂಟದಿಂದ ಸನ್ಮಾನ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಸಿ ವಿ ಮಹಲಿಂಗಯ್ಯನವರು, ಅವರ ಕುಟುಂಬ ನಮ್ಮ ಕುಟುಂಬ ಇವತ್ತಿನಲ್ಲ. ಚೆಂಡೂರು ಗ್ರಾಮದ ಅರಸೇಗೌಡರು ಅವ್ರ ತಾತ, ಅವ್ರ ತಂದೆ ವೆಂಕಟೇಗೌಡರು, ಅವತ್ತಿನಿಂದಲೂ ಕೂಡ ನಮ್ಮವರ ಸಂಪರ್ಕ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಮಹಲಿಂಗಯ್ಯನವರ ರಾಜಕೀಯ ಕ್ಷೇತ್ರ ಆಗಿದೆ ಅಂದ್ರೆ ಗ್ರಾಮ ಪಂಚಾಯಿತಿಯಿಂದ ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷ ಅವರಿಗೆ ನಿರಂತರವಾಗಿ ಮೇರು ಪರ್ವತ ರೀತಿಯಲ್ಲಿ ಮೇಲಕ್ಕೆ ಹೋಗಿರ್ತಕ್ಕಂಥ ಕಾರಣ ಇವತ್ತು ತುಮಕೂರು ಹಾಲು ಒಕ್ಕೂಟ ಏನಾದ್ರು ಹೆಸರು ಮಾಡಿದೆ ಅಂತ ಅಂದ್ರೆ ಈ ಅವಧಿನಲ್ಲಿ ನಾನಾದ್ರೂ ಕೂಡ ಮೊನ್ನೆ ಅಮೆರಿಕಕ್ಕೆ ಹೋಗಿದ್ದೆ. ಸಂದರ್ಭದಲ್ಲಿ ತುಮಕೂರು ಹಾಲು ಒಕ್ಕೂಟದ ಬಗ್ಗೆನೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಕ್ಕಂತ ಒಂದು ಹೊರ ರಾಷ್ಟ್ರ ಅಂತ ಅಂದ್ರೆ ನಿಜವಾಗ್ಲೂ ಕೂಡ ನನಗೆ ಅಚ್ಚರಿ ತಂತು. ಕಾರಣನೂ ಕೂಡ ಕೇಳಿದೆ ಅವರು ಪ್ರತಿಯೊಂದು ಹಂತದಲ್ಲೂ
ಕೂಡ ಯಾರಿಗೂ ಕೂಡ ಯಾವುದೇ ಒಂದು ರೀತಿಯ ತೊಂದರೆ ಕೊಡದಲೆ ಹಾಲು ಉತ್ಪಾದಕರಿಗೆ ಈಗಾಗಲೇ ಮನೆಗೆ ಮಾತನಾಡ್ಬೇಕಾದ್ರೆ ಹೇಳಿದ್ರು 4 ಬಾರಿ ರೈತರಿಗೆ ನಾವು ಕೊಡುಗೆಯನ್ನು ಕೊಡ್ತಕ್ಕಂಥ ಒಂದು ರೀತಿ ಮನೆಯೂ ಕೂಡ 100 ರೂಪಾಯಿ ಜಾಸ್ತಿ ಮಾಡಿದ್ದೇವೆ. ಮೊನ್ನೆ ಜನವರಿನಲ್ಲಿ 100 ರೂಪಾಯಿನ ಜಾಸ್ತಿ ಮಾಡಿದೆ. ನಾನು ಮೊನ್ನೆ ಅವ್ರ ಮನೆಗೆ ಬಂದು ನಾನು ಕೇಳಿದೆ, ಹೇಗೆ ಇದು ಲಾಸ್ ಆಗೋದಿಲ್ವಾ ನಿಮ್ಗೆ? ಅವ್ರು ಹೇಳಿದ್ರು 106 ಕೋಟಿ ರೂಪಾಯಿ ಆದಾಯವನ್ನು ಪಡೆದು ಇವತ್ತು ಬ್ಯಾಂಕ್ನಲ್ಲಿ ಇಟ್ಟಿದ್ದೇವೆ. ಆ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಲೋಪದೋಷ ಬಾರದ ಹಾಗೆ ಹಾಲು ಒಕ್ಕೂಟದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಸದಸ್ಯರು ಕೂಡ ಅನೇಕ ಪ್ರಕಾಶ್ ಇರ್ಬೋದು, ವಿಜಯ್ ಕುಮಾರ್ ಇರ್ಬೋದು, ನಮ್ಮ ಶಿವಜನ ಇರ್ಬೋದು, ಇನ್ನು ತುಂಬಾ ಅನೇಕರಲ್ಲಿ ಕೂತಿದ್ದಾರೆ, ಎಲ್ಲ ನಿರ್ದೇಶಕರು ಕೂತಿದ್ದಾರೆ. ಸಮಾನ ಮನಸ್ಕರು ಸೇರಿ ಇವತ್ತು ಒಂದು ಇಚ್ಛಾಶಕ್ತಿಯ ಮೇಲೆ ಆ ಹಾಲು ಒಕ್ಕೂಟವನ್ನು ತೆಗೆದುಕೊಂಡಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅದು ಅದ್ಭುತವಾಗಿ ಬೆಳೆದಿದೆ. ಅದಕ್ಕೆ ಅವರಿಗೆ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಪ್ರಶಸ್ತಿ, ಮೊನ್ನೆ ತಾನೇ ಒಂದು ಸೇವಾ ಪ್ರಶಸ್ತಿಯನ್ನು ಕೂಡ ಸರ್ಕಾರ ಈಗಾಗಲೇ ಘೋಷಣೆ ಮಾಡತಕ್ಕಂಥದಕ್ಕೆ ತಮ್ಮ ಮೂಲಕ ಒಂದು ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತಕ್ಕಂಥ ಮಾತಾಡಿದ್ರು. ಒಂದು ವೇಳೆ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಒಂದು ಇಚ್ಛಾಶಕ್ತಿ ಬೇಕು. ಆ ಇಚ್ಛಾಶಕ್ತಿ ಮೇಲೆ ಈಗಾಗಲೇ ತುರುವೇಕೆರೆ ತಾಲೂಕಲ್ಲಿ ಸುಮಾರು 100 ಹಾಲಿನ ಕೇಂದ್ರಗಳು, 86,000 ಕುಟುಂಬಗಳು ನಿರಂತರವಾಗಿ ಸುಮಾರು 80 ಪ್ರತಿ ತಿಂಗಳು ಕೂಡ 8 ಕೋಟಿ ರೂಪಾಯಿಗಳನ್ನ ಆದಾಯವನ್ನ ನಮ್ಮ ಸುಮಾರು 86,000 ಕುಟುಂಬಗಳು ಪಡಿತಾ ಇರ್ತಕ್ಕಂಥದ್ದು. ಅದು ಸಣ್ಣ ಕೆಲಸ ಅಲ್ಲ. ನಿಜವಾಗ್ಲೂ ಕೂಡ ಯಾಕೆ ಅಂತಂದ್ರೆ ಜೀವನ ಮಾಡ್ತಕ್ಕಂಥ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಜ್ಞಾಪಕ ಮಾಡ್ಬೇಕಾಗುತ್ತೆ. ಆ ಹಿನ್ನೆಲೆ ಅವರು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ದೃಷ್ಟಿನಲ್ಲಿ ಅವ್ರ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಚಿರುಣಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೆಟ್ಟ. ಒಂದು ವೇಳೆ ಇವತ್ತು ಆರೋಗ್ಯ ತಪಾಸಣೆಯನ್ನು ಅದ್ರಲ್ಲಿ ಕೇವಲ ಒಂದು ವಾರದಲ್ಲಿ ನಿರ್ಧಾರ ಮಾಡಿ ಇವತ್ತು ಆರೋಗ್ಯ ತಪಾಸಣೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಅನೇಕ ವೈದ್ಯಕೀಯ ಕೇಂದ್ರಗಳು, ಆದಿಚುಂಚನಗಿರಿ, ಮಾಕ್ಷೇತ್ರ ಸೇರಿದಂತೆ ಅನೇಕ ವೈದ್ಯಕೀಯ ಕೇಂದ್ರಗಳು ಸುಮಾರು ಇವತ್ತು 300ಕ್ಕೂ ಕೂಡ ಹೆಚ್ಚಿನ ವೈದ್ಯರು ಬಂದು ತಪಾಸಣೆ ಮಾಡ್ತಕ್ಕಂಥ ರೀತಿಯಲ್ಲಿ ನಾನು ನೋಡ್ತಾ ಇದ್ದೇನೆ. ಬೆಳಗಿಂದಲೂ ಕೂಡ 16,000 ಜನ ಇವತ್ತು ತಪಾಸಣೆಗೆ ಬಂದಿರ್ತಕ್ಕಂಥದ್ದು ನೋಡಿದಾಗ, ಯಾಕೆಂದ್ರೆ ಆರೋಗ್ಯ ಬಹಳ ಮುಖ್ಯ. 60 ವರ್ಷ ದಾಟಿದ ಮೇಲೆ ನಾವೆಲ್ಲರೂ ಕೂಡ ಬಹಳ ಹುಷಾರಾಗಬೇಕು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ತಪಾಸಣೆ. ಆ ಹಿನ್ನೆಲೆಯಲ್ಲಿ ಮನುಷ್ಯನಿಗೆ ಯಾವ್ಯಾವ ತಪಾಸಣೆಯನ್ನು ಮಾಡಬೇಕು ಅಷ್ಟು ತಪಾಸಣೆಯೂ ಕೂಡ ವೈದ್ಯರು ಬಂದಿದ್ದಾರೆ. ತಾವು ಈಗಿನಿಂದಲೂ ಕೂಡ ಸಂಜೆ 6 ಗಂಟೆವರೆಗೂ ಕೂಡ ಈ ತಪಾಸಣೆ ಮುಂದುವರಿಯುತ್ತೆ. ಆ ಮುಂದುವರಿತಕ್ಕಂಥ ಒಂದು ಸಂದರ್ಭದಲ್ಲಿ ಕೂಡ ಯಾರೋ ಆತಂಕಕ್ಕೆ ಒಳಗಾಗದೆ ನೀವು ತಪಾಸಣೆ ಮಾಡಿಸ್ಕೋಬೇಕು. ಆ ತಪಾಸಣೆ ಆದ ನಂತರ ಕೂಡ ಮುಂದಿನ ದಿನಗಳಲ್ಲಿ ಕೂಡ ನೀವು ಅದೇ ಆಸ್ಪತ್ರೆಯಲ್ಲಿ ಹೋಗಿ ವೈದ್ಯರ ಸಲಹೆಯನ್ನು ತೆಗೆದುಕೊಂಡು ಆರೋಗ್ಯವನ್ನು ಕಾಪಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತಾ, ಈ ರೀತಿಯ ಆರೋಗ್ಯ ತಪಾಸಣಾ, ಏಕೆ ನನಗೆ ಕೃಷ್ಣಪ್ಪನವರು ಕೂಡ ಮಾತನಾಡಿದ್ರು 1989ರಲ್ಲಿ ನಾನು ಲಯನ್ಸ್ ಕ್ಲಬ್ನ ಸ್ಥಾಪಿತ ಅಧ್ಯಕ್ಷನ ಸಂದರ್ಭದಲ್ಲಿ ಆದಿಚುಂಚನಗಿರಿ ಕ್ಷೇತ್ರದ ಅವತ್ತಿನ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ 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 ಬಾಲಗಂಗಾಧರ ಮಹಾಸ್ವಾಮೀಜಿಗಳು, ಸಿದ್ಧಗಂಗಾ ಶ್ರೀಗಳು, ಗುರುಪ್ರದೇಶ ಕೇಂದ್ರ ಸ್ವಾಮಿಗಳು ಮತ್ತು ನಮ್ಮ ಶಾಖಾ ಮಠದ ಶಿವಕುಮಾರನಾಥ ಸ್ವಾಮೀಜಿಗಳು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸುಮಾರು 14 ವರ್ಷಗಳ ಕಾಲ ನನ್ನ ಲಯನ್ಸ್ ಕ್ಲಬ್ ನಲ್ಲಿ ಸೈಟ್ ಫಸ್ಟ್ ಚೇರ್ಮನ್ ಆಗಿ ಆರೋಗ್ಯ ತಪಾಸಣಾವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಹೋಯಿತು. ಅದರಂತೆ ಇದು ಇವತ್ತಿಗೆ ನಿಲ್ಲಬಾರದು. ಮಾಲಿಂಗಪ್ಪನವ್ರಿಗೆ ನಾನು ಹೇಳ್ತಾ ಇದ್ದೀನಿ ಮತ್ತು ಅವರ ಪದಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ತಂದೆಯ ತಾಯಿ ಹೆಸರಿನಲ್ಲೇ ಇರ್ಬೋದು ಅಥವಾ ನಿಮ್ಮ ಒಕ್ಕೂಟದ ಹೆಸರಿನಲ್ಲೇ ಇರ್ಬೋದು, ನಿರಂತರವಾಗಿ ಮನುಷ್ಯನಿಗೆ ಆರೋಗ್ಯ ಕೊಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ರೆ ಮುಂದಿನ ದಿನಮಾನಗಳಲ್ಲಿ ನೀವಿನ್ನೂ ಕೂಡ ಎತ್ತರಕ್ಕೆ ಬೆಳೆಯಲಿಕ್ಕೆ ಈ ತಾಲೂಕು ಜನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತಾ, ಇವತ್ತು ನಡೀತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಕರೆದು ನಾವು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸನ್ಮಾನ್ಯ ಮಾಲಿಂಗಯ್ಯನವರಿಗೆ ಮತ್ತು ಅವರ ಪದಾಧಿಕಾರಿಗಳಿಗೆ ಮತ್ತು ತಾಲೂಕಿನ ಜನತೆಗೆ ಒಂದ್ಸಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದ ಬಗ್ಗೆ ನಮ್ಮೆಲ್ಲರನ್ನ ಕುರಿತು ಮಾತನಾಡಿದಂತಹ ಮಾಜಿ ಶಾಸಕರಾದಂತಹ ಶ್ರೀ ಎಂ ಡಿ ಲಕ್ಷ್ಮೀನಾರಾಯಣ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ನಮ್ಮೆಲ್ಲರನ್ನ ಕುರಿತು ಮತ್ತೋರ್ವ ಮುಖ್ಯ ಅತಿಥಿಗಳು ಶ್ರೀ ಎಸ್ ರುದ್ರಪ್ಪನವರು, ಮಾಜಿ ಶಾಸಕರು ತುರುವೇಕೆರೆ. ಅವರು ನಿಮ್ಮೆಲ್ಲರನ್ನ ಕುರಿತು ಮಾತನಾಡಿದ್ದಾರೆ. ಶ್ರೀಯುತ ಎಸ್ ರುದ್ರಪ್ಪ ಅವರು. ಏನ್ ಅನ್ಬೋದ ಯಾರಿಗ್ ಗೊತ್ತು.
ಈ ಒಂದು ಬೃಹತ್ ಸಮಾವೇಶದ ಈ ಆಶೀರ್ವಚನ ಮಾಡಲು ಆಗಮಿಸಿರ್ತಕ್ಕಂತ ಪರಮ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರೇ, ಈಗ ತಾನೇ ಆಶೀರ್ವಚನವನ್ನು ಮಾಡಿ ನಿರ್ಗಮಿಸಿರ್ತಕ್ಕಂತ ಗುರು ಪರದೇಶಿ ಕೇಂದ್ರೀಯ ಮಹಾಸ್ವಾಮಿಗಳೇ, ಈ ಸಮಾರಂಭದ ಅಧ್ಯಕ್ಷರು, ನನ್ನ ಗೆಳೆಯರು, ಹಾಲು ಒಕ್ಕೂಟದ ಜಿಲ್ಲೆಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಮಾಲಿಗಪ್ಪನವರೇ, ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳ ಆಗಮಿಸಿರ್ತಕ್ಕಂತ ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಕೃಷ್ಣಪ್ಪನವರೇ, ML ಕಾಂತರಾಜ್ ಅವರೇ, ಲಕ್ಷ್ಮೀನಾರಾಯಣ ಅವರೇ, ಹಾಗೂ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದಂತ ಪ್ರಕಾಶ್ ಅವರೇ, ಶಿವನಂಜಪ್ಪನವರೇ, ಈ ಕೃಷ್ಣಕುಮಾರ್ ಅವರೇ, SR ಗೌಡ್ರೆ, ಚನ್ಮಲ್ಲಪ್ಪನವರೇ, ವಿಜಯ್ ಕುಮಾರ್ ಅವರೇ, ಒಕ್ಕಲಿಗ ಸಂಘದ ನಿರ್ದೇಶಕರು ನನ್ನ ಗೆಳೆಯರಾದಂತ ಹನುಮಂತರಾಯಪ್ಪನವರೇ, ವಿಶ್ವನಾಥ್ ಅವರೇ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಂತ ಶ್ರೀನಿವಾಸ್ ಅವರೇ, ಉಗ್ರಪ್ಪನವರೇ, ಇಲ್ಲಿ ನೆಟ್ಟಕ್ಕಂತ ನನ್ನ ಆತ್ಮೀಯ ಶ್ರೀಮತಿ ಲೀಲಾವತಿ ಅವರೇ, ಇಲ್ಲಿ ನೆಟ್ಟಕ್ಕಂತ ನನ್ನ ಆತ್ಮೀಯ ಡಾಕ್ಟರ್ಗಳು ಮತ್ತು ಹಿತೈಷಿಗಳೇ, ಈ ದಿವಸ ಒಂದು ಬೃಹತ್ವಾದ ಒಂದು ಆರೋಗ್ಯ ತಪಾಸಣೆ ದಿವಸ ನಮ್ಮ ತಾಲೂಕಿನಲ್ಲಿ ಇಟ್ಕೊಂಡಿದ್ದಾರೆ. ಸನ್ಮಾನ ಮಾಲಿಂಗಪ್ಪನವರು ಅಧ್ಯಕ್ಷರಾದ ಮೇಲೆ ತಾಲೂಕಿನ ಅನೇಕ ಗ್ರಾಮಗಳಿಗೆ ಹಾಲು ಒಕ್ಕೂಟದ ಸಂಘವನ್ನು ಕೊಟ್ಟು ಲಕ್ಷಾಂತರ ಹಾಲನ್ನು ಭರಿಸುವಂತ ವ್ಯವಸ್ಥೆಯನ್ನು ಇವತ್ತ ಮಾಡಿಕೊಟ್ಟಿದ್ದಾರೆ. ಈ ತಪಾಸಣೆ ಇವತ್ತು ಆರೋಗ್ಯ ತಪಾಸಣೆ ಹಾಕ್ಬೇಕಾದ್ರೆ ಅವರು ಒಬ್ಬರ ಕೈಯಿಂದ ಸಾಧ್ಯವಿಲ್ಲ. ಏನೊಬ್ಬರ ಸಂಘ ಒಕ್ಕೂಟ ಇದೆ, ಆ ಒಕ್ಕೂಟದವರು ಎಲ್ಲರೂ ಸೇರಿ ಪರ್ಮಿಷನ್ ಕೊಟ್ಟು ನೀನು ಮಾಡು, ನಾವು ಸಹ ಹಿಂದಿದ್ದೀವಿ, ಬೆನ್ನಿನ ಹಿಂದಿದ್ದೀವಿ ಅಂತ ಹೇಳಿದ್ರಿಂದ ಈ ಸಮಾಜ ಇವತ್ತ ಯಶಸ್ವಿಯಾಗಿದೆ ಕಾರ್ಯಕ್ರಮ. ಆರೋಗ್ಯ ಮನುಷ್ಯನಿಗೆ ಬಹಳ ಮುಖ್ಯ. ಡ್ಯೂಟಿ ಎಲ್ಲರೂ ಮಾಡಿಕೊಡ್ತಾರೆ, ಮನ್ಸ್ ಮಾಡಿದ್ರೆ ನಾಳೆ ಒಬ್ಬ ದುಡ್ಡಿನ ತಲೆ ಹೊಡ್ಕೊಂಡು ಕೊಡಾಧೀಶರಾಗ್ಬೋದು ನಾವು. ಆದ್ರೆ ಆರೋಗ್ಯವನ್ನು ಕಾಪಾಡಬೇಕಾದರೆ ಇವತ್ತ ನೀವು ನಿಮ್ಮ ಕೈಯಲ್ಲಿದೆ ಆರೋಗ್ಯವನ್ನು ಕಾಪಾಡಬೇಕಾದ್ರೆ. ಇವತ್ತ ಅನೇಕ ಕಾರ್ಯಕ್ರಮಗಳನ್ನು ನಾನು ನೋಡಿದ್ದೀನಿ. ಸನ್ಮಾನ್ಯ ಭೈರಪ್ಪಾಜಿ ಅವರು ಮಾಡಿದ್ರು, ಸನ್ಮಾನ್ಯ ಲಕ್ಷ್ಮಣ ಅವರು ಮಾಡಿದ್ರು, ಇನ್ನು ಲಯನ್ಸ್ ಕ್ಲಬ್ನವರು ಮಾಡಿದ್ರು, ಇನ್ನು ಅನೇಕ ಜನ ಮಾಡಿದ್ರು ಕಾರ್ಯಕ್ರಮ. ಸನ್ಮಾನ್ಯ ಕೃಷ್ಣಪ್ಪನವರು ಮಾಡಿದ್ರು ನಂಗೆ ಕಾಣುತ್ತೆ. ಎಲ್ಲ ಕಾರ್ಯಕ್ರಮಗಳಿಂದ ಒಳ್ಳೆ ಶಿಸ್ತಿನಿಂದ ಉತ್ತಮವಾಗಿ ಊಟದ ವ್ಯವಸ್ಥೆ, ಉದ್ಗಣಿತ ವ್ಯವಸ್ಥೆ, ನಿಮ್ಮನ್ನು ಕರ್ಕೊಂಡು ಹೋಗುವಂತ ವ್ಯವಸ್ಥೆ, ಮತ್ತೆ ನಿಮ್ಮ ಡಾಕ್ಟರ್ಗಳಿಗೆ ಅವರಿಗೆ ಒಂದೊಂದು ಭಾಗವಾಗಿ ಮಾಡಿಕೊಟ್ಟು ಅದನ್ನು ಅಲ್ಲೇ ಹೋಗ್ಬೇಕು, ಅಲ್ಲಿಯ ಚಿಕಿತ್ಸೆಯನ್ನು ತೋರಿಸ್ಬೇಕು ಅನ್ನುವ ಒಂದು ಶಿಸ್ತಿನ ಕಾರ್ಯಕ್ರಮ ಇವತ್ತ ಹಾಲು ಒಕ್ಕೂಟದವರು ಮಾಡಿದ್ದಾರೆ. ಅವ್ರು ಕೇಳ್ಬೋದು, ಇವತ್ತು ನಾನು ಕೇಳ್ಬೋದೆ ಯಾಕೆ ನಮ್ಮ ತಾಲೂಕಿಗೆ ಕೊಟ್ರು ಅಂತ. ಆ ಮಾಲಿಂಗಪ್ಪರ ವಿಶ್ವಾಸದಿಂದ, ಅವರ ಪ್ರೀತಿಯಿಂದ ಇವತ್ತ ನಮ್ಮ ತಾಲೂಕಿನಿಗೆ ಪ್ರಪ್ರಥಮವಾಗಿ ಕೊಟ್ಟಿದ್ದಾರೆ. ಅವರು ಪ್ರತಿ ವರ್ಷವೂ ಸಹ ನಮ್ಮ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಹಾಲು ಒಕ್ಕೂಟದ ಸಂಘದಿಂದ ಸಹಾಯದಿಂದ ತಾಲೂಕಿನಲ್ಲಿ ಯಾವ ಡೈರೆಕ್ಟರ್ಗಳು ಮಾಡಿ ಅಂತ ನನ್ನ ಸಂದರ್ಭದಲ್ಲಿ ಹೇಳಿ ಒಂದು ಮಾತನ್ನು ಹೇಳ್ಬೇಕಾಯ್ತು. ಇವತ್ತ ಸಮಾಜದಲ್ಲಿ ಆರೋಗ್ಯಕ್ಕೆ ಎಷ್ಟು ಮುಖ್ಯವೋ ಇವತ್ತ ಆರೋಗ್ಯವೇ ಮುಖ್ಯವಾಗಬೇಕಾದ್ರೆ ಇವತ್ತ ಬಡವರು ಸಾಮಾನ್ಯ ಜನಕ್ಕೆ 100ಕ್ಕೆ 70%, 80% BP ಶುಗರ್ ಐತೆ. ಎಷ್ಟೋ ಜನ ನಾವು ತೋರಿಸಿಲ್ಲ. ಅವೆಲ್ಲ ತೋರಿಸಬೇಕಾದ್ರೆ ಇವತ್ತು ನಾವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಕೆಲವೊಂದು ಚಿಕಿತ್ಸೆಗೆ ಕೆಲವೊಂದು ಚಿಕಿತ್ಸೆ ಇಲ್ಲೇ ಡಾಕ್ಟರ್ಗಳು ಕೊಡ್ತಾರೆ. ಅನೇಕ ಡಾಕ್ಟರ್ಗಳು ಇವತ್ತ ಬೇಜಾರು ಮಾಡ್ಕೋಬಾರ್ದು. ನಮ್ಮ ಡಾಕ್ಟರ್ಗಳು ಅನೇಕ ಎಲ್ಲ ರೈತರ ಮಕ್ಕಳವರು
ಸ್ವಾಮೀಜಿ ಹೇಳ್ತಾರೆ ಒಂದು ಉದಾಹರಣೆ, ಅವರು ಹೇಳ್ತಾರೆ ಕೇಳ್ಬೋದು. ನಾನು ಒಂದು ಉದಾಹರಣೆಯನ್ನು ಕೊಡ್ತೀನಿ. ಒಬ್ಬ ರೈತನ ಮಗ, ನಮ್ಮೂರನ್ನು ಒಬ್ಬ ರೈತನ ಮಗ, ನಾನು ಮಾಜಿ MLA ಅವಾಗ, ಹೆಣ್ಣ ಆಸ್ಪತ್ರೆಗೆ ನಮ್ಮ ಹೆಂಗಸನ್ನ ಹೆರಿಗೆ ಸೇರಿಸ್ಬಿಟ್ಟಿದ್ದೀನಿ. ಅವ್ರ ಹೆಸರು ಹೇಳಕ್ ಬೇಡ, ಅವರು ರೈತರ ಮಕ್ಕಳು ಕಷ್ಟದಿಂದ ಹೋದವರು. 3,500 ರೂಪಾಯಿ ಕೇಳ್ತಾರೆ. ನಂತರ 3,000 ಐದು ಕೇಳೋಣ, ಏನ್ ಮಾಡಿದ್ರು ಬಿಡ್ತಾ ಇಲ್ಲ, ದುಡ್ಡು ಕೊಟ್ಟು ಕರ್ಕೊಂಡು ಹೋಗು ಅಂತಾರೆ ಅಂತ ಹೇಳು ಒಂದು ಮಾತಾ ಅಂತ ಬಂದೆ. ಆ ವ್ಯಕ್ತಿ, ನಾನು ಒಬ್ಬ ಮಾಜಿ MLA, ನಾನು ರೈತನ ಮಗ ಬಂದಿದ್ದೀನಿ, ಕಷ್ಟಪಟ್ಟು ಹೋಗಿದ್ದೀನಿ, ಏನು ಒಬ್ಬ ರೈತರ ಮಕ್ಕಳಿಗೆ 5 ರೂಪಾಯಿ ಕೊಡ್ಬೋದಾಯ್ತು ಸರ್, ಆಗಲ್ಲ ಸಾರು ಅಂದ. ನಾನು ಹೆಚ್ಚಿಗೆ ಮಾತಾಡಿಲ್ಲ, ಬಿಡ್ರಿ ಹೋಗ್ಲಿ ಅಂತ ಹೇಳಿ ಆ ಹುಡುಗ 3,000 ರೂಪಾಯಿ ಕೇಳ್ತಾನೆ, ಇನ್ನು 500 ರೂಪಾಯಿ ಇಲ್ಲ. ನಾನೇ 500 ರೂಪಾಯಿ ಕೊಟ್ಟು ಹೋಗಪ್ಪ ಅಂತ ಡಿಸ್ಚಾರ್ಜ್ ಮಾಡಿಕೊಟ್ಟೆ. ಈ ಹಣಕ್ಕೋಸ್ಕರ ಈ ಸಮಾಜದಲ್ಲಿ ಇವತ್ತ ಯಾಕೆ ಒಂದು ಕಷ್ಟ ಇದೆ ನನಗೆ ಗೊತ್ತು. ಇವತ್ತೊಂದು ಡಾಕ್ಟ್ರು ಮಾಡ್ಬೇಕಾದ್ರೆ 2 ಕೋಟಿಯಿಂದ 3 ಕೋಟಿ, MD ಮಾಡ್ಬೇಕಾದ್ರೆ 3 ಕೋಟಿ 5 ಕೋಟಿ ಬೇಕು. ಆ ದುಡ್ಡು ಉತ್ಪತ್ತಿ ಆಗ್ಬೇಕು ಅಂತ ಅವ್ರಿಗೂ ಆಸೆ. ನಾವು ರಾಜಕೀಯದಾಗ ಒಂದು 50 ಕೋಟಿ 20 ಕೋಟಿನ ಏನ್ ಮಾಡ್ತೀವೋ ಅದು 4 ವರ್ಷ ನಾವು ಮಾಡ್ಬೇಕಲ್ಲ, ಅಂತ ಅವ್ರಿಗೂ ಆಸೆ ಇರುತ್ತೆ. ಆದ್ರಿಂದ ಈ ಸಮಾಜದಲ್ಲಿ ಇವತ್ತ ಸರ್ಕಾರಗಳು ಇವತ್ತ ಬಹಳ ಚೆನ್ನಾಗಿ ನಡೀತಾ ಇವೆ. ಕೋಟ್ಯಾಂತರ ಲಕ್ಷಾಂತರ ರೂಪಾಯಿ ಇವತ್ತ ಬಜೆಟ್ ಐತಿ. ಪ್ರತಿಯೊಂದು ರಾಜ್ಯದ ಜಿಲ್ಲೆ ಕೊಡ್ತಾ ಇರುತ್ತೆ. ಸರ್ಕಾರದವರು ಒಂದು ಮೆಡಿಕಲ್ ಕಾಲೇಜ್ ಕೊಡಬೇಕು. ಆ ಮೆಡಿಕಲ್ ಕಾಲೇಜ್ ಕೊಟ್ಟು ಏನು ಪರ್ಸೆಂಟೇಜ್ ಇದೆ ಅವರಿಗೆ ಕೊಟ್ಟು ಬೀಜನ ಉತ್ತಮ ಮಾಡಿ ಇವತ್ತ ಕೊಟ್ರೆ ಡೊನೇಷನ್ ಇರಲ್ಲ, ಅವಾಗ ಉತ್ತಮವಾದ ಕೆಲಸವನ್ನು ಮಾಡ್ತಾರೆ. ಇವರು 4-5 ಕೋಟಿ ಕೊಟ್ಬಿಟ್ಟು ಇವತ್ತ ಕೆಲಸ ಮಾಡಿ ದುಡ್ಡು ಮಾಡಿದ್ರೆ ಹೋದ್ರೆ ಅವ್ರ ಮನೆ ಹೆಂಗಸರು ಏನ್ ಹೇಳ್ತಾರೆ ಗೊತ್ತಾ? ಈ ಡಾಕ್ಟ್ರು ಉಂಟವ, ನಮ್ಮ ಅಪ್ಪ ನಿಂಗೆ ಹೆಣ್ ಕೊಟ್ಬಿಟ್ಟ, ನೀನ್ ಏರಿಯ ಸುಮ್ನೆ ಮಾಡ್ಲಿವಲ್ಲ, ಸುಮ್ನೆ ಬರ್ತೀಯಲ್ಲ, ದಿನ ಜೋಬಲ್ಲ ಖಾಲಿ, ಸಾಯಂಕಾಲ ಬಂದಾಗ ಏನ್ ಮಾಡ್ತೀನಿ ನೀನ್? ಈಗ ಯಾಕೆ ಕೆಲ್ಸಕ್ಕೆ ಹೋಗ್ಬೇಕಾಯ್ತಿ ನೀನು? ಇಂಥ ಕೆಲ್ಸಕ್ಕೆ ದುಡ್ಡು ಮಾಡ್ಕೊಂಬ, ಮದುವೆ ಮಾಡಿಸು, ನನ್ಗೆ ಅದು ಮಾಡಿಸು ಇದು ಮಾಡಿಸು ಅಂತ ಕೇಳಿದ್ರೆ ಇವತ್ತ ಸಮಾಜ ಹೆಣ್ಮಕ್ಳು ಜಾಸ್ತಿ ಆಗಿದೆ. ಆದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಸರ್ಕಾರ ಒಂದು ಹೂಕೊಟ್ಟಿದೆ. SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಒಂದು SHV ಯೋಜನೆಯನ್ನು ತಂದ್ರು, ಬಡವರಿಗೋಸ್ಕರ, ರೈತರಿಗೋಸ್ಕರ. ಆ SHV ಯೋಜನೆ 1 ಲಕ್ಷದಿಂದ 2 ಲಕ್ಷ ರೂಪಾಯಿಗೆ ಆ ಕಾಲದಾಗೆ ಕೃಷ್ಣನ ಕಾಲದಾಗೆ ಫ್ರೀ ಆಗಿ ಯಾವ ಆಸ್ಪತ್ರೆಗೆ ಹೋಗಿ ಫ್ರೀ ಆಗಿ ಮಾಡುವಂತ ಒಂದು ವ್ಯವಸ್ಥೆಯನ್ನು ಕಾರ್ಯಕ್ರಮ ತಂದ್ರು. ಸ್ವಲ್ಪ ದಿನದಲ್ಲಿ ಅದು ನಿಂತೋಯ್ತು. ನಡಿಮಧ್ಯೆ ಯಾರ ಕಾರ್ಯಕ್ರಮ ಮುಖ್ಯಮಂತ್ರಿಗಳಾದಾಗ ನಿಲ್ಸಿದ್ರು. ಈಗ ಮೊನ್ನೆ ಈ ಸರ್ಕಾರದವರು ಬೊಮ್ಮಾಯಿಯವರು 5 ಲಕ್ಷ ರೂಪಾಯಿ SHV ಯೋಜನೆಯನ್ನು ಮಾಡಿಸಿದ್ರೆ, ನಿಮ್ಮ ಒಬ್ಬ ಮನ್ಸಿಗೆ ನಿಮ್ಮಲ್ಲಿ 4 ಜನ ಇದ್ರೆ 4 ಜನಕ್ಕೂ ಮಾಡಿಸ್ಬೋದು. 500 ರೂಪಾಯಿ ಅಷ್ಟೇ 4 ಜನಕ್ಕೆ. ಇದು ರೈತನ ಪಾಣಿ ಇರ್ಬೇಕು. ಸಹಕಾರ ಸಂಘದಲ್ಲಾರ ಮಾಡ್ಸ್ಕೊಳ್ಳಿ, ಡೈರಿ ಎಲ್ಲಾರ ಮಾಡ್ಸ್ಕೊಳ್ಳಿ, ಸೊಸೈಟಿ ಎಲ್ಲಾರ ಮಾಡ್ಸ್ಕೊಳ್ಳಿ, ಬೇರೆ ಬ್ಯಾಂಕ್ ಆಗಾರ ಮಾಡ್ಸ್ಕೊಳ್ಳಿ. ಒಬ್ಬ ವ್ಯಕ್ತಿಗೆ 5 ಲಕ್ಷ ರೂಪಾಯಿ ತಕ್ಕ ಖರ್ಚು ಮಾಡುವ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಸರ್ಕಾರ ಇದು ಮಾಡಿಕೊಟ್ಟಿದೆ. ಆದ್ರಿಂದ ದಯವಿಟ್ಟು ರೈತರು ಹೇಳ್ತಾ ಇದ್ದೀನಿ ನಾನು, ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಪ್ರತಿಯೊಬ್ಬ ರೈತರು ಸಹ SHV ಯೋಜನೆಯನ್ನು ಮಾಡಿಸ್ಬೇಕಾಗಿವತ್ತ. ಇದ್ರೆ ಮುಂದೆ ಬಹಳ ಕಷ್ಟ. ಈ ರೋಗ 100ಕ್ಕೆ 90 ನಮ್ಮ ಅಪ್ಪ ಕಾಲದಾಗೆ ಯಾಕೆ ರೋಗವೇ ಇರ್ತಿರ್ಲಿಲ್ಲ, ಗೊತ್ತಿಲ್ಲ, ಆಸ್ಪತ್ರೆಗೆ ಹೋಗ್ತಿದ್ದೆ ಕಮ್ಮಿ. ನಾವು ಇವತ್ತು ಅಡಲ್ಟ್ರೇಷನ್ ಜಾಸ್ತಿ ಆಗಿದೆ. ಯಾವ ವಸ್ತುವನ್ನು ಅಡಲ್ಟ್ರೇಷನ್ ಮಾಡ್ತಿದ್ರೆ ಇವು ಆಹಾರ ತಿನ್ನಿ, ಔಷಧಿ ಹೊಡೆದಲ್ಲಿ ಆಹಾರ ಬರಲ್ಲ. ಒಂದು 15 ಬೆಳೀರಿ, ಅದು ಔಷಧಿ ಹೊಡೆದಿರು ಬರಲ್ಲ. ಎಲ್ಲ ಅಡಲ್ಟ್ರೇಷನ್. ಇವತ್ತು ಗೊಬ್ಬರ ರೈತರು ಆಗ್ತಾ ಇದ್ವಲ್ಲ ಗೊಬ್ಬರ, ನಾವು ಅದು ಅಡಲ್ಟ್ರೇಷನ್ ಸ್ವಾಮಿ. ನಾನು ಗೊಬ್ಬರ ನನ್ನ ಕಾಲದಾಗ ಹಾಕಿದ್ದೆ, ಒಂದು 3 ತಿಂಗಳೊಳಗೆ ಕಪ್ಪು ಆಗೋದು ಪಾಟ್ಗಳು, ಅಕ್ಕಿ ಗಿಡ ವರ್ಷಾಕ ತಪ್ಪಿಲ್ಲ. ಅದೆಲ್ಲರ ಮಣ್ಣಿಗೆ ನೆನೆ ಹಾಕಿದ್ರೆ ನೆನೆ ಹಾಕ್ಬಿಟ್ರೆ ಮೊನ್ನೆ ಕಾಣುತ್ತವು. ಅದು ಅಡಲ್ಟ್ರೇಷನ್. ಈ ಸಮಾಜದಲ್ಲಿ ಪ್ರತಿಯೊಬ್ರು ಸಹ ದುಡ್ಡು ಮಾಡ್ಬೇಕು ಅಂತ ಹೊಂಟ್ಬಿಟ್ಟಿದೀವಿ ನಾವೆಲ್ಲ. ನಿನ್ನಾರ ತಲೆ ಹೊಡಿನಿ, ಸ್ವಾಮಿಗಳನ್ನೆಲ್ಲ ತಲೆ ಹೊಡಿನಿ, ದುಡ್ಡು ಬೇಕು ನಮ್ಗೆ. ದೊಡ್ಡ ಸ್ವಾಮಿಗಳು ನಮ್ಮನ್ನ ಏನಾರ ಕರ್ಕೊಂಡೋಗಿ ಒಂದು 5 ಕೋಟಿ 10 ಕೋಟಿ ತರತಕ್ಕೆ ನನ್ ಕರ್ಕೊಂಡು ಹೋದ್ರೆ ಅವ್ರಿಬ್ರೇ ಇದ್ದೆ ನಾವು ಸ್ವಾಮೀಜಿ ಇಸಿಬಿಟ್ಟು ದುಡ್ಡು ತರ್ತೀವಿ, ಸಾಕಾರ ಆಗ್ತೀವಿ.
ಆ ಪರಿಸ್ಥಿತಿ ಸಮಾಜ ಬಂದಿದೆ. ಆದ್ರಿಂದ ಈ ಸಮಾಜ ಉತ್ತಮವಾಗಿ ಬೆಳಿಬೇಕಂದ್ರೆ ಇವೆಲ್ಲ ಬುದ್ಧಿವಂತರಾಗ್ಬಿಟ್ಟಿವ. ಬುದ್ಧಿವಂತರಾದ್ರೆ ನಿಮ್ಮ ಅಪ್ಪನಾಡಿ ಉದ್ಧಾರ ಆಗಲ್ಲ. ಬುದ್ಧಿವಂತರಾದ್ರೆ ಮತ್ತೆ ಸಮಾಜದಲ್ಲಿ ಉದ್ಧಾರ ಆಗ್ತಿಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ಮಾಲಿನೊಬ್ಬ 5 ರೂಪಾಯಿ ಕೊಟ್ಟಿಲ್ಲ, ಯಶಸ್ವಿಯಾಗಿ ಕಾರ್ಯಕ್ರಮ ಆಗ್ತೈತೆ. ಅದೇ ನಾವು ರಾಜಕೀಯದವರು 300, 500, 300, 500. ಇವತ್ತು ಫಂಕ್ಷನ್ ಕಾಂತರಾಜಂದು, ರುದ್ರಪ್ಪಂದು, ಕೃಷ್ಣಪ್ಪಂದು, ಲಕ್ಷ್ಮೀನಾರಾಯಣಂದು, ಜಯರಾಮ್ 500, ಕೃಷ್ಣಪ್ಪ 300, ಮಾಜಿ ಶಾಸಕ ಲಕ್ಷ್ಮೀನಾರಾಯಣ ನಾನು 200 ಕೊಡ್ಬೇಕು. 200 ಕೊಡಿದ್ರು ಬರೋದೇ ಜನವೇ ಬರೋದು. 500 ಕೊಟ್ರೆ 25,000 ಜನ ಬಂದಿರ್ತೀವಿ ನಾವು. 500 ಕೊಡ್ಬೇಕು. 200ಕ್ಕೆ ಕಮ್ಮಿ ಅಲ್ವಂತ ಬರ್ತಾರೆ. 200ಕ್ಕೆ ಬಿರಿಯಾನಿ ಐತೆ ಸ್ವಾಮಿ. ಹೌದು, ಬಿರಿಯಾನಿ ಐತೆ 500 ರೂಪಾಯಿ. ಎಷ್ಟು ಜನ ಬೇಕು ಸ್ವಾಮಿ? ಇವತ್ತ ಮಾಲಿಂಗಪ್ಪ 1 ರೂಪಾಯಿ ಕೊಟ್ಟಿಲ್ಲ. ನಮ್ ಡಾಕ್ಟರ್ ಹೇಳಿರಂತೆ ಜನ ಸೇರ್ತೀರ ಅಂತವ. ಅಪ್ಪ ಸೇರಿಸ್ಬಂದು ಜನ ಒಂದವೇ ಸಹಾಯ ಆಗಿದೆ. ಇದೊಂದು ಸದುಪಯೋಗ ಮಾಡ್ಕೋಬೇಕು ಅಂತ. ಈ ಸಮಾಜದಲ್ಲಿ ನೀವು ಉತ್ತಮವಾಗಿ ಸಮಾಜವನ್ನು ಬೆಳೆಸಲು ಹೋದ್ರೆ ನಿಜವಾಗ್ಲೂ ಬಹಳ ಕಷ್ಟ ಆಗುತ್ತೆ. ಜನಸಂಖ್ಯೆ ಕಡಿಮೆ ಮಾಡ್ಬೇಕಾಯ್ತು ನಾವು ಇವತ್ತ. ಜನಸಂಖ್ಯೆ ಕಡಿಮೆ ಆಗಲು ಹೋದ್ರೆ ಈ ಸಮಾಜ ಉದ್ಧಾರ ಆಗಲ್ಲ. ಈ ಸಮಾಜ ನಶಿಸಿ ಹೋಗುತ್ತೆ. ಇವತ್ತ ನಾವು 145 ಕೋಟಿ ಬಂದಿದ್ದೀವಲ್ಲೇ ನಾವು ಇವತ್ತ. ನಾನು ಹುಟ್ಟಿದಾಗ 35 ಕೋಟಿ 40 ಕೋಟಿ. ಇವತ್ತ ನಾನು 71 ವರ್ಷ, ನನಗೆ 145 ಕೋಟಿ ಎಷ್ಟು ಬೆಳೆದೈತೆ? ವರ್ಷಕ್ಕೆ 1.5 ಕೋಟಿ ಬೆಳೆದೈತೆ ಜನಸಂಖ್ಯೆ. ಇದು ಯಾರು ನಿಯಂತ್ರಣ ಮಾಡ್ಕೊಳ್ಳೋದು ಕಷ್ಟ ಇವತ್ತ. ದಯವಿಟ್ಟು ನೀವು ಹೇಳ್ತೀವಿ ಒಬ್ಬ ಮಗನೇ ಸಾಕು ಸ್ವಾಮಿ, 1-2 ಮಗುವೆ ಸಾಕು. ಹೇಳ್ತೀರ ಜಮೀನ ನಮ್ಮ ಅಪ್ಪ ಕಾಲದಲ್ಲಿ ಆ ಕಾಲದಲ್ಲಿ 3 ಎಕರೆ, 50 ಎಕರೆ, 20 ಎಕರೆ, 30 ಎಕರೆ, 10 ಎಕರೆ ಸಣ್ಣ ರೈತರು 10 ಎಕರೆ ಇರೋದು. ಇವತ್ತ 1 ಎಕರೆ ನನ್ನ ರೈತ ಅವನು ಬಾಳಾಗಿ ಮಾಡಾಗಿ ಆಗಿ 1 ಎಕರೆ 2 ಎಕರೆ. ಇವತ್ತು ಜಮೀನ್ ತಾಣಕ್ಕೂ ಆಗಲ್ಲ ನಾವು ಮಾಡಿದ್ರೆ. ಇಲ್ಲ ಜಮೀನನ್ನು ಮಾಡ್ಕೋಬೇಕು. ಇವತ್ತ ಮಾಲಿನ್ಯ ಸಹಕಾರ ಸಂಘಗೆ ಇವತ್ತ 2 ಹಸ ಕಟ್ಕೊಂಡ್ರಿ. ಇವತ್ತ ಸಮಾಜದಲ್ಲಿ ಒಂದು ಕುಟುಂಬಕ್ಕೆ 2 ಹಸ ಬಡವರು ಕಟ್ಕೊಂಡ್ರೆ 10 ಲೀಟರ್ 20 ಲೀಟರ್ ಹಾಲು ಕೊಡುತ್ತೆ. ಇವತ್ತ ಜನ ಸಾಕಿದೆ. ಗೊಬ್ಬರವನ್ನು ಕೊಡುತ್ತೆ. ಇವತ್ತು ಪಾಟ್ಗೆ 20 ಲೀಟರ್ ಹಾಲನ್ನು ಹಾಕಿದ್ರೆ ನಿಮ್ಗೆ ಒಂದು 12ರಿಂದ 13,000 ರೂಪಾಯಿ ದುಡ್ಡು ಬರುತ್ತೆ. ಅದಕ್ಕೆ ಖರ್ಚುಗಳಿರೋ 4,000, 5,000 ತಿಂಗಳ ಖರ್ಚು. ಇವತ್ತ ಮನೆ ಬಂಗ ಇವತ್ತ ನಿಮ್ಮ ಹಾಲು 2 ವರ್ಷದಿಂದ ಬರುತ್ತೆ. ಇಂಥ ಒಂದು ಕಾರ್ಯಕ್ರಮ ಮಾಡ್ಕೋಬೇಕು. 4 ಹೊತ್ತು ಕುರಿ ಸಾಕಿ, 4 ಮೇಕೆ ಸಾಕಿ ಇವೆಲ್ಲ ಮಾಡಿ. ಇಲ್ಲ ನಾವು ಏನು ಇಲ್ಲ, ತೋಟನೇ ನೋಡಲ್ಲ. ಏನ್ ಪ್ಯಾಂಟ್ ಸೇರ್ಸ್ಕೊಂಡು ಕೃಷ್ಣಪ್ಪ, ಲಕ್ಷ್ಮೀಣ್ಣ, ಕಾಮರಾಜ್ ಬಂದವನೇ ಬರ್ತೀವಿ ಫೋನ್ ಮಾಡಿದ್ರೆ ನಾವು ಪ್ಯಾಂಟ್ ಸೇರ್ಸ್ಕೊಂಡು ರೈತರ ಉಡೆ ಬಂದ್ಬಿಡ್ತೀವಿ. ಏನ್ ಕೆಲಸ ನಮ್ಗೆ? ಇಲ್ಲಿ ಏನ್ ಕೆಲಸ ಐತೆ ನಮ್ಗೆ? ತೋಟ ನೋಡ್ಕೊಂಡು ಅಭಿವೃದ್ಧಿ ಮಾಡಿ ಬರ್ರಿ. ಯಾವಲ್ಲ ನಾವು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ. ನಾವು 5 ವರ್ಷ ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಅದರಿಂದ ದಯವಿಟ್ಟು ರೈತರು ಇವತ್ತೇನಾದ್ರೂ ಬುದ್ಧಿವಂತ ರಾಜ್ಯದಲ್ಲಿ ಹೋದ್ರೆ ಈ ಸಮಾಜ ನಶಿಸಿ ಹೋಗುತ್ತೆ, ಹಾಳಾಗಿ ಹೋಗ್ತೀರಾ. ದಯವಿಟ್ಟು ನಮ್ಮ ಕೈ ಮುಗ್ದು ಹೇಳ್ತೀನಿ, ನಮ್ಮ ರೈತರಿಗೆ ಇವತ್ತ ಉತ್ತಮವಾಗಿ ಇವತ್ತ ವ್ಯವಸಾಯ ಮಾಡಿ. ಈ ಗೊಬ್ಬರ ರೇಟ್ ಬಿದ್ದೋಗಿದೆ. ಇವತ್ತ 13,000, 11,000, 15,000 ಇದ್ದಿದ್ದು ಆ ಜೀವನಿಗೆ ಒಬ್ಬರೇ 40 ಜನ ಒಬ್ಬರೇ ವ್ಯಾಪಾರದವರು ರೈತ ಮಕ್ಕಳು ಎಮ್ಮೆಗಳು. ಅದಕ್ಕೆ ಜೀವನಿಗಳು ಒಬ್ಬನೇ ಮಾಡೋದು, ಒಬ್ರು ಮಾತಾಡಲ್ಲ. 25 ಜನ ಲಕ್ಷ್ಮೀನಪ್ಪ ಇದ್ರಿಗೆ 26 ಜನ ಕಳಿಸಿದ್ವಿ ನಾವು ಪಾರ್ಲಿಮೆಂಟ್ಗೆ ಬಿಜೆಪಿಯವರು. ಅವ್ರು ಒಬ್ರು ಮಾತಾಡಲ್ಲ ಪಾರ್ಲಿಮೆಂಟ್. ಆ ಮೋದಿದ ಕೋರ್ಟ್ ಪಾರ್ಲಿಮೆಂಟ್ ಯಾರ ಕೇಳ್ರಿ, ರೈತರ ಕತೆ ಕೇಳ್ರಿ. ಓಟ್ ಕೊಡ್ತಾರಲ್ಲ ನಮ್ಗೆ ಇವ್ರಿಗೆ ಕೊಡ್ಕೊಳ್ಳುತ್ತದು. ನಾನು ರೈತರಿಗೆ 15,000 ಕೊಬ್ಬರಿ ಕನಿಷ್ಠ ಅಂದ್ರೆ 15,000 ಕೊಬ್ಬರಿ ಬೇಕು. 35,000 ಅಡಿಕೆ ಬೇಕು ಕನಿಷ್ಠ ಅಂದ್ರೆ. 19,000 ಇದ್ದು 11,000 ಎಷ್ಟು ಸಾಲಕ್ಕೆ ಇರುತ್ತೆ ರೈತ? ಎಲ್ಲಿ ಮದುವೆ ಮಾಡ್ತಂದ್ರೆ ಹೇಳ್ರಿ ನೀವೇ. ಈ ಒಂದು ಪರಿಸ್ಥಿತಿ ಇರೋದ್ರಿಂದ ಇವತ್ತು ಸಮಾಜದಲ್ಲಿ ಅಡಲ್ಟ್ರೇಷನ್ ಜಾಸ್ತಿ ಆಗಿದೆ. ಅದನ್ನು ಕಂಟ್ರೋಲ್ ಮಾಡಬೇಕು. ಡಾಕ್ಟರ್ಗಳು ಹೇಳ್ತಾರೆ, ಸ್ವಾಮಿ ನಾಳೆಗೆ ಹೆರಿಗಾಗುತ್ತೆ ನಿಮ್ಗೆ, ನಿಮ್ಮ ಮಗಳಿಗಾಗ್ಲಿ ವ್ಯಕ್ತಿಗಾಗ್ಲಿ ಮಾಡ್ತೀವಿ ಮಾಡ್ತಾರೆ. ಹೆರಿಗೆ ಮಾಡ್ತಾರೆ. ಆಯ್ತಾರೆ ಅಂತ ಅವ್ರು ಹೇಳಕ್ಕಾಗಲ್ಲ. ಅದು ಹೇಳ್ಬೋದು.
ಮಗಳು ಹೇಳ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಇವತ್ತ ನಾವೇ ಒಂದು ಉದಾಹರಣೆಯನ್ನು ಹೇಳ್ತೀವಿ. ಇವತ್ತ ಅಕ್ಕಿ ಕೊಡ್ತಾ ಇದ್ವಿ, ಅಕ್ಕಿ ಬಡವ್ರಿಗೆ ಅಕ್ಕಿ ಕೊಡ್ತಾ ಇದ್ವಿ. ಒಂದ್ ಮಂದಿ 20 ಕೆಜಿ 30 ಕೆಜಿ 40 ಕೆಜಿ ಕೊಡ್ತಾವೆ. ನಿಮ್ಗೆ ಎಷ್ಟು ಬೇಕಾದ್ರೆ ತಾಬಿಟ್ಟು ಮಾಡಿ ಕೊಡ್ತಾರೆ 20 ರೂಪಾಯಿ ಕೆಜಿ. ಇನ್ನು ಅರ್ಧ ಗಂಟೆ ಒಳಗೆ ಸೋನು ಮಷೀನ್ ಅದು, ಅರ್ಧ ಗಂಟೆ ಒಳಗೆ ಸೋನು ಮಷೀನ್ ಹಾಕ್ತಾ ಇದೆ. ಸೋನು ಮಷೀನ್ ಎಷ್ಟು 50ರಿಂದ 60 ರೂಪಾಯಿ ಕೆಜಿ. ಏನು 20 ರೂಪಾಯಿ ನೀವು ಮಾಡಿದ್ದು ಸರ್ಕಾರ ಪುಕ್ಕಟೆ ಕೊಟ್ಟಿದ್ದು ಸೋನು ಮಷೀನ್ ಹಾಕ್ತಾ ಇದೆ. ಒಬ್ಬ ರಾಜಕೀಯದವರು ಕೇಳೋದು ಇದೇನಪ್ಪ ಇದು ಅರ್ಥ? ಏನ್ ಮಾಡಕ್ಕೆ ನಾವು ನೀವು ಎಮ್ಮೆಲೆ ಮಾಡಿದ್ರೆ ದುಡ್ಡು ಎಮ್ಮೆಲೆ ಮಾಡಿದ್ರ ನಮಗೆ ಕೇಳಕ್ ಬೇಡವಾ? ಈ ಸಮಾಜಕ್ಕೆ ಏನ್ ಆಗ್ತಾ ಇದೆ, ಈ ಸಮಾಜದಲ್ಲಿ ಏನೇನ್ ಮಾಡ್ತಾವ್ರೆ ಅದನ್ನು ಕಂಟ್ರೋಲ್ ಮಾಡೋ ಶಕ್ತಿ ಯಾರಿರೋದು? ನಮ್ಗೂ ಇರೋದು ಎಮ್ಮೆಲೆ. ನಾವೇ ಕಾಡ್ರ ಆಗ್ಬಿಟ್ರೆ ನೀವೇ ಮಾಡ್ತೀರಾ? ನೀವು ಕಾಡ್ರ ಆಗ್ತೀರಾ? ದಯವಿಟ್ಟು ಹೇಳ್ತೀನಿ, ಉತ್ತಮವಾಗಿ ಮತ್ತು ಸಮಾಜದಲ್ಲಿ ಯಾರು ಉತ್ತಮವಾಗಿ ಕೆಲಸ ಮಾಡ್ತಾರೆ ನಾವು ನಾಲ್ಕು ಕೇಳ್ತೀರಿ, ದುಡ್ಡಿದ್ರೆ ಯಾರು ಕೇಳ್ತೀರಿ? ನೀವು ಅಲ್ಲಿ ನಿಂತ್ಕೊಂಡು ಕೇಳ್ಬೋದು, ಏ ರುದ್ರಪ್ಪ ನಿಂತ್ಕೊಳ್ಳೋ ಅನ್ಬೋದು. ಅಂತ ದುಡ್ಡು ಇಸ್ಕೊಂಡು ನೀವ್ ಏನಾರ ಓಟ್ ಹಾಕಿದ್ರೆ ಏ ನಿಮ್ಮಪ್ಪ ಅಂತ 2 ಕೊಟ್ಟಿಲ್ಲ, ದುಡ್ಡು ಕೊಟ್ಟಿದ್ದೀವಲ್ಲ. ಆದ್ರಿಂದ ಎಲ್ಲ ಸಮಯ ಅಭಾವ ಅಂತ ನನ್ಗೆ ಗೊತ್ತೈತೆ. ಯಾಕಂದ್ರೆ ಜಾಸ್ತಿ ಮಾಡಿ ಬೈತಿಲ್ಲ ನನಗೆ, ಎಲ್ಲ ಬೈಕ್ ಜಾಸ್ತಿ. ನಾವು ಇನ್ನೂ ಆಗರು, ನಾವು ಆಗ್ತಾನೆ ಇರೋರು. ಲಕ್ಷ್ಮಣ ನಾವಂತೂ ಆಗಲ್ಲ. ಅದರಿಂದ ನಮ್ಗೆ ಜಾತಿ ಮಾತಾಡಿ ಬೈಸಿದ್ರೆ ಕೂತ್ಕೊಳ್ಳ. ಅದನ್ನ ಜಾತಿ ಮಾತಾಡ ಅವಾಗ ಪರಿಸ್ಥಿತಿ ಆಮೇಲೆ ದಯವಿಟ್ಟು ಕೇಳ್ತೀನಿ. ನೀವು ಅನೇಕ ಜನ ಮಾತಾಡಿದ್ದಾರೆ. ದಯವಿಟ್ಟು ಸಮಾಜವನ್ನು ತಿಳ್ಬೇಕಾದ್ರೆ ನಿಮ್ಮಿಂದಲೇ, ನಮ್ಮಿಂದ ಆಗಲ್ಲಪ್ಪ. ಪ್ರತಿಯೊಬ್ಬರು ಆಗಲ್ಲ ನಮ್ಮಿಂದ. ನಾವು ದುಡ್ಡು ಕೊಡ್ತೀವಿ, ಸಾಮಾಜಿಕ ಬಾಂಧವರ ಕರ್ಕೊಂಡ್ಬಂದ್ರೆ ಬಾಂಧವ್ರು ಹೊಡಿದ್ರೆ ಅಲ್ಲಿ ಕೊಟ್ಟೆ ಹೋಗ್ತಾರೆ ಜನ ಹೊಡಿಲಿ. ಬಾಂಧವ್ರು ಗೊತ್ತ ಕಡೆ ಅಂದ್ರೆ ಹೆಲ್ಮೆಟ್ ಗೊತ್ತಾಗ ಕೊಟ್ಟೆ ಹೋಗ್ತಾರೆ. ಈ ಒಂದು ಪರಿಸ್ಥಿತಿ ಇರೋದ್ರಿಂದ ಸಮಾಜ ಕೈ ಮುಂದೆ ಹೇಳ್ತೀವಿ ಸ್ವಾಮಿ, ಸಮಾಜ ಕೆಟ್ಟೋಗೈತೆ. ನೀವೆಲ್ಲರೂ ಬುದ್ಧಿವಂತರಾಗಿ ನೀವು ಯಾರ್ಯಾರ ಓಟ್ ಹಾಕಿ ಸ್ವಾಮಿ, ನಮ್ಗೆ ನಾನು ಕೇಳಲ್ಲ. ಯಾರು ಕೂತವ್ರೆ ಎಲ್ಲ ದುಡ್ಡು ಕೊಟ್ಟವರಿಗೆ ಓಟ್ ಹಾಕೋದು ಅಂತ ಓಟ್ ಹಾಕಲ್ಲ. ನಾವು ದುಡ್ಡು ಕೊಟ್ಟವರಿಗೆ ನಾವು ಕ್ಯಾನ್ ನೀವು ಹೇಳ್ತೀವಿ, ನಾನು ದುಡ್ಡು ಕೊಟ್ಟವರಿಗೆ ಕ್ಯಾನ್ ಇಂಥ ಪಾಪರ ಕೊಟ್ಟರೆ ಅತ್ತ ಹೋಗ್ತೀನಿ, ಆಂಧ್ರ ವ್ಯಾಪಾರ ಕೊಟ್ಟರೆ ಅತ್ತ ಹೋಗ್ತೀನಿ, ಲಕ್ಷ್ಮೀ ವ್ಯಾಪಾರ ಕೊಟ್ಟರೆ ಅತ್ತ ಹೋಗ್ತೀನಿ. ನಮ್ದು ಅದೇ ಆಗಿದೆ, ನಿಮ್ದು ಆಗಿದೆ. ದಯವಿಟ್ಟು ಜಾತಿ ಮಾತಾಡ್ತಾರೆ. ಈ ಸಮಾಜವನ್ನು ತಿಳ್ಬೇಕಾದ್ರೆ ನೀವೆಲ್ಲ ಬುದ್ಧಿವಂತರಾಗಿ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನು ಮಾಡಿ, ವಿದ್ಯಾವಂತರನ್ನು ಮಾಡಿ ಗೊತ್ತಾ ಸಮಾಜವನ್ನು ತಿದ್ದಬೇಕಾದ್ರೆ ವಿದ್ಯಾವಂತರಿಂದ ಮಾತ್ರ ಸಾಧ್ಯ. ಅವ್ರನ್ನ ವಿದ್ಯಾವಂತರು ಮಾಡಿ, ಮಕ್ಕಳನ್ನು ಬುದ್ಧಿವಂತರು ಮಾಡಿ ನಿಮ್ಮ ಸಮಾಜವನ್ನು ನಾವು ಕರೆಕ್ಟು. ಚಿಕ್ಕವರು ಮಾತಾಡಿದ್ರು ವಿದ್ಯಾವಂತರು ಕರೆಕ್ಟು, ಅದು ಹೇಳಬೇಕು. ನಾನು ಯಾರು ಹೋಗ್ತಾರೆ ಯಾಕೆ ಅಂದ್ರೆ ವಿದ್ಯಾವಂತರು ಕರೆಕ್ಟು. ವಿದ್ಯಾವಂತರನ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಯಾರು? ಇವ್ರನ್ನ ಪಕ್ಷ ಅಂತ ಎಮ್ಎಲ್ಎಗಳು ದುಡ್ಡು ಕೊಟ್ರಿ ಅಂತ ಅದೊಂದು 90 ಕುಟ್ಕೊಂಡ್ ಬರ್ತೇನೆ ಅಂತ ಹೇಳಿ ಅವರಿಗೆ ಕೊಡೋಣ. ನಾನು ಏನ್ ಮಾಡೋಣ? ಅವರಿಗೆ ಕೊಟ್ಟು ಮೂಡಿಲ್ಲ ಹಿಡಿತ ಹಿಂಸೆ ಕರ್ತನಿಂದ ಕೊಟ್ಟು ನಮ್ ಓಡೇ ಬಿಡೋದಂತ ಗೊತ್ತಿರ್ಲಿಲ್ಲ. ಆದ್ರಿಂದ ಯಾಕೆ ಕರಪ್ಷನ್ ಅಂತ ಹೇಳಿದ್ರೆ ಹೇಳಿ ಅವರೇ ಕರಪ್ಷನ್ ಅಂತ. ಅವರಲ್ಲ ಸ್ವಾಮಿ ಕರಪ್ಷನ್, ನಾವು ಕರಪ್ಷನ್. ನೀವು ಮಾಡಿರೋದು ನಮ್ಮನ್ನು ಕರಪ್ಷನ್ ಮಾಡಕ್ಕೆ. ನೀವು ಸರಿಯಾಗಿದ್ರೆ ನಾವು ಕರಪ್ಷನ್ ಆಗ್ತಿಲ್ಲ, ನಾವು ಸರಿಯಾಗಿದ್ರೆ ಅಧಿಕಾರಿಗಳು ಕರಪ್ಷನ್ ಆಗ. ಇವತ್ತು 10 ಕೋಟಿ 20 ಕೋಟಿ 50 ಕೋಟಿ 60 ಕೋಟಿ ಖರ್ಚು ಮಾಡಿ ಎಮ್ಎಲ್ಎಗಳು ಆಗಿ ಬರೀ 50 ಕೋಟಿ ಖರ್ಚು ಮಾಡಿದ್ರೆ 50 ಸಾಕು. ನಮ್ಗೆ 500 ಕೋಟಿ ಬೇಕು, ನೆಕ್ಸ್ಟ್ 3 ಕೋಟಿ ಆಗುತ್ತೇನೋ, ನಮ್ಮ ಮಕ್ಕಳಿಗೆ ಬೇಕು, ಆಸ್ತಿ ಮಾಡ್ಬೇಕು. ಅದರಿಂದ ನಾವು ಸರಿಯಾಗಿಟ್ಕೊಂಡ್ರೆ ಕರಪ್ಷನ್ ಅನ್ನಿಸ್ತಾನೆ. ನಾನು ಯಾಕೆ ನಾವು ಅಭ್ಯಾಸ ದುಡ್ಡು ಕೊಟ್ಟವರು ಲೆಕ್ಕ ಬರೀತೀವಿ.
ಅವ್ರ ಐಆರ್ ಆಫೀಸರ್ ಇವ್ರು ಸರಿ ಇಲ್ಲ, ಆಫೀಸಿಗೆ ಬರ್ತಾ ಇಲ್ಲ, ಫುಡ್ ಕರೆಕ್ಷನ್ ಎಲ್ಲರೂ ದುಡ್ಡು ಕೇಳ್ತೇನೆ ಅಂತ ಬರೀತೀವಿ. ನಮ್ದ ಗೋರ್ಮೆಂಟ್ ದುಡ್ಡು ಕೊಟ್ಟಾದ್ಮಕ್ಕಲ್ಲ ಅದೇ ಮನುಷ್ಯನ ಅವ್ನು ದುಡ್ಡು ಕೊಟ್ಟು ನಮ್ಗೆ ಸರ್ಕಾರಕ್ಕೆ ಉತ್ತಮವಾಗಿ ಕೆಲಸವನ್ನು ಮಾಡ್ತಾನೆ. ನಾವು ನೀವು ಸರಿಯಾಗಬೇಕು ನಗದಲ್ಲ, ಲಕ್ಷ್ಮಣ್ ನಗ್ತಾನೆ, ನೀವು ಸರಿಯಾಗಬೇಕು. ಕುಡಿ ಅಂತ ನಮ್ಗೆ 10 ಲಕ್ಷ ಕೊಡಿ, ನಮ್ಮ ಮುಖ್ಯಂದ್ರ ಕೊಡ್ಬೇಕಲ್ಲ. ಯಾರ್ಯಾರು ಓಟ್ ಹಾಕ್ರಿ, ಯಾರಿಗೆ 3 ಜನ 4 ಜನ ಇರ್ತಾರೆ, ನಿಮ್ ಇಷ್ಟ ಬಂದ್ರೆ ಓಟ್ ಹಾಕಿ 1 ರೂಪಾಯಿ ಇಷ್ಟಪಡಿ. ಅವತ್ತ ನಿಮ್ಗೆ ಎದುರ್ತಾರೆ, ನಾವು ಎದುರ್ತೇವೆ ಅಂತ. ನೀವೇನಾದ್ರು ಓಟ್ ಹಾಕಿಬಿಟ್ಟು ಏನಾರ ನಮ್ಮ ದುಡ್ಡು ಇಸ್ಕೊಂಡು ನಾವೆಲ್ಲ ಮಾಡಿದ್ರೆ ನಿಮ್ಗೆ ಎದುರದೇ ನೀವು ಬಂದ್ರೆ ನಂತರ ಲಾಭ ಪಡಿತೀವಿ. ಎಲೆಕ್ಷನ್ ದಾಗ ನಿಮ್ ಮನೆಗೆ ಬರ್ತೀವಿ. ಎಲೆಕ್ಷನ್ ಆದ್ಮಕ್ಕಲ್ಲ ನಮ್ಮ ಮನೆಗೆ ಬರ್ಬೇಕು. ನಾವು ತಮ್ಮ ಬಂದವನೆ ಅಂತ ಅವ್ನು ಯಾರು ಹೇಳಿದ್ರೆ ಮಗ ದುಡ್ಡು ಇಸ್ಕೊಂಡಿದ್ದ 5 ಲಕ್ಷ ಊರಿಗೆ 10 ಲಕ್ಷ ಇಸ್ಕೊಂಡಿದ್ದ. ಇಲ್ಲಿ ನಾಳ ಯಾರು ದುಡ್ಡು ಬಂದವನೇ ಇಸ್ಕೊಂಡ ನಾವು ದುಡ್ಡು ಹಾಕ್ತಾರಲ್ಲ, ದುಡ್ಡು ಕೊಡೋರು ಅವ್ರನ್ನ ನೋಡ್ತೀವಿ ಹೊತ್ತು ನೀವು ಮುಂದ್ ನೋಡಲ್ಲ. ಅದರಿಂದ ನಮ್ಮನ್ನ ಎದುರಿಸ್ಬೇಕಾದ್ರೆ ನೀವು ಸರಿಯಾಗಿರ್ಬೇಕು. ರೈತರು ಮತದಾರರು ಸರಿಯಾಗಿರ್ಬೇಕು. ಆ ಮತದಾರರು ಸರಿ ಸಮಾಜ ಸರಿಯಾಗಿದೆ, ಇದು ಸಮಾಜ ಹಾಳಾಗುತ್ತೆ ಅಂತ ಹೇಳಿ ಹೆಚ್ಚಿಗೆ ಮಾತಾಡಿದ್ದೀನಿ. ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿ ಈ ಸಮಾರಂಭಕ್ಕೆ ಕರೆಸಿ ಮಾತಾಡೋ ಅವಕಾಶ ಕೊಟ್ಟಂತ ಅಧ್ಯಕ್ಷರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರೂ ಗಮನಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಮಾಜಕ್ಕೆ ಕನ್ನಡಿ ಹಿಡಿದಂತೆ ಮಾತನಾಡಿದಂತಹ ನೆಚ್ಚಿನ ಮಾಜಿ ಶಾಸಕರು ಶ್ರೀ ಎಸ್ ರುದ್ರಪ್ಪನವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ತಮ್ಮೆಲ್ಲರನ್ನ ಕುರಿತು ಮತ್ತೋರ್ವ ಗಣ್ಯರು ಮಾತನಾಡಿದ್ದಾರೆ. ಎಸ್.ಆರ್. ಗೌಡರು, ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರು, ನಿಮ್ಮೆಲ್ಲರನ್ನು ಕುರಿತು ಕೆಲವೇ ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಅವರಿಗೆ ಹೃದಯಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಪ್ರಸನ್ನಾನಾಥ ಸ್ವಾಮೀಜಿಯವರ ಪಾದಾರವಿಂದರಿಗೆ ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಒಕ್ಕೂಟದ ಅಧ್ಯಕ್ಷರು, ನನ್ನ ಆತ್ಮೀಯರು ಆಗಿರ್ತಕ್ಕಂತಹ ಮಾಲಿಂಗಯ್ಯನವರೇ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಈ ತಾಲೂಕಿನ ಹಲವಾರು ಮಾಜಿ ಶಾಸಕರುಗಳು ಇವತ್ತು ಆಗಮಿಸಿದ್ದಾರೆ. ಅದರಲ್ಲಿ ಹಿರಿಯರಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ MT ಕೃಷ್ಣಪ್ಪ ಸರ್ ಅವರೇ, ಹಾಗೆ ಮತ್ತೋರ್ವ ನಮ್ಮ ಆತ್ಮೀಯರು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಆಗಿರ್ತಕ್ಕಂಥ ಬೆಮೆಲ್ ಕಾಂತರಾಜರವರೇ, ಹಾಗೆ ಮತ್ತೋರ್ವ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣರವರೇ, ಈಗ ತಾನೇ ಇಡೀ ರೈತರ ಬದುಕಿನ ಬಗ್ಗೆ, ಅವರ ಮುಂದಿನ ಜೀವನದ ಕಾರ್ಯವೈಖರಿ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ಈ ಒಂದು ರೈತ ಕಾರ್ಯಕ್ರಮದಲ್ಲಿ ರೈತರ ಪರವಾಗಿ ಸಾಕಷ್ಟು ಹಿತನುಡಿಗಳನ್ನ ಹೇಳಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಎಸ್ ರುದ್ರಪ್ಪನವರೇ, ಮತ್ತು ನಮ್ಮ ಆತ್ಮೀಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಒಕ್ಕೂಟದ ನಿರ್ದೇಶಕರುಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಹಳೆಮನೆ ಶಿವನಂಜಪ್ಪನವರೇ, ಮತ್ತು ನಮ್ಮ ಚನ್ಮರಣ್ಣವರೇ, ವಿಜಯ್ ಕುಮಾರ್ ಅವರೇ, ನಮ್ಮ ಕೊಂಡವಾಡಿ ವಿಶ್ವನಾಥ್ ಅವರೇ, ಸಾಕಷ್ಟು ಜನ ಹಿರಿಯರು, ನಮ್ಮ ಅಧಿಕಾರಿಗಳು, ಒಕ್ಕೂಟದ ವ್ಯವಸ್ಥಾಪಕರಾಗಿರ್ತಕ್ಕಂಥ BB ಸುರೇಶ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರುಗಳೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಈ ತಾಲೂಕಿನ ಎಲ್ಲ ಪ್ರಗತಿಪರ ರೈತ ಬಂಧುಗಳೇ, ಹೈನುಗಾರರೇ, ಮತ್ತು ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನ ಪಡೆಯಲಿಕ್ಕೆ ಆಗಮಿಸಿರ್ತಕ್ಕಂಥ ಇವತ್ತು ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಹೈನುಗಾರ ಬಂಧುಗಳೇ, ಈ ಒಂದು ವಿಶೇಷವಾದಂತ ಬೃಹತ್ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಅಧ್ಯಕ್ಷ ನಿಜಕ್ಕೂ ಕೂಡ ಜನಪರ ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥ, ರೈತರ ಬಗ್ಗೆ ಯಾವಾಗಲೂ ಹಿತಚಿಂತನೆಯನ್ನ ಮಾಡ್ತಿರ್ತಕ್ಕಂಥ, ಒಂದು ಸಹಕಾರ ವೃತ್ತಿನ ಪುರಸ್ಕೃತರು ಆಗಿರ್ತಕ್ಕಂಥ ನಮ್ಮ ಮಾಲಿಂಗಯ್ಯನವರು ಒಂದು ಬೃಹತ್ ಈ ಒಂದು ಆರೋಗ್ಯ ಮೇಳವನ್ನ ಇವತ್ತು ಏರ್ಪಡಿಸಿರ್ತಕ್ಕಂಥದ್ದು ಈ ಸಿರಾ ತಾಲೂಕಿನ
ತುರುವೇಕೆರೆ ತಾಲೂಕಿನ ಎಲ್ಲ ಒಂದು ನಮ್ಮ ಹೈನುಗಾರರ ಪಾಲಿಗೆ ಇವತ್ತೊಂದು ಒಳ್ಳೆಯ ಅದ್ಭುತವಾಗ್ತಕ್ಕಂತ ಒಂದು ಕಾರ್ಯಕ್ರಮ. ಇವತ್ತು ನಾವೆಲ್ಲರೂ ಕೂಡ ಹೈನುಗಾರರು ಈ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಈ ಒಂದು ಆರೋಗ್ಯ ತಪಾಸಣಾ ಕಾರ್ಯಕ್ರಮಗಳನ್ನ ಇಡೀ ಜಿಲ್ಲೆನಲ್ಲೇ ಕೂಡ ಇವತ್ತು ಏರ್ಪಡಿಸ್ತಾರೆ. ತಮ್ಮೆಲ್ಲರಿಗೂ ಕೂಡ ಇವತ್ತು ಆಶ್ಚರ್ಯ ಆಗ್ಬೋದು. ಇವತ್ತು ಹಾಲಿನ ವಹಿವಾಟಿನಲ್ಲಿ ತೊಡಗಿರ್ತಕ್ಕಂತ ಈ ಒಂದು ವೈವೋದ್ಯಮ ಸಂಸ್ಥೆ ರೈತರ ಇಂತ ಹಲವಾರು ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂತಾ ಇರ್ತದ್ದು, ಅವರ ಸಾಮಾಜಿಕ ಬದುಕಿಗೆ ಇವತ್ತು ಹೆಚ್ಚಿನ ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ನಮ್ಮ ಒಕ್ಕೂಟಗಳಲ್ಲಿ ಇಂತ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಇವತ್ತು ನಾವು ನಡೆಸ್ತಾ ಇರ್ತಕ್ಕಂಥದ್ದು ಹಾಲಿನ ವಹಿವಾಟು. ಇಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ರೈತರಿಗೆ ಸಂಬಂಧಪಟ್ಟಂತ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಒಂದು ಮಹಾಮೇಳ. ಇವತ್ತು ಎತ್ತರದ ಸಂಬಂಧ ಎಂಬ ರೀತಿಯಲ್ಲಿ ಈ ಒಂದು ವ್ಯವಸ್ಥೆ ನಿಜ ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ತುಮಕೂರಿನಂತಹ 14 ಹಾಲು ಒಕ್ಕೂಟಗಳು ಇವತ್ತು ಕೆಲಸ ನಿರ್ವಹಣೆ ಮಾಡ್ತಾರೆ. ಅದರಲ್ಲಿ ಈ ತುಮಕೂರು ಹಾಲು ಒಕ್ಕೂಟ ಇವತ್ತು ವಿಶೇಷವಾಗಿ ರೈತರ ಕಲ್ಯಾಣ ಟ್ರಸ್ಟ್ ಎಂಬ ಒಂದು ಸಂಸ್ಥೆಯನ್ನ ಮಾಡಿಕೊಂಡು ಆ ಮುಖಾಂತರ ಇಂತ ನಮ್ಮ ಹೈನುಗಾರರ ಬದುಕಿಗೆ ಆಸರೆ ಆಗ್ತಕ್ಕಂತ ಉಚಿತ ಆರೋಗ್ಯ ಶಿಬಿರ ಇರ್ತಕ್ಕಂಥದ್ದಿರ್ಬೋದು, ಅವರ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದಿರ್ಬೋದು, ಮತ್ತು ಅವರ ಒಂದು ಏನು ಹೈನುಗಾರಿಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎದುರಾದಂತಹ ಸಮಸ್ಯೆ ಸಂದರ್ಭದಲ್ಲಿ ಅವರಿಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು. ನಮ್ಮ ರಾಸುಗಳು ಏನಾದ್ರೂ ಕೂಡ ಮೃತಪಟ್ಟಂತಹ ಸಂದರ್ಭದಲ್ಲಿ ಆ ರಾಸುಗಳಿಗೆ ವಿಮೆ ಪರಿಹಾರನ ಕೊಡ್ತಕ್ಕಂಥದ್ದು. ಇಂತ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ನಮ್ಮ ತುಮಕೂರು ಹಾಲು ಒಕ್ಕೂಟ ಇಡೀ ರಾಜ್ಯದಲ್ಲೇ ಕೂಡ ಒಂದು ವಿಶೇಷವಾಗಿ ವಿಭಿನ್ನವಾಗಿ ಇಂಥ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬಂದಿದ್ದೀವಿ. ತಮ್ಮ ಎಲ್ಲ ರೈತರ ಪಾಲಿಗೆ ಒಂದು ಹೆಚ್ಚಿನ ಶಕ್ತಿಯನ್ನು ತುಂಬಬೇಕು ಎಂಬ ಒಂದು ನಿಟ್ಟಿನಲ್ಲಿ ಇವತ್ತು ಒಕ್ಕೂಟದಲ್ಲಿ ಬರ್ತಕ್ಕಂತ ಆದಾಯದ ಮೂಲದಲ್ಲಿ ಇವತ್ತು ಸುಮಾರು ಒಂದು 25% ಅಷ್ಟು ಲಾಭಾಂಶವನ್ನ ಇಂತ ನಮ್ಮ ರೈತರ ಬದುಕಿಗೋಸ್ಕರ, ರೈತರ ಮಕ್ಕಳ ಬದುಕಿಗೋಸ್ಕರ, ಅವರ ಶಿಕ್ಷಣಕ್ಕೋಸ್ಕರ ಇವತ್ತು ಹೆಚ್ಚು ಒತ್ತನ್ನು ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ನಮ್ಮ ಹೈನುಗಾರರ ಏನೋ ಒಂದು ಆರೋಗ್ಯದಲ್ಲಿ ಏನಾದ್ರೂ ಕೂಡ ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯವನ್ನು ಸರಿಪಡಿಸಬೇಕು ಎಂಬ ಒಂದು ಮಹಾದೂರ ಒಂದು ಆಲೋಚನೆಯನ್ನು ಇಟ್ಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ನಮ್ಮೆಲ್ಲರ ಬದುಕಿಗೆ ನಮ್ಮ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯ ಇದ್ರೆ ನಾವು ಏನನ್ನ ಬೇಕಾದ್ರೂ ಕೂಡ ನಾವು ಸಾಧನೆ ಮಾಡಬಹುದು. ಅಂತಹ ನಿಟ್ಟಿನಲ್ಲಿ ನಮ್ಮ ಹೈನುಗಾರರ ಒಂದು ಆರೋಗ್ಯ ಉತ್ತಮಪಡಿಸಬೇಕು. ಅವರ ಒಂದು ಆರೋಗ್ಯ ಉತ್ತಮ ಸ್ಥಿತಿಯಲ್ಲಿ ಇದ್ರೆ ನಮ್ಮ ಹೈನುಗಾರರಿಗೆ ಒಂದು ಶಕ್ತಿಯನ್ನ ನೀಡುವಂತಹ ಕೆಲಸ ಆಗ್ತದೆ. ಅವರ ಇನ್ನಷ್ಟು ಹೈನುಗಾರಿಕೆಯಲ್ಲಿ ಹೆಚ್ಚು ತೊಡಸ್ತಕ್ಕಂತ ಒಂದು ಸಂದರ್ಭ ಸೃಷ್ಟಿಯಾಗ್ತದೆ ಎಂಬ ನಿಟ್ಟಿನಲ್ಲಿ ಇವತ್ತು ನಮ್ಮ ಎಲ್ಲ ತಾಲೂಕುಗಳಲ್ಲೂ ಸಮೇತ, ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಸಮೇತ ಪ್ರತಿ ವರ್ಷ ನಮ್ಮ ಹೈನುಗಾರರಿಗೆ ಇಂಥ ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನ ನಾವು ಸುಮಾರು ಇವತ್ತು 7-8 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಈ ಕಾರ್ಯಕ್ರಮಗಳನ್ನು ನಂಬ್ಕೊಂಡು ಬಂದಿದ್ದೀವಿ. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಮಾಲಿಕಪ್ಪನವರು ಅಧ್ಯಕ್ಷ ಆದಂತಹ ದಿನದಿಂದ ಇಲ್ಲಿವರೆಗೂ ಕೂಡ ಇಂಥ ರೈತ ಪರ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತನ್ನು ಇವತ್ತು ಕೊಡ್ತಾ ಇದೆ. ಅದರಲ್ಲೂ ಕೂಡ ಇಡೀ ರಾಜ್ಯದಲ್ಲೇ ಕೂಡ ಇವತ್ತು ತುಮಕೂರು ಹಾಲಿನ ಒಕ್ಕೂಟದಲ್ಲಿ ಹಾಲಿನ ದರವನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ದರ ಏರಿಸಿಕೊಂಡು ಬಂದಿರತಕ್ಕಂತ ಯಾವ್ದಾದ್ರು ಒಂದು ಒಕ್ಕೂಟ ಇದೆ ಅಂದ್ರೆ ಅದು ತುಮಕೂರು ಹಾಲು ಒಕ್ಕೂಟ. ತಾವೆಲ್ಲ ಸದಸ್ಯರು ನಮ್ಮ ಹೈನುಗಾರರು ನೀವು ಯೋಚನೆ ಮಾಡ್ಬೇಕು. ನಾವು ಕೊಡ್ತಾ ಇರ್ತಕ್ಕಂತ ಇವತ್ತು ಹಾಲಿನ ದರ ಇವತ್ತು ಅತಿ ಹೆಚ್ಚಿನದಲ್ಲಿ ಕರ್ನಾಟಕದಲ್ಲೇ ಇವತ್ತು ದಕ್ಷಿಣ ಕನ್ನಡವನ್ನು ಹೊರತುಪಡಿಸಿದ್ರೆ ಇವತ್ತು ತುಮಕೂರು ಹಾಲು ಒಕ್ಕೂಟ ಹೆಚ್ಚಿನ ದರವನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸಬಹುದು. ಇವತ್ತು ನಮ್ಮಗಳ ಎಲ್ಲ ದೃಷ್ಟಿನೂ ಕೂಡ ನಮ್ಮ ರೈತರ ಹಿತವನ್ನ ಕಾಪಾಡ್ತಕ್ಕಂತ ಒಂದು ಏಕೈಕ ಮಾತ್ರ ನಮ್ಮ ಗುರಿಯನ್ನು ಇಟ್ಕೊಂಡು ಇವತ್ತು ಹಾಲು ಒಕ್ಕೂಟದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಿಜ ಕೂಡ ಸರ್ಕಾರ ಏನೆಲ್ಲ ಕೆಲಸ ಮಾಡ್ಬೋದು, ಸರ್ಕಾರ ಏನೆಲ್ಲ ಯೋಜನೆಗಳನ್ನ ಕೊಡ್ಬೋದು, ಆದರೆ ನಾವು ರೈತರ ಒಂದು ಹಿತದೃಷ್ಟಿಯನ್ನು ಇಟ್ಕೊಂಡು ರೈತರಿಗೆ ಮೂಲಭೂತವಾಗಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ಆ ರೈತರಿಗೆ ಒಂದು ಸಾಧನೆ ಮಾಡಬಹುದು, ಅವನ ಬದುಕು ಹಸನಾಗ್ತದೆ, ಅವನ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾನೆ ಎಂಬ ಒಂದು ಕಲ್ಪನೆಯನ್ನು ಇಟ್ಕೊಂಡು ಆ ನಿಟ್ಟಿನಲ್ಲಿ ಅವರಿಗೆ ಬೇಕಾಗ್ತಕ್ಕಂತ ಇಂತಹ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ನಾವು ಒಕ್ಕೂಟದ ವತಿಯಲ್ಲಿ ಇವತ್ತು ಹಮ್ಮಿಕೊಂಡು ಬಂದಿದ್ದೀವಿ. ಆ ನಿಟ್ಟಿನಲ್ಲೂ ಕೂಡ ನಮ್ಮ ಮಾನ್ಯ ಅಧ್ಯಕ್ಷರು, ನಮ್ಮ ಏನು ಇವತ್ತಿರ್ತಕ್ಕಂಥ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಂತ ಬಿ.ಪಿ. ಸುರೇಶ್ ಅವರು ಕೂಡ ಒಬ್ಬ ರೈತ ಕುಟುಂಬದಿಂದ ಬಂದಿರತಕ್ಕಂತ ಒಬ್ಬ ಅಧಿಕಾರಿಯಾಗಿ ಇವತ್ತು ಹಲವಾರು ನಮ್ಮ ರೈತರ ನಿಲುವುಗಳಿಗೆ ನಮ್ಮ ಒಕ್ಕೂಟದಲ್ಲಿ ನಾವು ನಿರ್ದೇಶಕರುಗಳು
ಏನು ಇವತ್ತು ರೈತರ ಪರವಾಗ್ತಕ್ಕಂತ ನಿಲುವುಗಳು ನಾವು ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಅವಕ್ಕೆ ಸಕಾರಾತ್ಮಕವಾದಂತ ಒಪ್ಪಿಗೆಯನ್ನು ಕೊಟ್ಟು ಈ ಒಂದು ಒಕ್ಕೂಟದ ಬೆಳವಣಿಗೆಗೆ ಪೂರಕವಾಗ್ತಕ್ಕಂತ ಶಕ್ತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಏನು ತುಮಕೂರು ಹಾಲು ಒಕ್ಕೂಟದಲ್ಲಿ ಸುಮಾರು 270 ಕೋಟಿ ವೆಚ್ಚದಲ್ಲಿ ಒಂದು ಮೆಗಾ ಡೈರಿಯನ್ನ ಪ್ರಾರಂಭ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಅದೇನಾದ್ರೂ ಕೂಡ ಮೆಗಾ ಡೈರಿ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಇಡೀ ತುಮಕೂರಿನ ಏನು ನಮ್ಮ ಹಾಲು ಉದ್ಯಮದಾರರಿಗೆ ರೈತರಿಗೆ ನಿಜಕ್ಕೂ ಕೂಡ ಒಂದು ಶಕ್ತಿ ಬಂದಂತಹ ಸ್ಥಿರವಾಗಿ ಇವತ್ತು ಕೊಂಡಂತಕ್ಕಂತ ಒಂದು ಸುಸಂದರ್ಭ ಇವತ್ತು ಬರ್ತಕ್ಕಂತ ಕೆಲಸ ಆಗ್ತದೆ. ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಒಕ್ಕೂಟದಲ್ಲಿ ನಾವು ಮಾಡ್ತಾ ಇದ್ರು ಕೂಡ ನಮ್ಮ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಆದಂತಹ ರೀತಿಯಲ್ಲಿ ಒಕ್ಕೂಟದಲ್ಲೂ ಸಮೇತ ಹಣವನ್ನು ಇವತ್ತು ಕ್ರೋಢೀಕರಣ ಮಾಡೋದ್ರ ಮುಖಾಂತರ ಸುಮಾರು 100 ಕೋಟಿ ಹಣವನ್ನು ಇವತ್ತು ನಾವು ಕೂಡಿಟ್ಟಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಯಾವುದೇ ರೀತಿಯಲ್ಲಿ ಒಂದು ಬಟವಾಡಿ ಆಗ್ಲಿ ಅವರಿಗೆ ತುರ್ತು ಸಂದರ್ಭದಲ್ಲಿ ಒಕ್ಕೂಟಕ್ಕೆ ಧಕ್ಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಕ್ಕೂಟಕ್ಕೆ ತೊಂದರೆ ಆಗಬಾರ್ದು. ನಮ್ಮ ರೈತರಿಗೆ ಸಕಾಲಕ್ಕೆ ಇವತ್ತು ಬಟವಾಡಿಯನ್ನ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು 100 ಕೋಟಿಗಳ ಹಣವನ್ನು ಇವತ್ತು ಕೂಡಿಟ್ಟಿರ್ತಕ್ಕಂಥದ್ದು ನಿಜ ಕೂಡ ನಮ್ಮ ಅಧ್ಯಕ್ಷರ ಒಂದು ಪೂರ್ವ ಆಲೋಚನೆ. ಆ ನಿಟ್ಟಿನಲ್ಲಿ ಇವತ್ತು ಒಕ್ಕೂಟ ಸುಭದ್ರವಾಗಿದೆ. ನಾವೆಲ್ಲರೂ ಕೂಡ ನಿಮ್ಮಗಳ ಹಿತದೃಷ್ಟಿಯಿಂದ ನಿಮ್ಮಗಳಿಗೆ ಒಂದು ಶಕ್ತಿಯನ್ನು ನೀಡಬೇಕು. ನಮ್ಮ ಒಕ್ಕೂಟದಲ್ಲಿ ಆಶ್ರಯವಿರ್ತಕ್ಕಂಥ ರೈತರಿಗೆ ನಿಜ ಕೂಡ ಈ ಒಂದು ಉದ್ಯಮದಲ್ಲಿ ನಮ್ಮೆಲ್ಲರೂ ಕೂಡ ಒಂದು ಶಕ್ತಿ ಬಂದಿದೆ. ಆ ನಿಟ್ಟಿನಲ್ಲಿ ಇಂತಹ ಹಲವಾರು ರೈತರು ಇನ್ನಷ್ಟು ಸಂಖ್ಯೆಯಲ್ಲಿ ಈ ಉದ್ಯಮದತ್ತ ಇವತ್ತು ಅವರು ವಾಗಬೇಕು. ಎಲ್ಲೋ ಒಂದ್ ಕಡೆ ಇವತ್ತು ಬೆಂಗಳೂರಿನಂತಹ ಮಹಾನಗರಗಳಿಗೆ ವಲಸೆ ಹೋಗ್ತಕ್ಕಂಥದನ್ನ ತಪ್ಪಿಸಿ ಇಡೀ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ನಮ್ಮ ರೈತರ ಜೀವನವನ್ನ ಕಂಡುಕೋಬೇಕು. ಅವರ ಜೀವನಾಧಾರವಾಗಿರ್ತಕ್ಕಂಥ ಈ ಒಂದು ಹೈನುಗಾರಿಕೆ ಉದ್ಯಮವನ್ನ ಅತಿ ಹೆಚ್ಚಿನ ರೀತಿಯಲ್ಲಿ ಒಂದು ಬೃಹತ್ ಸಂಖ್ಯೆಯಲ್ಲಿ ಅವ್ರಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಕೇಂದ್ರವನ್ನಾಗಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಈ ಒಂದು ಹಾಲಿನ ಉದ್ಯಮಕ್ಕೆ ಒಂದು ಶಕ್ತಿಯನ್ನು ತುಂಬತಕ್ಕಂತ ಕೆಲಸವನ್ನ ನಿಜ ಕೂಡ ನಾವೆಲ್ಲರೂ ಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಮಾಲಿಂಗಪ್ಪನವರ ವಿಶೇಷವಾಗಿ ಈ ಸಂದರ್ಭದಲ್ಲಿ ತಾಲೂಕಿನ ಜನ ನೀವು ಸ್ಮರಿಸಬೇಕಾಗ್ತದೆ. ಯಾಕೆಂದ್ರೆ ಅವರ ಒಂದು ಕಾರ್ಯವೈಖರಿ ರೈತರ ಪರವಾಗಿರ್ತಕ್ಕಂತ ಕಾರ್ಯಕ್ರಮವನ್ನ ಇವತ್ತು ಅವ್ರು ಕೊಡ್ತಾ ಇರ್ತಕ್ಕಂಥದ್ದು ಯಾವುದೇ ರೈತರಿಗೆ ಅನುಕೂಲ ಆಗ್ತಕ್ಕಂತ ನಿಲುವುಗಳಿಗೆ ನಾವು ಸದಸ್ಯರು ಒಕ್ಕೂಟದ ನಿರ್ದೇಶಕರು ನಾವು ಏನನ್ನ ಹೇಳಿದ್ರು ಕೂಡ ಅದನ್ನ ಪರಿಪಾಲಿಸಿ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂತ ಕೆಲಸವನ್ನ ನಮ್ಮ ಏನು ಇವತ್ತು ಮಾಲಿಂಗಪ್ಪನವರು ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರ. ಅಂತವ್ರನ್ನ ತಾವು ಇವತ್ತು ಈ ಒಂದು ತಾಲೂಕು ಜನ ಅವರನ್ನ ಒಬ್ಬರನ್ನ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರ ಹೈನುಗಾರರ ಪಾಲಿಗೆ ನಿಜ ಕೂಡ ಒಂದು ಶಕ್ತಿಯನ್ನು ಕೊಟ್ಟಂತಹ ಒಂದು ಕೆಲಸವನ್ನ ನೀವು ಮಾಡಿದಿರ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ತಾಲೂಕಿನ ಎಲ್ಲ ಇವತ್ತು ನಮ್ಮ ಮಾಜಿ ಹಿರಿಯ ಶಾಸಕರುಗಳು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಈ ಒಂದು ರೈತ ಪರ ಕಾರ್ಯಕ್ರಮದಲ್ಲಿ ಇವತ್ತು ಪಾಲ್ಗೊಂಡು ಬಹಳಷ್ಟು ಸಮಯವನ್ನು ಇವತ್ತು ಈ ರೈತರನ್ನ ತಮ್ಮಗಳ ಜೊತೆಯಲ್ಲಿ ಇವತ್ತಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದನೆಯನ್ನು ತಿಳಿಸ್ತಾ ಪರಮ ಪೂಜ್ಯರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದಂತಹ ಶ್ರೀಯುತ SR ಗೌಡ್ರವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಫಲಾನುಭವಿಗಳಿಗೆ ಚೆಕ್ ವಿತರಣಾ ಪಟ್ಟಿಯನ್ನ ಈಗ ತುಮಕೂರಿನ ಹಾಲು ಒಕ್ಕೂಟದ ವಿಸ್ತರಣಾಧಿಕಾರಿಗಳಾದಂತಹ ಶ್ರೀಯುತ ಮಂಜುನಾಥ್ ಅವರು ಫಲಾನುಭವಿಗಳ ಹೆಸರನ್ನ ಕೂಗ್ತಾರೆ. ದಯಮಾಡಿ ಅವರು ಬಂದು ಚೆಕ್ ಅನ್ನ ಸ್ವೀಕರಿಸಬೇಕಾಗಿ ಸಭೆಯ ಪ್ರಾರ್ಥನೆ. ಈ ಒಂದು ತುರುವೇಕೆರೆ ತಾಲೂಕಿನ 22 ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಒಕ್ಕೂಟ ಮತ್ತೆ KMF ವತಿಯಿಂದ 80% ಅನುದಾನದ ರೂಪದಲ್ಲಿ 22 ಸಂಘಗಳಿಗೆ ನಾವು ಕಂಪ್ಯೂಟರ್ ನ ವಿತರಣೆ ಮಾಡ್ತಾ ಇದ್ದೀವಿ. ಈಗ ಕೂಗ ಅಂತ ಕಾರ್ಯದರ್ಶಿ ಸೆಕ್ರೆಟರಿ ಅವರು ವೇದಿಕೆ ಮುಂಭಾಗ ಬೇಗ ಬರಬೇಕು. ಅಲೆಯಲ್ಲಿ MPCR ಅಧ್ಯಕ್ಷ ಸೆಕ್ರೆಟರಿ ಬರಬೇಕು. ಕಣತೂರು, ಬೆನಕನಕೆರೆ, ದಬ್ಬೆಘಟ್ಟ, ಕೆ ಹೊಸಹಳ್ಳಿ, ರಾಯಚಂದ್ರ, ಬೆಂಕಿಕೆರೆ, ಆಲುಗೊಂಡನಹಳ್ಳಿ, ಹರಿದಾಸನಹಳ್ಳಿ, ಹಳೆ ಸಂಪಿಗೆ, ದೊಡ್ಡಬೀರನಕೆರೆ, ಹಟ್ಟಿಹಳ್ಳಿ, ಕಾಡ್ಸೋರು, ಭುವನಹಳ್ಳಿ, ಕೊಪ್ಪತ್ಪಾಳ್ಯ, ಗೊಟ್ಟಿಕೆರೆ, ಕಲ್ಲುನಾಕ್ತಿಹಳ್ಳಿ, ರಂಗನಹಳ್ಳಿ, ಜಡಿಯ, ಸೊರವನಹಳ್ಳಿ, ಕೋಳಘಟ್ಟ, ಕರಡ್ಗೆರೆ ಇಷ್ಟು ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ವೇದಿಕೆ ವೇದಿಕೆಯ ಮೇಲಕ್ಕೆ
ಒಂದು 4 ಜನ ಬರ್ಬೇಕು, ಆ ನಂತರ ಕೆಳಗೆ ಎಲ್ಲಾರ್ಗು ಕೊಡಿಸ್ತಾರೆ ಅಧ್ಯಕ್ಷ. 4 ಜನ ಮಾತ್ರ ಮೇಲ್ಗಡೆ ಬನ್ನಿ. ಸೂಚಿತವಾಗಿ ಫಲಾನುಭವಿಗಳಿಗೆ ಒಂದು 4 ಫಲಾನುಭವಿಗಳಿಗೆ ಚೆಕ್ ವಿತರಣೆ ಮಾಡ್ತಾರೆ. ತದನಂತರ ಉಳಿದವರಿಗೆಲ್ಲರಿಗೂ ಕೂಡ ನಿಮಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಲಾಗ್ತದೆ. ದಯಮಾಡಿ ಕೇವಲ 4 ಫಲಾನುಭವಿಗಳು ಬಂದು ಸ್ವೀಕರಿಸಬೇಕಾದ ಸೇವೆಯ ಪ್ರಾರ್ಥನೆ. ದಯಮಾಡಿ ಅಲ್ಲೇ ಇರಿ ಸರ್, ಎಲ್ಲರೂ ವೇದಿಕೆ ಮೇಲೆ ಬರಬೇಡಿ. ನಿಮಗೆ ಅಲ್ಲಿಗೆ ಕಂಪ್ಯೂಟರ್ ನ ತಲುಪಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಗೊಂದಲ ಆಗೋದು ಬೇಡ. ಯಾವ ಊರಿನ ಹೆಸರನ್ನ ಕೂಗಿದ್ದಾರೆ, ಯಾರ ಫಲಾನುಭವಿಗಳ ಹೆಸರನ್ನ ಕೂಗಿದ್ದಾರೆ ಅವ್ರು ಮಾತ್ರ ಬಂದು ಸ್ವೀಕರಿಸಬೇಕು. ಹಾಗೆ ಈ ಒಂದು ತಾಲೂಕಿನಲ್ಲಿ ಸುಮಾರು 130ಕ್ಕೂ ಹೆಚ್ಚು ಹಾಲು ಉತ್ಪಾದಕರಿಗೆ ವಿವಿಧ ರೀತಿಯ ಮರಣ ಪರಿಹಾರದ ಚೆಕ್ ಇರ್ಬೋದು, ರಾಷ್ಟ್ರಗಳ ಪರಿಹಾರದ ಚೆಕ್ ಇರ್ಬೋದು, ಹಲವಾರು ರೀತಿ ಚೆಕ್ ನ ವಿತರಣೆ ಮಾಡ್ತೀವಿ ಅಂತ ಏನ್ ಹೇಳಿದ್ದು ಅಂತ ಸದಸ್ಯರೇನೆಲ್ಲ ಇಲ್ಲಿ ಮುಂದಿದ್ದೀರಿ. ಬೇಗ ಬಂದು ಈ ಒಂದು ಚೆಕ್ ಗಳನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಂಡಿದ್ದೇವೆ. ವಿದ್ಯಾರ್ಥಿ ವೇತನ ಕೋರಿ ಬಂದ ಅರ್ಜಿಗಳು ಏನು ಉನ್ನತ ಶಿಕ್ಷಣ ಓದ್ತಿರುವಂತ ಮಕ್ಕಳಿಗೆ ಇಂಜಿನಿಯರಿಂಗ್ ಇರ್ಬೋದು, ಹಾಗೆ ವಿದ್ಯಾರ್ಥಿ ವೇತನವನ್ನ ಕೋರಿ ಬಂದಿರತಕ್ಕಂಥ ಅರ್ಜಿಗಳಲ್ಲಿ ಆಯ್ಕೆ ಆದಂತವರನ್ನ ಯಶವಂತ್ ಕೆಯು, ಕಾಳೆಕೆರೆ, ವಿಕಾಸ್ ಜಿಎನ್, ಬೀಚನಹಳ್ಳಿ, ಯೋಗೀಶ್ ಪಿಜಿ, ಚಂದ್ರಾಪುರ, ಹಿಂದೂ ಜಿ, ದೇವನಾಯಕನಹಳ್ಳಿ, ಹರ್ಷಿತಾ ಎಎಚ್, ಹಡವನಹಳ್ಳಿ ಗೇಟ್, ಜೀವನ್ ಗೌಡ ಸಿವಿ, ಹಡವನಹಳ್ಳಿ ಗೇಟ್, ಹೇಮಾ ಎಚ್ಕೆ, ಹಡವನಹಳ್ಳಿ ಗೇಟ್, ಸ್ಪಂದನಾ ಎಂಜೆ, ಮಲಿನ ವಲಗೆರೆ ಹಳ್ಳಿ, ಮನೋಜ್ ಎಚ್ಪಿ, ದಯಮಾಡಿ ವಿದ್ಯಾರ್ಥಿ ವೇತನ ಹಾಗೂ ರೈತರ ಮರಣ ವೇತನದ ಅರ್ಜಿಗಳೇನಿದ್ದಾವೆ ಅವರ ಹೆಸರನ್ನ ಸ್ವಾಮೀಜಿಯವರ ಆಶೀರ್ವಚನದ ನಂತರ ಕೂಗಲಾಗ್ತದೆ. ಸ್ವಾಮೀಜಿಯವರ ಆಶೀರ್ವಚನದ ನಂತರ ನಾವು ಬಂದು ಚೆಕ್ಗಳನ್ನ ಸ್ವೀಕರಿಸಬೇಕಾಗಿ ಸಮಯ ಪ್ರಾರ್ಥನೆ. ಈಗ ಪರಮ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಆದಿಚುಂಚನಗಿರಿ ಮಠ ಬಿಜಿಎಸ್ ಸ್ವಾಮೀಜಿಯವರಿಂದ ಆಶೀರ್ವಚನ ಕಾರ್ಯಕ್ರಮ ಇರ್ತದೆ. ತದನಂತರದಲ್ಲಿ ಫಲಾನುಭವಿಗಳಿಗೆ ಚೆಕ್ ವಿತರಣೆ ಇರ್ತದೆ.
ಪರಮ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಪ್ರಧಾನ ಕಾರ್ಯದರ್ಶಿ ಶ್ರೀ ಆದಿಚುಂಚನಗಿರಿ ಮಠ BGS ಕೊಡಗು ಅವರಿಂದ ಆಶೀರ್ವಚನ ಕಾರ್ಯಕ್ರಮ. ತದನಂತರದಲ್ಲಿ ಗುರುಗಳ ಆಶೀರ್ವಚನ ನಂತರ 10 ನಿಮಿಷಗಳ ಕಾಲ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ ಸಂಜೆ 4 ಗಂಟೆವರೆಗೆ ಚಿಕಿತ್ಸಾ ಕಾರ್ಯಕ್ರಮ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮುಂದುವರಿಯುತ್ತೆ. ಗುರುಗಳಿಂದ ಆಶೀರ್ವಚನ. हरि ओम तत्सत्। ब्रह्मज्ञान परम सदा विरचयन् श्री भैरवस्यार्चनम् सम्यक् सर्वजनोपकार निरतं संन्यास योगेरकम् अद्वैतामृतवर्षिणे सकलं कुर्वन्न पवित्रीकृतम् वन्दे तं जगदीश्वरं प्रतिदिनं श्रीबालगङ्गाधरम्। परम पूज्य जगद्गुरु पद्मभूषण पुरस्कृत ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಆತ್ಮಕ್ಕೆ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಕ್ಷೇತ್ರಾದಿ ದೇವತೆಗಳನ್ನು ಸ್ಮರಣೆ ಮಾಡುತ್ತಾ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಗುರು ಪರಂಪರೆಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸಿ ಇಂದಿನ ಪವಿತ್ರವಾದ ಕಾರ್ಯಕ್ರಮದಲ್ಲಿ ರೈತರಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಅಧ್ಯಕ್ಷರೇ, ಗಣ್ಯರೇ, ಮುಖ್ಯ ಅತಿಥಿಗಳೇ, ಆಗಮಿಸಿರುವಂತಹ ಎಲ್ಲ ರೈತ ಮತ್ತು ಹಾಲು ಉತ್ಪಾದನೆ ಮಾಡುವಂತಹ ಎಲ್ಲ ಆತ್ಮ ಬಂಧುಗಳೇ, ವಿಶೇಷವಾದ ಕಾರ್ಯಕ್ರಮವನ್ನು ತುಮಕೂರು ಸಹಕಾರಿ ಹಾಲು ಉತ್ಪಾದಕರ ಸಂಘದ ಒಕ್ಕೂಟ ಮತ್ತು ತುಮಕೂರು ಜಿಲ್ಲಾ ರೈತ ಮತ್ತು MPCS ನೌಕರರ ಹಾಗೂ ಸಾಮಾನ್ಯ ಕಲ್ಯಾಣ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಬಹಳ ಸಂತೋಷದ ವಿಚಾರ. ಹಾಗೆಯೇ ಬಹಳಷ್ಟು ಆದಿಚುಂಚನಗಿರಿ ಸಂಸ್ಥಾನ ಮಠದ ಆಸ್ಪತ್ರೆ ಇರಬಹುದು, ಸಿದ್ಧಗಂಗಾ ಮಠದ ಆಸ್ಪತ್ರೆ ಇರಬಹುದು ಹಾಗೂ ಬೇರೆ ಬೇರೆ ಆಸ್ಪತ್ರೆಗಳ ಸಹಯೋಗದಲ್ಲಿ ಈ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿರುವುದು ತುಂಬಾ ಸಂತೋಷದ ವಿಚಾರ. ಇಂತಹ ಸುಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರೇ, ಮುಖ್ಯ ಅತಿಥಿಗಳೇ, ಎಲ್ಲ ಆತ್ಮ ಬಂಧುಗಳೇ, ಹಾಲು ಉತ್ಪಾದಕರ ಸಂಘದ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದಿರುವಂತಹ ಮಹಾಲಿಂಗಯ್ಯವರು ಬಹಳಷ್ಟು ವಿಚಾರಗಳನ್ನು ತುಮಕೂರು ಹಾಲು ಉತ್ಪಾದಕರ ಒಕ್ಕೂಟ ನಡೆದು ಬಂದ ದಾರಿ ಇವತ್ತು ರೈತರಿಗೆ ಎಷ್ಟೆಲ್ಲ ಸಹಕಾರವನ್ನು ನೀಡ್ತಾ ಇದೆ. ಒಂದು ಕಡೆ ರೈತರ ಬದುಕು ಜೀವನದ ಕಡೆ ಸಹಾಯ ಸಹಕಾರವನ್ನು ನೀಡುತ್ತಾ ಅದನ್ನು ಬೆಳೆಸುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತ ಮಾತುಗಳನ್ನು ಪ್ರಾಸ್ತಾವಿಕ ನುಡಿಗಳಲ್ಲಿ ಮಾತನಾಡಿದರು. ಅದರ ಜೊತೆಯಲ್ಲಿ ರೈತರ ಜೊತೆಯಲ್ಲಿ ಮಹಿಳೆಯ ತಾಯಂದರಿಗೆ ಹೆಚ್ಚು ಈ ಹಾಲು ಉತ್ಪಾದಕರ ಸಂಘದಿಂದ ಸಹಕಾರ ಮತ್ತು ಸಹಾಯ ಅಗತ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದೇ ರೀತಿಯಾಗಿ ಮಕ್ಕಳಿಗಾಗಿ, ವಿದ್ಯಾಭ್ಯಾಸಕ್ಕಾಗಿ, ಜ್ಞಾನಾರ್ಜನೆಗಾಗಿ ಹೆಚ್ಚಿನ ಸಹಕಾರ ಕೊಡುವ ದೃಷ್ಟಿಯಿಂದ ಹಾಸ್ಟೆಲ್ ಅನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳುವಂತ ಮಾತನ್ನು ಸಹ ಪ್ರಸ್ತಾಪ ಮಾಡಿದೆ. ಹೌದು, ನಿಜವಾಗಿ ಇವತ್ತಿನ ದಿನಗಳಲ್ಲಿ ವಸತಿ ನಿಲಯದ ಅವಶ್ಯಕತೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ಹೆಣ್ಣು ಮಕ್ಕಳ ಹಾಸ್ಟೆಲ್ ಅನ್ನು ಮಾಡ್ತೀವಿ ಅಂತ ಹೇಳುವಂತ ಮಾತನ್ನು ಹೇಳಿದ್ರು. ಖಂಡಿತವಾಗಿಯೂ ಹೆಣ್ಣು ಮಕ್ಕಳ ಹಾಸ್ಟೆಲ್ ಅವಶ್ಯಕತೆ ಇದೆ. ಯಾಕೆಂತ ಕೇಳಿದ್ರೆ ಸಿದ್ಧಗಂಗಾ ಮತ್ತು ಆದಿಚುಂಚನಗಿರಿ ಮಠದಲ್ಲಿ ಹುಡುಗರಿಗೆ, ಹೆಣ್ಣು ಮಕ್ಕಳಿಗೆ ಅವಕಾಶ ತುಂಬಾ ಇದೆ, ಆದ್ರೆ ಹೆಣ್ಣು ಮಕ್ಕಳಿಗೆ ಅವಕಾಶ ತುಂಬಾ ಕಡಿಮೆ ಇದೆ. ಆದ್ರೆ ಇವತ್ತು ಆದಿಚುಂಚನಗಿರಿ ಸಂಸ್ಥಾನ ಮಟ್ಟದಲ್ಲಿ ನಾವುಗಳು ಮಾಡಿದ್ದೇವೆ. ಸುಮಾರು 1200-300 ಹೆಣ್ಣು ಮಕ್ಕಳು ಓದ್ತಾ ಇದ್ದಾರೆ. ಹಾಗೆ ಹುಡುಗರಿಗೆ ಕೊಡುವ ಹಾಗೆ ಹೆಣ್ಣು ಮಕ್ಕಳಿಗೂ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟರೆ ಖಂಡಿತ ಹೆಣ್ಣು ಮಕ್ಕಳ ವಸತಿ ವಿದ್ಯಾಲಯವನ್ನು ಪ್ರಾರಂಭ ಮಾಡುವಂತ ಯೋಚನೆ ತುಂಬಾ ಸಂತೋಷದ ವಿಚಾರ ಅಂತ ಕಾಣುತ್ತೆ. ಇವತ್ತಿನ ದಿನ
ರೈತರು ಕಷ್ಟದಲ್ಲಿ ಬದುಕನ್ನು ಕಂಡುಕೊಂಡವರು, ಅವರ ಜೀವನ ಬದುಕು ತುಂಬಾ ಕಷ್ಟದಲ್ಲಿ ಇರುತ್ತೆ. ಆ ಸಂದರ್ಭದಲ್ಲಿ ಹೈನುಗಾರಿಕೆ ಅವರಿಗೆ ಬಹಳ ಉಪಯೋಗ ಆಗುತ್ತೆ. ತಾಯಂದಿರ ಕೈಯಲ್ಲಿ ಒಂದಿಷ್ಟು ಹಣ ಇರೋದಕ್ಕೆ ಸಾಧ್ಯತೆ ಆಗುತ್ತೆ. ಮಕ್ಕಳಿಗೆ ಒಂದು ಕಡೆ ವಿದ್ಯಾಭ್ಯಾಸ, ಮನೆಯ ವ್ಯವಸ್ಥೆ ಮತ್ತೆ ಎಲ್ಲಾ ಕಾರ್ಯಕ್ರಮಗಳಿಗೆ ಅದು ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಲು ಒಕ್ಕೂಟ ಒಳ್ಳೆಯ ಕೆಲಸವನ್ನು ಮಾಡಿದೆ. ನಾವು ಇವತ್ತು ಹಾಲನ್ನು ಕುಡಿರಿ ಅಂತ ಹೇಳಿ ಮಾಲಿಕಪುರ ಮತ್ತು ಅವರ ಒಕ್ಕೂಟದವರ ಎಲ್ಲ ನಿರ್ದೇಶಕರು ಹಾಲು ಕುಡಿಯೋದಕ್ಕೆ ನಮ್ಗೆಲ್ಲರಿಗೂ ಪ್ರೋತ್ಸಾಹ ಮಾಡಿ, ನೋಡಿ ಟೇಬಲ್ ಮೇಲೆ ಕಾಣುತ್ತೆ ಹಾಲನ್ನು ಹೇಗೆ ಕುಡಿಬೇಕು ಅಂತ ಹೇಳಿ ಬಾಟ್ಲಿಯಲ್ಲಿ ಇಟ್ಟಿದ್ದಾರೆ. ಹಾಲನ್ನು ಕುಡಿರಿ ಅಂತ ಹೇಳಿ ಪ್ರೋತ್ಸಾಹ ಮಾಡ್ತಾರೆ ಹೊರತಾಗಿ ಆಲ್ಕೋ ಹಾಲನ್ನು ಕುಡಿರಿ ಅಂತ ಅವ್ರು ಯಾವತ್ತೂ ಪ್ರೋತ್ಸಾಹ ಮಾಡಲ್ಲ. ಆಲ್ಕೋ ಹಾಲನ್ನು ಕುಡಿರಿ ಅಂತ ಪ್ರೋತ್ಸಾಹ ಮಾಡಿದ್ರೆ ವೇದಿಕೆಗೆ ಬಂದ್ಬಿಡ್ತಾರೆ, ಕೃಷ್ಣಪ್ಪ ಹತ್ರ ಬಂದ್ಬಿಡ್ತಾರೆ ಹಾಗಾಗಿ ಎಂ ಟಿ ಕೃಷ್ಣಪ್ಪ ಹತ್ರ ಬಂದ್ಬಿಡ್ತಾರೆ. ನೀನ್ ಎಲ್ಲ ನಾವು ಯಾವಾಗ ಕೊಡ್ತೀಯಣ್ಣ, ಯಾವಾಗ ರುದ್ರಪುರದ ಸದಸ್ಯವಾಗಿ ಹೇಳ್ತಾರೆ, ಅದು ನಮ್ಗೆ ಹೇಳೋದಕ್ಕೆ ಅಷ್ಟಿದಾಗಲ್ಲ. ಹಾಗಾಗಿ ಅವ್ರು ಸೀದಾ ಬಂದ್ಬಿಡ್ತಾರೆ, ಮನೆ ಹತ್ರ ಬಾ ಅಂತ ಕರೆದ್ರು, ನಾನು ಹೇಳಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಈ ಹಾಲು ಒಕ್ಕೂಟ ಹಾಲು ಆರೋಗ್ಯದಿಂದ ಬಹಳ ಉತ್ತಮ. ಹಾಗಾಗಿ ಹಾಲನ್ನು ಕುಡಿದ್ರೆ ಆರೋಗ್ಯ ಸುಧಾರಿಸುತ್ತೆ. ಹಾಗಾಗಿ ಎರಡು ಕೆಲಸ ಮಾಡಿದೆ. ಒಂದು ಕಡೆ ಹಾಲನ್ನು ಕೊಡ್ತಾ ಹಸುಗಳನ್ನು ಸಾಕಿ ಅಂತ ಹೇಳಿ ಒಂದು ಕಡೆ ಪ್ರೋತ್ಸಾಹ ಕೊಡ್ತಾರೆ ಈ ಒಕ್ಕೂಟ, ಮತ್ತೊಂದು ಕಡೆ ಹಸುಗಳನ್ನು ಸಾಕುವುದರ ಜೊತೆಯಲ್ಲಿ ಆನೆಯನ್ನು ಸಾಕಿ ಅಂತ ಸಹ ಹೇಳ್ತಾ ಇದ್ದಾರೆ. ಹಸುವನ್ನು ಸಾಕಬಹುದು, ಮನೆ ಕೊಟ್ಟಿಗೆಯಲ್ಲಿ ಕಟ್ಬಹುದು, ನಾವೆಲ್ಲ ರೈತಾಪಿ ಜನರು ಆನೆ